ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಜೊತೆಗೆ ಬಹಳಷ್ಟು ಜನರು ಕಾಯ್ತಾ ಇರುವಂತಹ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ. ಜೊತೆಗೆ ಈ ಒಂದು ಸುದ್ದಿ ನಿನ್ನೆಯಿಂದ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಜೊತೆಗೆ ಜನರ ಮನಸ್ಸಿನಲ್ಲಿ, ಜೊತೆಗೆ ಜನರ ಬಾಯಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಮಾತ್ರ ಅಲ್ಲ, ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ದೈವಗಳು ಮತ್ತೆ ತನ್ನ ಕಾರಣಿಕವನ್ನ ತೋರಿಸಿದೆ. ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ಗುಳಿಗ ತನ್ನ ಇರುವಿಕೆಯನ್ನ ಮತ್ತೆ ತೋರಿಸಿದ್ದಾನೆ. ಜೊತೆಗೆ ಇದೇನು ಹೊಸದಲ್ಲ, ಇಂತಹ ಅದೆಷ್ಟೋ ಘಟನೆಗಳು ಕೂಡ ತುಳುನಾಡಿನ ಮಣ್ಣಿನಲ್ಲಿ ಪದೇ ಪದೇ ಮರುಕಳಿಸುತ್ತೆ ಕೂಡ ತಮಗೆ ಗೊತ್ತಿರುವಂತಹ ವಿಚಾರ. ಸದ್ಯ ಈ ವಿಚಾರ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆಗೆ ಗುಳಿಗನ ಶಾಪ ತಾಗಿದ್ಯಾ ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆಗೆ ವೆನ್ಲಾಕ್ ಆಸ್ಪತ್ರೆ ಅನ್ನುವಂಥ ಹೆಸರಿದೆ. ಆ ವೆನ್ಲಾಕ್ ಆಸ್ಪತ್ರೆಗೆ ಗುಳಿಗನ ಕೋಪ, ಗುಳಿಗನ ಶಾಪ ತಾಗಿದ್ಯಾ ಅನ್ನುವಂತಹ ಪ್ರಶ್ನೆ ಸದ್ಯ ಕರಾವಳಿ ಭಾಗದಲ್ಲಿ ಉದ್ಭವ ಆಗಿರುವಂಥದ್ದು. ಕಾರಣ ಅದಕ್ಕೆ ಪುಷ್ಟಿ ಕೊಡುವಂತೆ ಅದೆಷ್ಟೋ ಘಟನೆಗಳು, ನೈಜವಾಗಿರುವಂಥ ನಿದರ್ಶನಗಳು ಆ ಭಾಗದಲ್ಲಿ ದಿನನಿತ್ಯ ನಡೀತಾ ಇತ್ತು ಅನ್ನುವಂಥದ್ದು ಆ ಭಾಗದ ಅಂದರೆ ಆಸ್ಪತ್ರೆಯ ಸಿಬ್ಬಂದಿಗಳು, ವೈದ್ಯರು, ಅಧಿಕಾರಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರದಿಂದ ಅಧಿಕೃತವಾಗಿಯೂ ಕೂಡ ನಮ್ಮ ಆರೋಗ್ಯ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಈ ಒಂದು ವಿಚಾರವನ್ನ. ತದನಂತರ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಗುಳಿಗನಿಗೋಸ್ಕರ ಒಂದು ಗುಳಿಗನ ಕಟ್ಟೆಯನ್ನ ಕಟ್ಟಲಾಗಿದೆ. ಅದರಲ್ಲಿ ಬರ್ತಾ ಇರುವಂತಹ ವಿಚಾರ, ವೆನ್ಲಾಕ್ನಲ್ಲಿರುವಂತಹ ಆ ಭಾಗದಲ್ಲಿರುವಂತಹ ಆ ಪರಿಸರದಲ್ಲಿರುವಂತಹ ಗುಳಿಗ ಯಾವುದು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗ ಆಧುನೀಕರಣ ಆಗ್ತಾ ಇರುವಂಥದ್ದು, ಈಗ ಮಂಗಳೂರು ಸ್ಮಾರ್ಟ್ ಸಿಟಿ ಆಗ್ತಾ ಇರುವಂಥದ್ದು. ಆದರೆ ಈ ಹಿಂದೆ ಆ ರೀತಿ ಇರಲಿಲ್ಲ. ನಮ್ಮ ಮಂಗಳೂರು ಯಾವ ರೀತಿ ಇತ್ತು ಈ ಹಿಂದೆ, ಜೊತೆಗೆ ಇಲ್ಲಿ ಗುಳಿಗನ ಆರಾಧನೆ, ದೈವಗಳ ಆರಾಧನೆ ಯಾವ ರೀತಿ ನಡೀತಾ ಇತ್ತು, ಜೊತೆಗೆ ಆ ಭಾಗದಲ್ಲಿರುವಂತಹ ದೈವ ಗುಳಿಗ ದೈವ, ನಾವು ಮಂಗಳೂರಿನ ಜನರು, ಜೊತೆಗೆ ಕರಾವಳಿ ಭಾಗದ ಜನರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವಂತಹ, ಆರಾಧನೆ ಮಾಡುವಂತಹ ಶರವು ಮಹಾಗಣಪತಿ ದೇವಸ್ಥಾನ, ಆ ಶರವುಗೆ ಸೇರಿರುವಂತಹ ಶರವಿನ ಗುಳಿಗ ಇಲ್ಲಿ ನೆಲೆ ನಿಂತಿದ್ದಾನೆ ಅನ್ನುವಂತಹ ವಿಚಾರ. ಆ ಗುಳಿಗನಿಗೆ ಈಗ ನೆಲೆ ಇಲ್ಲ ಅನ್ನುವಂತಹ ಒಂದು ವಿಚಾರ. ಯಾಕೆ ನೆಲೆ ಇಲ್ಲ ಅಂತ ಬಂದಾಗ ಅಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆ, ಜೊತೆಗೆ ಅಲ್ಲಿ ಹೊಸದಾಗಿರುವಂತಹ ನೂತನ ಕಟ್ಟಡವೂ ಕೂಡ ನಿರ್ಮಾಣ ಆಗಿದೆ ಗುಳಿಗ ಇದ್ದಂತಹ ಜಾಗದಲ್ಲಿ. ಹಾಗಿದ್ದಾಗ ಆ ಒಂದು ನೂತನ ಕಟ್ಟಡ ನಿರ್ಮಾಣವಾದ ಸಮಯದಿಂದಲೂ ಕೂಡ ಅಲ್ಲಿ ತನ್ನ ಇರುವಿಕೆಯನ್ನ ಗುಳಿಗ ತೋರಿಸಿಕೊಂಡು ಬರ್ತಾನೆ ಇದ್ದಾರೆ. ಯಾಕಂದ್ರೆ ಅಲ್ಲಿ ಕೆಲವು ಅಪಘಾತಗಳು ನಡೀತಾ ಇತ್ತು, ಕೆಲವು ಅವಾಂತರಗಳು ನಡೀತಾ ಇತ್ತು. ಮಾತ್ರ ಅಲ್ಲ, ನಾಗನ ಹತ್ಯೆಯೂ ಕೂಡ ಸಂಭವಿಸಿತ್ತು, ನಾಗನ ಸಾವು ಕೂಡ ಸಂಭವಿಸಿತು. ಅಂದ್ರೆ ನಮ್ಮ ತುಳುನಾಡಿನ ಮಣ್ಣು ನಾಗನಿಗೆ ಸೇರಿದ್ದು ಅನ್ನುವಂಥ ನಂಬಿಕೆ ಇದೆ. ಸೊ ಹಾಗಿದ್ದಾಗ ನಾಗನ ಹತ್ಯೆಯೂ ಕೂಡ, ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೂ ಕೂಡ ನಾಗನ ಸಾವಾಗಿತ್ತು ಅಲ್ಲಿ. ತದನಂತರ ಪ್ರಾಯಶ್ಚಿತ ವಿಚಾರವಾಗಿ ಅಲ್ಲಿ ಅಶ್ಲೇಷ ಬಲಿ ಸೇವೆಯೂ ಕೂಡ ನಡೆದಿತ್ತು. ಸರ್ಕಾರಿ ಆಸ್ಪತ್ರೆ, ಜೊತೆಗೆ ಇಲ್ಲಿ ನಂಬಿಕೆಗಳು ಕೂಡ ತುಳುನಾಡಿನ ಮಣ್ಣಿನಲ್ಲಿ ಜನರ ಮನಸ್ಸಿನಲ್ಲಿ ಹಾಸು ಹೊಕ್ಕಾಗಿರುವಂತಹ ಕತೆ ಇದು, ನೈಜವಾಗಿರುವಂತಹ ಕತೆ ಇದು. ಅಚ್ಚರಿಯಾದರೂ ಕೂಡ ಇದು ಸತ್ಯದ ಘಟನೆ. ಏನಾಗಿದೆ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆ ವೆನ್ಲಾಕ್ಗೆ ಯಾವ ರೀತಿ ಗುಳಿಗನ ಶಾಪ ತಟ್ಟಿದೆ, ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆ ವೆನ್ಲಾಕ್ಗೆ ಗುಳಿಗ ದೈವದ ಶಾಪ ತಗುಲಿತ್ತ. ಕೊನೆಗೂ ತನ್ನ ಇರುವಿಕೆ ತೋರಿದ ಗುಳಿಗ. ಅಚ್ಚರಿಯಾದ್ರೂ ಇದು ಸತ್ಯ. ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆ ವೆನ್ಲಾಕ್ಗೆ ಗುಳಿಗ ದೈವದ ಶಾಪ ತಗುಲಿತ್ತ. ಹೀಗೊಂದು ಅನುಮಾನಕ್ಕೆ ಪುಷ್ಟಿ ನೀಡುವಂತಹ ಘಟನೆ ಆಸ್ಪತ್ರೆಯ ಆವರಣದಲ್ಲೇ ನಡೆದಿದೆ. ನೂತನವಾಗಿ ನಿರ್ಮಾಣಗೊಂಡು ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡ ಕಟ್ಟಡದ ಮುಂದೆ ಗುಳಿಗ ದೈವದ ಪ್ರತಿಷ್ಠೆ ಮಾಡಿದ್ದೇ ಇದಕ್ಕೆ ಸಾಕ್ಷಿಯಾಗಿದೆ. ಇತ್ತೀಚೆಗಷ್ಟೇ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ದಿನೇಶ್ ಗುಂಡೂರಾವ್ ಈ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದರು. ಸುಸಜ್ಜಿತವಾಗಿ ಈ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಕಟ್ಟಡದಲ್ಲಿ ಹಲವು ವಿಶೇಷತೆಯೊಂದಿಗೆ ಜನರಿಗೆ ಸೇವೆ ನೀಡಲು ಸಿದ್ಧಗೊಂಡಿತು.
ಆದ್ರೆ ಇಲ್ಲಿ ಅದೇನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಇಲ್ಲಿನ ಸಿಬ್ಬಂದಿಗೆ ಅನಿಸಿದೆ. ಇದಕ್ಕೆ ಪೂರಕವಾಗಿ ಕೆಲವೊಂದು ಘಟನೆಗಳು ಇಲ್ಲಿ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಕಟ್ಟಡ ನಿರ್ಮಾಣದ ವೇಳೆ ನಡೆದಿದ್ದಂತಹ ಹಲವು ಘಟನೆಗಳು ಮತ್ತು ನಿರ್ಮಾಣದಲ್ಲಿ ಆದ ವಿಳಂಬ ಎಲ್ಲದಕ್ಕೂ ಈ ನೆಗೆಟಿವ್ ಎನರ್ಜಿ ಕಾರಣ ಅಂತ ಸಿಬ್ಬಂದಿಗೆ ಅನಿಸಿದೆ. ಹೀಗಾಗಿ ಜ್ಯೋತಿಷ್ಯರ ಮೊರೆ ಹೋದಾಗ ಇದು ಶರವುಗುಳಿಗ ದೈವಕ್ಕೆ ನೆಲೆ ಇಲ್ಲದೆ ಆಗುತ್ತಿರುವ ಘಟನೆ ಅನ್ನೋದು ಗೊತ್ತಾಗಿದೆ. ಕಳೆದ ಇದು ಬಿಲ್ಡಿಂಗ್ ಸ್ಟಾರ್ಟ್ ಆಗಿ ಒಂದು 3-4 ವರ್ಷ ಆಯಿತು. ಆಗ ಅಲ್ಲಿಯ ಕಾರ್ಮಿಕರಿಗೆಲ್ಲ ಕೆಲವು ತೊಂದರೆಗಳಾಗಿವೆ. ಒಬ್ಬರು ಬಿದ್ದಿದ್ದಾರೆ, ಅವರಿಗೆ ಸೊಂಟೆಗೆ ಬಲವಾದ ಪೇಟು, ಮರಣಾಂತಿಕ ಗಾಯ ಆಗಿದೆ. ಸೊ ಹಾಗಾಗಿ ಅದಲ್ಲದೆ ನಮ್ಮ ಪ್ಲಂಬರ್ 4ವರೆಗೆಲ್ಲ ನೀರು ಬಿಡಲಿಕ್ಕೆಲ್ಲ ಹೋಗ್ತಾರೆ ಅಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಹೇಳಿದಾಗೆ ಆಗಿರೋದು ಅವರಿಗೆ ಕೆಲವು ಗಮನಕ್ಕೆ ಬಂದಿದೆ. ಸೊ ಹಾಗೆ ನಾವು ಇದರ ಬಗ್ಗೆ ನಾನು ಆಗಿನ ಡಿಸ್ಟ್ರಿಕ್ಟ್ ಸರ್ಜನ್ ಹತ್ರ ಹೇಳಿದ್ದೆ, ನಾವೊಂದು ಪ್ರಶ್ನೆಯನ್ನು ತಲಪ್ರಶ್ನೆಯನ್ನು ನೀಡಬೇಕು, ಆ ಪ್ರಕಾರ ನಾವು ಮುಂದುವರಿಬೇಕು ಅಂತ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆವು. ಅದು ಮೊನ್ನೆ ಆಗಸ್ಟ್ 8ರಂದು ನಾವು ಇಲ್ಲಿಗೆ ತಂತ್ರಿಗಳನ್ನು ಕರೆಸಿದೆವು. ಜೊತೆಗೆ ಡಾಕ್ಟರ್ ಶೈಲೇಶ್ ಅಂತ ಒಬ್ಬರು ದರ್ಶನ ಪಾತ್ರಿ ಕೂಡ ಬಂದರು. ಅವರಿಗೆ ಮೂಕಾಂಬಿಕೆ ಭಕ್ತರು ಅವರು. ಸೊ ಹಾಗಾಗಿ ಅವರು ಬಂದಾಗ ಅಲ್ಲಿ ತಲೆಪ್ರಶ್ನೆ ಇಟ್ಟಾಗ ಬೆಳಿಗ್ಗೆ 7ವರೆಗೆ ಇತ್ತು, ಗುರುವಾರ ದಿನ ಆಗಸ್ಟ್ ತಿಂಗಳಲ್ಲಿ. ಅವರು ಹೇಳಿದ ಪ್ರಕಾರ ಇಲ್ಲಿ ಗುಳಿಗ ಸಾನ್ನಿಧ್ಯ ಇದೆ. ಈ ಜಾಗವು ಶರವು ಮಹಾಗಣಪತಿಗೆ ಸೇರಿದ ಜಾಗ, ಪುರಾತನ ಕಾಲದಲ್ಲಿ ಶರವಿಗೆ ಸೇರಿದ ಜಾಗ, ಮತ್ತೆ ಗುಳಿಗನ ಸಾನ್ನಿಧ್ಯ ಇದೆ. ಸರ್ಜಿಕಲ್ ಸ್ಪೆಷಾಲಿಟಿ ಕಟ್ಟಡದ ಮುಂದೆಯೇ ದೈವದ ಪ್ರತಿಷ್ಠಾಪನೆ. ಕಟ್ಟಡ ಕಾಮಗಾರಿ ವೇಳೆ ನಾಗನ ಹತ್ಯೆ, ಪ್ರಾಯಶ್ಚಿತ್ತಕ್ಕಾಗಿ ಆಶ್ಲೇಷ ಬಲಿ ಸೇವೆ. ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿದ್ದೇನು? ಇಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕಡಿಯಲಾದ ಮರದಲ್ಲಿ ಶರವು ಗಣಪತಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಶರವುಗುಳಿಗ ದೈವ ನೆಲೆಯಾಗಿತ್ತಂತೆ. ಮರ ಕಡಿಯುವ ವೇಳೆ ಹಲವಾರು ಜನ ಮರ ಕಡಿಯದಂತೆ ಮನವಿ ಕೂಡ ಮಾಡಿದ್ರಂತೆ. ಆದ್ರೆ ಅಭಿವೃದ್ಧಿ ಕಾಮಗಾರಿ ಅಂತ ಇಲ್ಲಿದ್ದ ಮರವನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಆದ್ರೆ ಇದಾದ ಬಳಿಕ ಇಲ್ಲಿನ ಕಾಮಗಾರಿ ಕುಂಠಿತವಾಗಿದ್ದು ಕಾರ್ಮಿಕರಿಗೂ ಹಲವು ಅವಘಡ ಸಂಭವಿಸಿದೆ. ಜೊತೆಗೆ ನಾಗರಹಾವು ಇಲ್ಲಿ ಮೃತಪಟ್ಟಿದ್ದು ಸಾಕಷ್ಟು ದುರ್ಘಟನೆಗೆ ವೆನ್ಲಾಕ್ ಸಾಕ್ಷಿಯಾಗಿತ್ತು. ಹೀಗಾಗಿ ಜ್ಯೋತಿಷಿಗಳ ಮೊರೆ ಹೋದಾಗ ಆ ಮರದಲ್ಲೇ ಗುಳಿಗ ದೈವ ನೆಲೆಯಾಗಿತ್ತು ಎಂಬ ಸತ್ಯದ ಜೊತೆಗೆ ದೈವ ಸಮೀಪದ ರೈಲ್ವೆ ನಿಲ್ದಾಣದ ಬಳಿ ಇರುವ ಮುತ್ತಪ್ಪ ದೈವದ ಸಾನ್ನಿಧ್ಯದಲ್ಲಿ ನೆಲೆಸಿದೆ ಅನ್ನೋ ವಿಚಾರವೂ ಗೊತ್ತಾಗಿದೆ. ಹೀಗಾಗಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ತಂದೆ ಇಲ್ಲಿ ಗುಳಿಗ ದೈವದ ಪ್ರತಿಷ್ಠೆ ಮಾಡಲಾಗಿದೆ. ಜೊತೆಗೆ ಇಲ್ಲಿ ನಾಗನ ಇದು ಕೂಡ ಇದೆ. ನಾಗನ ಅವರು ಕೆಲಸ ಮಾಡುವಾಗ ನಾಗನಿಗೆ ತೊಂದರೆ ಆಗಿದೆ, ಅದು ಸತ್ತು ಕೂಡ ಹೋಗಿದೆ, ಅದಕ್ಕೆ ಪರಿಹಾರ ಆಗಬೇಕು. ಜೊತೆಗೆ ಒಂದು ಬ್ರಹ್ಮರಾಕ್ಷಸ ಇದೆ. ಮತ್ತು ಈ ಥರ ಆಸ್ಪತ್ರೆ ಅಂದರೆ ಒಂದು 4-5 ಸಾವಿರ ಪ್ರೇತಗಳಿದೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ದೋಷ ಪರಿಹಾರ ಆಗಬೇಕಂತ ಹೇಳಿದ್ದಾರೆ. ಆ ಪ್ರಕಾರ ಇದನ್ನು ನಾವು ಹಿನ್ನೆಲೆಯನ್ನು ನೋಡಿದಾಗ ಸುಮಾರು 30 ವರ್ಷಗಳ ಹಿಂದೆ ಒಂದು 10-15 ದಲಿತ ಕುಟುಂಬಗಳು ಆ ಪರಿಸರದಲ್ಲಿದ್ದರಂತೆ. ಅವರು 5 ದೈವಗಳನ್ನು ಆರಾಧನೆ ಮಾಡ್ತಾಯಿದ್ರು. ಅದರಲ್ಲಿ ಅವರಿಗೆ ಆಗಿನ ಜಿಲ್ಲಾಧಿಕಾರಿಯಾದ ಭರತ್ಲಾಲ್ ಮೀನಾ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು, ಇದು ಆಸ್ಪತ್ರೆ ಜಾಗ ಆದ ಕಾರಣ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ವಾಮಂಜೂರಲ್ಲಿ ಮಾಡಿದ್ದಾರೆ. ಈ ದಲಿತ ಕುಟುಂಬಗಳು ಅಲ್ಲಿಗೆ ಸ್ಥಳಾಂತರಗೊಂಡಾಗ ಇಲ್ಲಿರುವ 4 ದೈವಗಳನ್ನು ಅವರ ಹಿರಿಯರ ಒಂದು ಪ್ರಾರ್ಥನೆಯೊಂದಿಗೆ ಜೊತೆಗೆ ಪುರೋಹಿತರ ಸಲಹೆಯಂತೆ ಅವರೊಟ್ಟಿಗೆ ತಗೊಂಡೋಗಿದ್ದಾರೆ. 5ನೇ ದೈವವಾದಂಥ ಗುಳಿಗವು ಶರವು ಮಹಾಗಣಪತಿಗೆ ಸೇರಿದ ಮತ್ತು ಸ್ಥಳ ಗುಳಿಗ ಆದ ಕಾರಣ ಅದು ಹೋಗಲಿಕ್ಕೆ ಒಪ್ಪಲಿಲ್ಲ, ಅದು ಇಲ್ಲೇ ಇತ್ತು. ಆದರೆ ಕಾಮಗಾರಿ ಸ್ಟಾರ್ಟ್ ಆಗುವಾಗ 3 ವರ್ಷಗಳ ಹಿಂದೆ, ಕೊರೋನಾ ಟೈಮ್ನಲ್ಲಿ 4-5 ವರ್ಷಗಳ ಹಿಂದೆ ಇಲ್ಲಿ ಆ ಸ್ಪೆಷಾಲಿಟಿ ಬ್ಲಾಕ್ ಸ್ಮಾರ್ಟ್ ಸಿಟಿಯಿಂದ ಸುಮಾರು 65 ಕೋಟಿಯ ಬಿಲ್ಡಿಂಗನ್ನು ಅವರು ಅಲ್ಲಿ ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮರವನ್ನು ಶಿಫ್ಟ್ ಮಾಡಿದ್ದಾರೆ, ಅಶ್ವತ್ಥ ಮರ. ಅದನ್ನು ಅವರೆಲ್ಲ ಗೆಲ್ಲುಗಳನ್ನು ಕಡಿದು ಅದನ್ನು ಎಷ್ಟೋ ಲಕ್ಷಕ್ಕೆ, ಅಂದರೆ ಅರ್ಧ ದುಡ್ಡು ಮುಂಚೆ ಕೊಡ್ತೇವೆ, ಬದುಕಿದರೆ ಇನ್ನೂ ಉಳಿದ ಅಮೌಂಟನ್ನು ಕೊಡ್ತೇವೆ ಎನ್ನುವಂಥ ಒಂದು ಒಪ್ಪಂದದೊಂದಿಗೆ ಆ ಮರವನ್ನು ಅಲ್ಲಿ ಹತ್ತಿರಕ್ಕೆ ಶಿಫ್ಟ್ ಮಾಡಲಾಯಿತು. ಈ ಮರದಲ್ಲಿ ಗುಳಿಗನ ಸಾನ್ನಿಧ್ಯ ಇದೆ ಅಂತೇಳಿ ತಂತ್ರಿಗಳು ಹೇಳಿದರು. ಹಾಗಾಗಿ ನಮ್ಮಲ್ಲಿ ಏನಂದರೆ ಈಗ ನಂಬಿಕೆ ಒಂದು ಕಡೆ, ನಿಮಗೆ ಗೊತ್ತಿರ್ಬೋದು, ಕರಾವಳಿಯಲ್ಲಿ ನಾಗರಾಧನೆ, ದೈವಾರಾಧನೆ, ಮೂಲ ಆರಾಧನೆ ಅಂತ ಹುಡ್ಕೊಂಡು ಹೋಗ್ತಾರೆ. ಎಲ್ಲ ಕುಟುಂಬದವರು ಹೋಗ್ತಾರೆ, ಎಷ್ಟು ಎಜುಕೇಟೆಡ್ ಆದರೂ ಕೂಡ ತಮ್ಮ ಮೂಲವನ್ನು ಹುಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ವಿದ್ಯಾವಂತರಾಗಿದ್ದೇವೆ, ನಾವು ಏನು ನಂಬುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಒಂದು ನಂಬಿಕೆ. ಎರಡನೇದು, ಋಣಾತ್ಮಕವಾದದನ್ನು ಧನಾತ್ಮಕವಾಗಿ ಮಾಡಬೇಕು. ನಮ್ಮ ಕೆಲವು ಕಾರ್ಮಿಕರಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆಲ್ಲ ಸ್ವಲ್ಪ ತೊಂದರೆಗಳಾಗಿವೆ. ಕೊನೆಗೂ ಗುಳಿಗ ದೈವಕ್ಕೆ ನೆಲೆ ಒದಗಿಸಿದ ಆಸ್ಪತ್ರೆ ಸಿಬ್ಬಂದಿ.
ತುಳುನಾಡಿನಲ್ಲಿ ದೈವವನ್ನ ಎದುರು ಹಾಕಿಕೊಂಡಲ್ಲಿ ಉಳಿಗಾಲವಿಲ್ಲ ಅನ್ನೋ ಮಾತಿದೆ. ಇದೀಗ ಜ್ಯೋತಿಷಿಗಳ ಮೊರೆ ಹೋದ ಸಿಬ್ಬಂದಿ ಕೊನೆಗೂ ಗುಳಿಗ ದೈವಕ್ಕೆ ನೆಲೆ ಒದಗಿಸಿದ್ದಾರೆ. ಈ ಮೂಲಕ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮತ್ತೆ ನೆಮ್ಮದಿಯ ವಾತಾವರಣ ಮೂಡಿದೆ. ಇದು ತುಳುನಾಡಿನ ದೈವ ಕಣ್ಣಿಗೆ ಕಾಣುವಂತೆ ತೋರಿಸಿದ ಪವಾಡ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದು ದೈವ ವಿಶ್ವಾಸಿಗಳ ಅಭಿಪ್ರಾಯ. ಕಾಲದಲ್ಲಿ ದೈವದ ಬಗ್ಗೆ ಬಹಳ ತುಳುನಾಡಿನಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಅದರ ಬಗ್ಗೆ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಆದರೆ ನಮಗೆ ಈಗ ಈ ವೆನ್ಲಾಕ್ನ ಪರಿಸರದಲ್ಲಿ ಈ ಗುಳಿಗ ದೈವದ ಒಂದು ಕಾರಣಿಕ ನಮಗೆ ಮನಸ್ಸಿಗೆ ಒಂದು ಹಿಡಿತ ಆಗಿದೆ. ಯಾಕೆಂದರೆ ಕೆಲ ಘಟನೆ ನಡೆದು ಹೋಗಿದೆ. ಆ ಘಟನೆಯನ್ನು ಈಗ ಇದೆಲ್ಲ ತಿಳಿದು ಅದಕ್ಕೆ ಏನು ಆಗಬೇಕಂತ ಮುಂದಿನ ಕೆಲಸಕ್ಕೆ ಎಲ್ಲ ಕೈ ಹಾಕಿದ್ದಾರೆ. ನಮ್ಮ ಈಗಿನ DM ಅವರು ಕೂಡ ಈಗ ಅದರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಂಡಿದ್ದಾರೆ. ಮುಂಚಿನವರ ತೆಗೆದುಕೊಂಡು ಅದಕ್ಕೆ ಬೇಕಾದ ಕಾರ್ಯಕ್ರಮ ಮಾಡಿದ್ದಾರೆ. ಹತ್ತಿರದಲ್ಲಿ ನಮ್ಮ ಈಗ ಹಳೆ ಬಸ್ ಸ್ಟ್ಯಾಂಡ್ ಇದೆ, ಅದು ಕೂಡ ನಮ್ಮ ಶರವು ಗಣಪತಿ ದೇವಸ್ಥಾನದನೇ ಒಂದು ಜಾಗ. ಅದು ಅಲ್ಲಿ ಕೂಡ ಗುಳಿಗನ ಸನ್ನಿಧಿ ಉಂಟು, ನಾಗನ ಸನ್ನಿಧಿ ಉಂಟು. ಇಂಥದ್ದೆಲ್ಲ ಸಮಸ್ಯೆ ಇತ್ತು. ಆಗ ನಾವು ಕಾರ್ಪೊರೇಷನ್ನಲ್ಲಿ ಇರುವಾಗ ಸಹ ಅದರ ಬಗ್ಗೆ ಬಸ್ ಸ್ಟ್ಯಾಂಡ್ ಬಗ್ಗೆ ತುಂಬ ಸಮಸ್ಯೆ ಆಗಿ ಅದು ಅಲ್ಲಿಗೆ ನಿಂತು ಹೋಗಿತ್ತು. ಇಂಥ ಕಾರ್ಣಿಕ ಇರುವಾಗ ಅವರನ್ನು ನಾವು ನೆನೆಯಲೇಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಇದು ತುಂಬ ಅಗತ್ಯ ಇದೆ. ದೈವಗಳ ಆರಾಧನೆ ಮಾಡಲೇಬೇಕು. ಆದರೆ ಮತ್ತು ನಾಗನದು ಇದು ಎರಡು ಕೂಡ ನಮಗೆ ಬಹಳ ತಿಳಿಸುವಂಥದ್ದೇ, ನಮಗೆ ಮನಸ್ಸಿಗೆ ಚುಚ್ಚುತ್ತದೆ. ಅಂದರೆ ಆ ರೀತಿಯ ಅದರ ಕಟಾಕ್ಷ ಉಂಟು. ಇಂತೂ ನಮ್ಮದೊಂದು ಬಂದ ಪೇಷಂಟಿಗಳು ಒಳ್ಳೆಯದಾಗಲಿ, ಒಳ್ಳೆ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀಲಿ, ಇಲ್ಲಿ ಕೆಲಸ ಮಾಡುವವರಿಗೆ ಕೂಡ ಸುಖ ಸಿಗಲಿ, ಇಂಥದ್ದೆಲ್ಲ ಭಾವನೆಯಿಂದ ಅದನ್ನು ಪುನರ್ ಪ್ರತಿಷ್ಠೆ ಮಾಡಿದ್ದೇವೆ. ಎಸ್, ಇದು ಸದ್ಯ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್. ಗುಳಿಗನ ಕೋಪ, ವೆನ್ಲಾಕ್ ಆಸ್ಪತ್ರೆಗೆ ದೋಷ ಅನ್ನುವಂತಹ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಒಂದು ವಿಚಾರ ಮಂಗಳೂರಿನಲ್ಲಿ ಬಹಳಷ್ಟು ವಿವಿಧಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ ನಾಟ್ ಓನ್ಲಿ ವೆನ್ಲಾಕ್ನ ವಿಚಾರವಾಗಿ ಸದ್ಯ ನಾವು ಇಲ್ಲಿ ನೆನಪು ಮಾಡಿಕೊಳ್ಳುವಂಥ ಮತ್ತೊಂದು ವಿಚಾರ ಇದೆ. ನಮ್ಮ ಮಂಗಳೂರಿನಲ್ಲಿರುವಂಥ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ವಾ, ಮಂಗಳೂರಿನಲ್ಲಿ ಅಂದರೆ ಶರವು ದೇವಸ್ಥಾನ ಅದರ ಪಕ್ಕದಲ್ಲಿರುವಂಥ ಹಳೆ ಬಸ್ ಸ್ಟ್ಯಾಂಡ್. ಆ ಹಳೆ ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಅಲ್ಲಿ ಮಲ್ಟಿ ಕಾರ್ ಪಾರ್ಕಿಂಗ್ ಮಾಡುವಂತಹ ವಿಚಾರಗಳಲ್ಲಿ ಆ ಕೆಲಸ ಬಹಳಷ್ಟು ವರ್ಷಗಳಿಂದ ಬಿದ್ದಿದೆ. ಯಾಕೆ ಬಿದ್ದಿದೆ ಅನ್ನೋ ತಮ್ಗಳಿಗೆ ಗೊತ್ತಿದೆ. ಅಲ್ಲೂ ಕೂಡ ಶರವು ಗುಳಿಗನ ಒಂದು ಓಡಾಟ ಇದೆ. ಆತನ ನೆಲೆ ನಿಂತಿದ್ದಂತಹ ಜಾಗ, ಹಾಗಿದ್ದಾಗ ಆತನಿಗೆ ನೆಲೆ ಇಲ್ಲ. ಆ ನಿಟ್ಟಿನಲ್ಲಿ ಆ ಒಂದು ಜಾಗವು ಕೂಡ ಏನು ಕೆಲಸಗಳು ಆಗ್ತಾ ಇಲ್ಲ. ಅಲ್ಲಿ ಕಾಂಟ್ರಾಕ್ಟ್ ತೆಗೆದುಕೊಂಡಿರುವಂತಹ ಜನರು ಕೂಡ ಅವರು ಕೂಡ ಅನಾರೋಗ್ಯದಿಂದ ಇದ್ದಾರೆ. ಸೊ ಅವರಿಗೂ ಕೂಡ ಸಮಸ್ಯೆಗಳಿವೆ ಆರೋಗ್ಯದಲ್ಲಿ. ಆ ಸಂದರ್ಭ ನೇರವಾಗಿ ಗುಳಿಗ ಯಾರು ಕಾಂಟ್ರಾಕ್ಟರ್ ತೆಗೆದುಕೊಂಡಿದ್ದಾರೆ ಅವರನ್ನು ಬರಲಿಕ್ಕೆ ಹೇಳಿರುವಂತಹ ವಿಚಾರವು ಕೂಡ ತಮ್ಗಳಿಗೆ ಗೊತ್ತಿದೆ. ಸೊ ಹೀಗೆ ಬಹಳಷ್ಟು ಗುಳಿಗನ ಕಾಣಿಕ ತುಳುನಾಡಿನ ಮಣ್ಣಿನಲ್ಲಿ, ಕರಾವಳಿ ಭಾಗದಲ್ಲಿ ಹಾಸು ಹೊಕ್ಕಾಗಿದೆ. ಜೊತೆಗೆ ಅದು ನಮ್ಮ ಜೀವನದಲ್ಲೂ ಕೂಡ ಬದುಕಾಗಿ, ನಂಬಿಕೆಯಾಗಿ, ಉಸಿರಾಗಿ, ವಿಶ್ವಾಸವಾಗಿ ಉಳಿದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದಕ್ಕೆ ಇರುವಿಕೆಯ ರೀತಿಯಲ್ಲಿ ಮತ್ತೆ ತನ್ನ ಕಾರಣಿಕವನ್ನ, ಇರುವಿಕೆಯನ್ನು ತೋರಿಸಿದಂತಹ ಗುಳಿಗ ದೈವ. ಸೊ ಹಾಗಿದ್ದಾಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನೇರವಾಗಿ ಏನಿದು ಅಚ್ಚರಿ ಆದ್ರೂ ಕೂಡ ನೈಜ ಘಟನೆಯ, ಸತ್ಯ ಘಟನೆ ಏನಾಗಿದೆ, ಇದರ ಸತ್ಯಾಸತ್ಯತೆ ಏನು, ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಳು ಜನಪದ ವಿದ್ವಾಂಸರಾಗಿರುವಂತಹ KK ಪೇಜ್ ಅವರ ಸರ್ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. KK ಪೇಜ್ ಅವರ ಸರ್ ಅವರಿಗೆ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ವೆನ್ಲಾಕ್ ಜಿಲ್ಲಾಸ್ಪತ್ರೆ, ಈ ಜಿಲ್ಲಾಸ್ಪತ್ರೆಯ ಮೂತ್ರರೋಗ ತಜ್ಞರು, ಜೊತೆಗೆ ಈ ಒಂದು ವಿಚಾರದಲ್ಲಿ ನಮಗೆ ಬಹಳಷ್ಟು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿರುವವರು, ಜೊತೆಗೆ ಈ ಒಂದು ಅಲ್ಲಿ ಗುಳಿಗನ ಕಟ್ಟೆ ನಿರ್ಮಾಣ ಆಗಬೇಕು ಅಂತ ಬಂದಾಗ ಅಲ್ಲೂ ಕೂಡ ಮುತುವರ್ಜಿ ವಹಿಸಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಡಾಕ್ಟರ್ ಸದಾನಂದ ಪೂಜಾರಿ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಡಾಕ್ಟರ್ ಸದಾನಂದ ಪೂಜಾರಿ ಅವರಿಗೆ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಮತ್ತೊಬ್ಬರು ಗಣ್ಯ ವ್ಯಕ್ತಿ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆ ಇದರ ಮಾಜಿ RMO ಅವರು ಶ್ರೀಯುತ ಡಾಕ್ಟರ್ ಸಲ್ದಾನಾ ಸರ್ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಡಾಕ್ಟರ್ ಸಲ್ದಾನಾ ಸರ್ ಅವರಿಗೆ ನಮಸ್ತೆ ಸರ್. ನಮಸ್ತೆ. ಜೊತೆಗೆ ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ಘಟನೆಯ ಬಗ್ಗೆ ತಾವುಗಳು ಕೇಳಿದ್ದೀರಿ ನಿನ್ನೆಯಿಂದ, ಕೆಲವರಿಗೆ ಗೊತ್ತಿದೆ. ಯಾಕಂದ್ರೆ ಅಲ್ಲಿ ಹೊಸದಾಗಿರುವಂಥ ಕಟ್ಟಡ ನಿರ್ಮಾಣ ಆಗಿದೆ, ಅಲ್ಲಿ ಗುಳಿಗನ ಕಟ್ಟೆಯೂ ಕೂಡ ನಿರ್ಮಾಣ ಆಗಿದೆ. ಬಹಳಷ್ಟು ಜನರು ಕೇಳ್ತಾ ಇದ್ರು ಏನ್ ಕತೆ, ಏನ್ ವಿಚಾರ ಅನ್ನುವಂಥದ್ದು. ಜೊತೆಗೆ ಆ ಗುಳಿಗ ನೆಲೆ ನಿಂತಿರುವಂತಹ ಜಾಗ, ಅಲ್ಲೊಂದು ಮರ ಇತ್ತು. ಆ ಮರವನ್ನ ಈಗ ನಮ್ಮ ರೈಲ್ವೆ ಸ್ಟೇಷನ್ ಏನಿದೆ ನೋಡಿ, ಅಲ್ಲಿ ಮುತ್ತಪ್ಪನ ದೇವಸ್ಥಾನ ಇದೆ, ಮುತ್ತಪ್ಪನ ದೇವಸ್ಥಾನ. ಸೊ ಅಲ್ಲಿ ಆ ಮರವನ್ನ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಗುಳಿಗ ನೆಲೆ ನಿಂತಿದ್ದಾನೆ. ಆದ್ರೆ ಗುಳಿಗ ಇದ್ದಂತಹ ಜಾಗವನ್ನ ಬಿಟ್ಟು ಕೊಡಲ್ಲ ಸಾಧಾರಣವಾಗಿ. ಸೊ ಅದು ಗೊತ್ತಿರುವಂತಹ ವಿಚಾರ. ಹಾಗಿದ್ದಾಗ
ಇಲ್ಲಿ ಗುಳಿಗನ ಆರಾಧನೆ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಬಹಳಷ್ಟು ಇತ್ತು ಅನ್ನೋದು ಹೇಳ್ತಾರೆ. ಸೊ ಹಾಗಿದ್ದಾಗ ಅವರ ಬಳಿಯೇ ಆ ಒಂದು ಅಭಿಪ್ರಾಯವನ್ನ, ಅನುಭವವನ್ನ ತೆಗೆದುಕೊಳ್ಬೇಕಾಗಿದೆ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ತಮ್ಮಗಳ ಅಭಿಪ್ರಾಯ, ತುಳುನಾಡಿನ ಜನರು ತಾವುಗಳು ಏನ್ ಹೇಳ್ತೀರಿ ಅದು ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಡಾಕ್ಟರ್ ಸದಾನಂದ ಪೂಜಾರಿ ಅವರು, ಮೂತ್ರರೋಗ ತಜ್ಞರು, ವೆಲ್ಲಾಕ್ ಆಸ್ಪತ್ರೆ. ಸರ್, ನಮ್ಗಳಿಗೆ ಇದು ಅಚ್ಚರಿ ಆದ್ರೂ ಕೂಡ ಇದು ಸತ್ಯ ಅಂತ ಹೇಳ್ತೀರಿ? ಎಸ್ ಸರ್, ಏನ್ ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್. ನಾನು ಕಳೆದ 8 ವರ್ಷದಿಂದ ಇಲ್ಲಿ ಮೂತ್ರರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಸ್ ಸರ್. ನಾವು ಸರ್ಜರಾದ ಕಾರಣ ನಮ್ಮ ಕೈಯಲ್ಲಿ ಒಂದು ಜೀವ ಇರ್ತದೆ. ನಾನು ವೈಯಕ್ತಿಕವಾಗಿ ತುಂಬ ಜನ ಸ್ವಲ್ಪ ಕಲಿತ ಕೂಡಲೇ ಆಧ್ಯಾತ್ಮಿಕರನ್ನು ಏನಿಲ್ಲ ಅಂತ ಹೇಳುವವರು, ನಾವು ಹಾಗೆಲ್ಲ ದಿನ ಕೈ ಮುಗಿತೇನೆ. ನಾನು ಶರವಿಗೆ ಹೋಗಿ ಕೈ ಮುಗಿತೇನೆ. ಯಾಕೆಂದರೆ ಎಲ್ಲಾದರೂ ಸರ್ಜರಿ ಮಾಡುವಾಗ ಅನೆಸ್ಥೀಸಿಯಾ ಪ್ರಾಬ್ಲಮಿಂದಾಗಿ ಹಾರ್ಟ್ ನಿಂತು ಹೋದರೆ ಪ್ರಶ್ನೆ ಮಾಡುವುದು ನನ್ನನ್ನು. ಸೊ ಹಾಗಾಗಿ ಸುಮಾರು 6,000 ಸರ್ಜರಿಯನ್ನು ಮಾಡಿಕೊಟ್ಟಿದ್ದೇನೆ. ಎಂತೆಂಥ ಕಾಂಪ್ಲಿಕೇಟೆಡ್ ಸರ್ಜರಿಯನ್ನು ಯಾರು ಮುಟ್ಟದನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಎಲ್ಲದರಲ್ಲೂ ಸಕ್ಸಸ್ಸನ್ನು ಹೊಂದಿದ್ದೇನೆ. ಹಾಗಾಗಿ ನಾನು ಕಟೀಲಿನ ದೇವರನ್ನು, ಹೊರಗಜ್ಜನನ್ನು, ಗುಳಿಗನನ್ನು ಬಹಳ ಏನೇ ಹೇಳಲಿ ವೈಯಕ್ತಿಕವಾಗಿ ನಾನು ನಂಬಿದ್ದೇನೆ. ಸೊ ಆ ದೃಷ್ಟಿಯಿಂದ ನಾನು ವೆಲ್ಲಾಕಲ್ಲಿ ಇರುವಾಗ ನಮ್ಮ ಹೊಸ ಬ್ಲಾಕ್ ಬಂತು, 65 ಕೋಟಿದ್ದು, 7 ಕೋಟಿದು ಇನ್ಸ್ಟ್ರೂಮೆಂಟು. ಇದು ಸ್ಮಾರ್ಟ್ ಸಿಟಿಯಿಂದ ಕೇಂದ್ರ ಸರ್ಕಾರದ ಅನುದಾನ. ಆದರೆ ಆವಾಗ ನಾವು ಅದರ ಮೀಟಿಂಗಿಗೆಲ್ಲ ಹೋದಾಗ ನಮ್ಮದು ಕೂಡ ಬ್ಲಾಕ್ ಬರುವ ಕಾರಣ, ನಂದು ಯೂರಾಲಜಿದು 30 ಬೆಡ್ ಬರ್ತದೆ, 2 OT ಮಾಡ್ಯುಲರ್ OT ಸಿಗ್ತದೆ ನನಗೆ. ಸೊ ಜೊತೆಗೆ ಏನು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಏನು ಫೆಸಿಲಿಟಿ ಇದೆ ಅದನ್ನು ಇಲ್ಲಿ ಕೊಡುವಂಥ ಪ್ರಯತ್ನವನ್ನು ನಮ್ಮ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಸ್ಪೀಕರ್ ಅವರು, ಜೊತೆಗೆ ಸ್ಥಳೀಯ MLA ವೇದವ್ಯಾಸ ಕಾಮತ್ ಇರ್ಬೋದು, ಎಲ್ಲರೂ ಅದಕ್ಕೆ ಸಹಕಾರ ನೀಡಿದ್ದಾರೆ. ಯಾಕಂದರೆ ನಮ್ಮ MP ಅವರು, ಪ್ರೆಸಿಡೆಂಟ್ MP ಅವರು ಕೂಡ ಇದಕ್ಕೆ ಬಹಳ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಅಲ್ಲಿ ಇರುವ ಸಿಬ್ಬಂದಿಯವರು ಈ ವಿಷಯವನ್ನು ನನ್ನ ಹತ್ರ ಚರ್ಚೆ ಮಾಡಿದರು. ಸ್ವಲ್ಪ ಅದರಲ್ಲಿ ಒಬ್ಬ ಕೆಲಸ ಮಾಡುವಾಗ ಒಂದು 2 ವರ್ಷದ ಹಿಂದೆ ಅದನ್ನು ಫಿಟ್ ಮಾಡುವಾಗ OTಯಲ್ಲಿ ಒಂದು ಐಟಮನ್ನು ಫಿಟ್ ಮಾಡುವಾಗ ಬಿದ್ದು ಮಾರಣಾಂತಿಕ ಅವನಿಗೆ ತೊಂದರೆ ಆಗಿತ್ತು. ಜೊತೆಗೆ 3 ಆತ್ಮಹತ್ಯೆಗಳು ನಡೆದವು. ಇನ್ನು ಕಟ್ಟಡ ಪೂರ್ಣಗೊಂಡಿರಲಿಲ್ಲ. ಎಲ್ಲಿಂದಲೋ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕಟ್ಟಡ ಆಗುವಾಗ, ಜೊತೆಗೆ ಕಾರ್ಮಿಕರಲ್ಲ, ಬೇರೆ ಪೇಷಂಟ್ ಆಗಿ ಬಂದವರು ಎಲ್ಲೋ ಮೆಡಿಸಿನ್ ವಾರ್ಡಲ್ಲಿ ಅಡ್ಮಿಟ್ ಆಗಿರ್ತಾರೆ, ಮತ್ತೆ ಆತ್ಮಹತ್ಯೆ ಮಾಡಿಕೊಂಡದ್ದು ಈ ಕಟ್ಟಡ ನಿರ್ಮಾಣ ಆಗ್ತಾ ಇರುವ ಕಟ್ಟಡದಲ್ಲಿ. ಹಾಗಾಗಿ ಕೆಲವು ಅವಘಡಗಳು ಆದಾಗ ಮತ್ತೆ ಕೆಲವು ಸ್ಟಾಫಿನವರಿಗೂ ಕೂಡ ನಾನು ಇಂಥ ನಿಖರವಾಗಿ ಹೇಳಲಿಕ್ಕೆ, ಜನರಲ್ ಆಗಿ ಅಲ್ಲಿ ಆ ಸ್ಟಾಫಿನವರಿಗೆ ಕೂಡ ಅದರ ಹತ್ತಿರ ಮೆಡಿಸಿನ್ ಬ್ಲಾಕ್ ಇದೆ, ಅಲ್ಲಿ ಮತ್ತೆ ಟ್ರಾನ್ಸ್ಮಿಷನ್ ಮೆಡಿಸಿನ್ ಇದೆ, ಅಲ್ಲಿ ಆ ವೈದ್ಯರು ಕೂಡ ಹೇಳಿದರು ಇದಕ್ಕೆ ಒಂದು ಪರಿಹಾರ ಆಗಬೇಕು, ಇದನ್ನೆಲ್ಲ ಸೇರಬೇಕು. ನಾವು ಸಾಮಾನ್ಯವಾಗಿ ಇದಕ್ಕೆಲ್ಲ ಪ್ರೊವಿಷನ್ ಇರುವುದಿಲ್ಲ, ಈಗ ಅನುದಾನದಲ್ಲಿ ಪ್ರೊವಿಷನ್ ಇರುವುದಿಲ್ಲ. ನಾನು ದಿವಾಕರ್ ರಾವ್ ಮತ್ತು ಸಲ್ದಾನ ಸರ್ ಇದ್ದಾರೆ, ಅವರು ಕ್ರಿಶ್ಚಿಯನ್ ಆದರೂ ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ ಈ ಪೂಜೆ ಕೆಲಸವನ್ನು ಮಾಡಲಿಕ್ಕೆ. ಆಗ ನಾನು ದಿವಾಕರ್ ರಾವ್, ಸಲ್ದಾನ, ಸುರೇಶ್ ಪೈ ಅಂತಿದ್ದಾರೆ. ಯಾಕೆಂದರೆ ಇದರಲ್ಲಿ ಯೂರಾಲಜಿ, ನ್ಯೂರೋ ಸರ್ಜರಿ ಮತ್ತು CTBS ಹಾರ್ಟ್ ಸರ್ಜರಿ ಕೂಡ ಬರ್ತದೆ. ಈ 3ರಲ್ಲಿ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದರು, ಇಲ್ಲ ಇದು ಮಾಡಬೇಕು, ಒಂದು ವೇಳೆ ನೀವೊಂದು ಗ್ರೂಪಲ್ಲಿ ಹಾಕಿ, ವೆಲ್ಲಾಕಿನ ಸಿಬ್ಬಂದಿ ಗ್ರೂಪಲ್ಲಿ ಇದೆ, ನಮ್ಮದೊಂದು ವೆಲ್ಲಾಕ್ ಫ್ಯಾಮಿಲಿ ಅಂತ ಗ್ರೂಪ್ ಇದೆ, ಅದರಲ್ಲಿ ಹಾಕಿ ಕೊಡ್ತಾರೆ, ಅಷ್ಟಿಷ್ಟು ಅಂತ ಹೇಳಬೇಡಿ, ಕೊಟ್ಟಷ್ಟು 10 ರೂಪಾಯಿ ಕೊಟ್ಟರು ತಗೊಳ್ಳಿ, ಒಂದು ವೇಳೆ ಕಮ್ಮಿ ಆದರೆ ದಿವಾಕರ್ ರಾವ್ ನಾನು ಹಾಕ್ತೇನೆ, ಅವ್ರು ನ್ಯೂರೋ ಸರ್ಜನ್, CTBS ಸರ್ಜನ್ ಸುರೇಶ್ ಪೈ ಮತ್ತು ಸಲ್ದಾನ ಇದ್ದಾರೆ, ಇವರೆಲ್ಲ ಸೇರಿ ಹೇಳಿದರು ಎಲ್ಲಾದರೂ ಶಾರ್ಟೇಜ್ ಆದರೆ, ಖರ್ಚಿನಲ್ಲಿ ಶಾರ್ಟೇಜ್ ಆದರೆ ನಾವು ಹಾಕ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟರು. ನನ್ನನ್ನು ಮುಂದೆ ಹೋಗಿ ಅಂತ ಹೇಳಿದರು. ನಾನು ಅದರ ನಾಯಕತ್ವ, ಅಂದರೆ ಅದಕ್ಕೊಂದು ಮುಂದೆ ಹೋಗೋರ್ಬೇಕಲ್ಲ, ಸರ್ಕಾರಿ ವ್ಯವಸ್ಥೆ ಅಂತ ಹೇಳುವಾಗ ಈ ಮುಂದೆ ಹೋಗೋರ್ಬೇಕಲ್ಲ, ಕೆಲವರು ನೆಗೆಟಿವ್ ಮಾತಾಡುವವರೇ ಜಾಸ್ತಿ. ಅಂಥ ಸಂದರ್ಭದಲ್ಲಿ ನಾನು ಗ್ರೂಪಲ್ಲಿ ಹಾಕಿದೆ. 1 ವಾರದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಎಲ್ಲರಿಂದ ಬಂತು, ಯಾರಿಗೂ ನಾವು ಪ್ರೆಷರ್ ಹಾಕಿಲ್ಲ. 15,000 ಕೊಟ್ಟವರು ಇದ್ದಾರೆ, 5,000 ಕೊಟ್ಟವರು ಇದ್ದಾರೆ, 50. ಹೌದೌದು, ನಾವು ಹಾಕಿದಾಗ ನಾವು ಒಂದು ಅಕೌಂಟ್ ಕೊಟ್ಟೆವು, ಆ ಅಕೌಂಟಿಗೆಲ್ಲ ಹಾಕಿದ್ದಾರೆ. ಸುಮಾರು 1.5 ಲಕ್ಷ ಕಲೆಕ್ಷನ್ ಆಗಿದೆ. ಕಲೆಕ್ಷನ್ ಆದರೆ ಬಟ್ ಬಂದಂಥ ನಾವು ಪುರೋಹಿತರನ್ನು ಫಿಕ್ಸ್ ಮಾಡಿದಾಗ ಅವರು ಹೇಳಿದರು, ಸರ್ಕಾರಿ ವ್ಯವಸ್ಥೆ ಆದ ಕಾರಣ ನೀವು ಕೊಟ್ಟ ದುಡ್ಡನ್ನಿಗೆ ನಾವು ಮಾಡಿಕೊಡ್ತೇವೆ ಅಂತ. ಸಾಮಾನ್ಯವಾಗಿ ಏನಿದೆ ನಿಮ್ಗೆ ಗೊತ್ತಲ್ಲ, ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ, 10 ಲಕ್ಷ ಕೊಡಬೇಕು, 15 ಲಕ್ಷ. ನಮಗೆ ಹಾಗೆಲ್ಲ, ನಾವು ಕೊಟ್ಟ ದುಡ್ಡಿಗೆ ಅವ್ರು ಬಂದಿದ್ದಾರೆ. 4 ಜನ ತಂತ್ರಿಗಳು ಬಂದಿದ್ರು, ಕೇರಳದಿಂದ ಬಂದಿದ್ರು, ಮತ್ತೆ ಅದನ್ನು ಆ ಸ್ಥಳ ಪ್ರಶ್ನೆ ಇಡುವವರು ಬಂದಿದ್ರು, ತಾಂಬೂಲ ಪ್ರಶ್ನೆ, ಮತ್ತೊಬ್ಬರು ಮೂಕಾಂಬಿಕೆಯ ಪಾತ್ರಿ ಬಂದಿದ್ರು, ಅವರು ಕೂಡ ಬಂದಿದ್ರು. ಇದನ್ನು ನಾವು ಆಗಸ್ಟಲ್ಲಿ ಗುರುವಾರ ದಿನ ಬೆಳಿಗ್ಗೆ 7:15 ಇಟ್ಟಿದ್ದೆವು ಮುಹೂರ್ತ ಪ್ರಕಾರ. ಸೊ ಅಲ್ಲಿ ಮೂಕಾಂಬಿಕೆಗೆ ಪ್ರಾರ್ಥನೆ ಮಾಡಿ ಅವರು ಬಂದು ಸ್ಥಳ ಪ್ರಶ್ನೆ ಇಟ್ಟಾಗ, ತಾಂಬೂಲ ಪ್ರಶ್ನೆ ಇಟ್ಟಾಗ
ಅವರು ಕೆಲವು ವಿಚಾರಗಳನ್ನ ಹೇಳಿದರು. ನಾಗನ ಹತ್ಯೆ ಆಗಿ ಸತ್ತಿರೋದು ನನಗೆ ಗೊತ್ತಿರಲಿಲ್ಲ, ವೈಯಕ್ತಿಕವಾಗಿ ನನಗೆ ಮತ್ತು ಸಲ್ದಾನರಿಗೆ ಗೊತ್ತಿರಲಿಲ್ಲ, ಇವನ್ ಆರ್ಎಂಒ ಗೊತ್ತಿರಲಿಲ್ಲ. ಇಲ್ಲ ಆಗಿದೆ ಅಂತ ಹೇಳಿದರು. ನಾವು ಹೇಳಿದ್ರು ವಿಚಾರ ಮಾಡಿ ಹೇಳ್ತೇವೆ ಅಂತ ಹೇಳಿದೆವು. ಎರಡನೇದು ಗುಳಿಗನ ಸಾನ್ನಿಧ್ಯ ನಮಗೆ ಮುಂಚೆನೇ ಅದರ ಬಗ್ಗೆ ಗೋಚರ ಅಂದ್ರೆ ಅದರ ಅನುಭವ ಆಗ್ತಿತ್ತು. ಅವರು ಇಲ್ಲ 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 ಇದು ಶರವಿದಿದೆ, ಇದು ಪುರಾತನ ಕಾಲದಲ್ಲಿ ಈ ಜಾಗ ಏನಿದೆ ನಮಗೆ ಇವೆಲ್ಲಕ್ಕೆ 13 ಎಕರೆ 10-10.5 ಎಕರೆ ಜಾಗ ಇದೆ. ಇದು ಒಂದಾನೊಂದು ಕಾಲದಲ್ಲಿ ಶರವಿಗೆ ಸೇರಿದ ಜಾಗ. ಹಾಗಾಗಿ ಇಲ್ಲಿ ಸ್ಥಳ ಗುಳಿಗನ ಅಲ್ಲೇ ಈ ಸ್ಥಳದ ದೈವವಾಗಿ ಗುಳಿಗೆ ಇದ್ದಾನೆ ಅಂತ ಹೇಳುವಂತ ವಿಚಾರವನ್ನು ಕೂಡ ತಂತ್ರಿಗಳು ಹೇಳಿದರು. ಆಮೇಲೆ ಪಾತ್ರಿ ಕೂಡ ಅದನ್ನು ಹೇಳಿದರು, ಇಲ್ಲ ಇಲ್ಲಿ ಇದ್ದಾನೆ ಅಂತ. ಮತ್ತೊಂದು ನಿಮ್ಗೆಲ್ಲ ಗೊತ್ತಿರ್ಬೋದು, ನೆಗೆಟಿವ್ ಎನರ್ಜಿ ಅಂದ್ರೆ ಬ್ರಹ್ಮರಾಕ್ಷಸ, ಅದನ್ನು ಕೂಡ ಉಚ್ಚಾಟನೆ ಮಾಡಿ ಕೊಡಚಾದ್ರಿಗೆ ಬಿಟ್ಟಿದ್ದೇವೆ. ಮತ್ತೆ 5,000 ಪ್ರೇತ ಇದೆ ಅಂತ ಹೇಳಿದ್ರು. ದೂರದ್ದು ನಮ್ಗೆ ಗೊತ್ತಿರ್ಬೋದು, 8 ಜಿಲ್ಲೆದು ಬರ್ತದೆ. ಅದಕ್ಕೆ ಪುರೋಹಿತರು ಹೇಳಿದ್ರು ಅವರವರ ಊರಿಗೆ ಹೋಗಿ ಅಂತ ಹೇಳುವಂಥ ವಿಚಾರವನ್ನು ಕೂಡ ಆ ಮಂತ್ರ ಮುಖೇನ ನಾನು ಅವರವರ ಊರಿಗೆ ಹೋಗಿ ಅವರ ಕುಟುಂಬವನ್ನು ಸೇರುವಾಗಿ ಮಾಡ್ತೇನೆ, ಇಲ್ಲಿದ್ರೆ ಅದು ಉಪದ್ರ ಮಾಡ್ತೇನೆ ಅಂತ ಹೇಳುವ ವಿಷಯವನ್ನು ಕೂಡ ಹೇಳಿದರು. ಸೊ ಅದರ ನಂತರ ಅದೇ ಆ ದಿನ ಗುರುವಾರ ಆದರೆ ಶನಿವಾರ ರಾತ್ರಿ ಉಚ್ಚಾಟನೆ ಕಾರ್ಯಕ್ರಮ ಆಯಿತು. ಅದು ರಾತ್ರೋರಾತ್ರಿ ಅವರು ಬ್ರಹ್ಮರಾಕ್ಷಸನನ್ನು ಗಂಧದ ಕೊರಡಿಗೆ ಬೆಳ್ಳಿಯ ಒಂದು ನೂಲನ್ನು ಕಟ್ಟಿ ಅದರ ಮುಖೇನ ನಿದ್ದೆ ಮಾಡಲಿಕ್ಕಿಲ್ಲಂತೆ. ಅದು ನೀವು ತಗೊಂಡೋಗುವ ಪಾತ್ರೆಗೆ ಇಡೀ ರಾತ್ರಿ 2 ಗಂಟೆಗೆ ಹೊರಟು 5:15ಗೆ ಕೊಡಚಾದ್ರಿಗೆ ರೀಚ್ ಆಗಿ ನಿದ್ದೆ ಮಾಡಲಿಕ್ಕಿಲ್ಲ. ಅಲ್ಲಿ ಬಿಟ್ಟ ನಂತರನೇ ಮತ್ತೆ ಅವರು ಸ್ನಾನ ಮಾಡಿ ವಾಪಸ್ ಬರುವಂಥದ್ದು. ಸೊ ಇದನ್ನು ಶನಿವಾರ ರಾತ್ರಿ ಮಾಡಿದರು. ಅದು ಮಾಡುವಾಗ ಕೆಲವು ಜನ ಪ್ರೆಸೆಂಟ್ ಇರ್ಲಿಕ್ಕೆ ಹೇಳ್ತಾರೆ, ಯಾಕಂದ್ರೆ ಕೆಲವರು ಬರಲಿಲ್ಲ ಕೂಡ. ಬ್ರಹ್ಮರಾಕ್ಷಸ ಕೆಲವರು ಎದುರಿ ಬರಲಿಲ್ಲ, ಸ್ಟಾಫ್ನವರು ಕೂಡ ಕೆಲವರು ಬರಲಿಲ್ಲ. ಆಮೇಲೆ ನಾವು ವಾಸ್ತು ಪೂಜೆ ಅದೆಲ್ಲ ಮಾಡಿದೆವು. ಆದಿತ್ಯವಾರ ಅದರ ನೆಕ್ಸ್ಟ್ ಕಂಟಿನ್ಯೂಸ್ ಆಗಾಯಿತು. ನಮಗೆ ಈ ಪ್ರೋಗ್ರಾಮನ್ನು ಸೆಟ್ ಮಾಡುವಾಗಲೇ ನನಗೆ ಆಯ್ತು ಇದೆಲ್ಲ ಕಷ್ಟ ಅಂತ, ಬಟ್ ಅದೊಂದು ಕನಸಿನ ಥರ ಆಗಿ ಹೋಯಿತು. ಅದು ಸಂಡೇ ಏನಾಯಿತು ಅಂತ ಹೇಳಿದರೆ ಗಣಹೋಮ ಮಾಡಿದೆವು, ಆಶ್ಲೇಷ ಬಲಿ ಮಾಡಿದೆವು, ನಾಗನ ಹತ್ಯೆ ಆಗಿದೆ. ಈ ನಾಗನ ಹತ್ಯೆ ನಮ್ಮ ಕ್ರಮೇಣ ಒಬ್ಬ ಆಂಬುಲೆನ್ಸ್ ಡ್ರೈವರು, ಅದು ಅರೆಜುವಾದಂಥ ನಾಗರ ಹಾವು ನಮ್ಮ ಈಗಿನ ಪೀಡಿಯಾಟ್ರಿಕ್ ಬ್ಲಾಕ್ ಹತ್ರ ಸಿಕ್ಕಿತ್ತಂತೆ. ಅವನ ಮನೆಗೆ ತಗೊಂಡೋಗಿದ್ದಾನೆ, ವೀರೇಂದ್ರ ಶೆಟ್ಟಿ ಅಂತ. ಅವನ ಮನೆಗೆ ತಗೊಂಡೋಗಿ 5 ದಿನ ಆರೈಕೆ ಮಾಡಿದ್ದಾನೆ ಅದನ್ನು ಬದುಕಿಸ್ಬೇಕು ಅಂತ. ಅದು 5ನೇ ದಿನ ಸತ್ತೋದಾಗ ಅವನು ಗಲಿಬಿಲಿಯಾಗಿದ್ದಾನೆ. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ, ಅವನಿಗೆ ಭಯ ಆಗಿದೆ. ಅವನು ಕೂಡಲೇ ಅದಕ್ಕೆ ಸಂಸ್ಕಾರ ಮಾಡಿ ಸರ್ಪ ಸಂಸ್ಕಾರವನ್ನು ಮತ್ತೆ ಆಶ್ಲೇಷ ಬಲಿಯನ್ನು ಅವನು ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಿದ್ದಾನೆ. ಅವನಷ್ಟಕ್ಕೆ ಮಾಡಿ ಸುಮ್ಮನಾಗಿದ್ದಾನೆ. ಅವನು ಇದು ತಂತ್ರಿಗಳು ಬಂದಾಗ ನಾನು ಅವನ ಹತ್ರ ನಾನು ಸಿಗ್ತಾನೆ, ಅವನಲ್ಲಿ ಆಂಬುಲೆನ್ಸ್ ಡ್ರೈವರ್ ಅಲ್ಲ, ಹೀಗೆ ಮಾತಾಡ್ತಿದ್ದೆ, ಪೂಜೆ ಇದೆ. ಆಗ ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ. ಇಲ್ಲ ಒಂದು ನಾಗನ ಹತ್ಯೆ ಆಗಿದೆ, ನಂಗೆ ಗೊತ್ತಿರ್ಲಿಲ್ಲ, ಇಲ್ಲೆಲ್ಲ ಆಗಿದೆ, ಅದನ್ನ ನಾನು ತಗೊಂಡೋಗಿದ್ದೆ, ಮರಿ ಇತ್ತು, ಅದು ಹತ್ಯೆ ಆಗಿದೆ. ಅದು ಬಹುಶಃ ಅದು ಕಾಂಟ್ರಾಕ್ಟ್ ಕೂಡ ಗಮನಕ್ಕೆ ಹೇಗೆ ಹತ್ಯೆ ಆಯ್ತಂತೆ ಅದು ಇದು JCP ಅಂದ್ರೆ ಆಳದಿಂದ, ಅದು ಫೌಂಡೇಶನ್ ತುಂಬಾ ಆಳದಿಂದ ಬಂದಿದೆ. ಹಾಗೆ ಬೈ ಮಿಸ್ಟೇಕ್ ಆಗಿದೆ, ಬೇಕಂತ ಮಾಡಿದ್ದಲ್ಲ. ಅದನ್ನು ತಿಳಿದ ನಂತರ ಕನ್ಸ್ಟ್ರಕ್ಷನ್ ಅವರು ಕೂಡ ನಮಗೆ 15,000 ರೂಪಾಯಿ ಕೊಟ್ಟಿದ್ದಾರೆ ಈ ಪೂಜೆಗೆ. ಮತ್ತೆ ಅದಕ್ಕೆ ಕಟ್ಟೆ ಕಟ್ಟಿದ್ದಾರೆ. ಈಗ ಆ ಕಟ್ಟೆಗೆ ಕೂಡ ಎಲ್ಲ ಮುಗರೊಡಿ ಕನ್ಸ್ಟ್ರಕ್ಷನ್ ಅವರೇ ಕೊಟ್ಟಿರು. ಅದೊಂದು. ಈಗ ಅಲ್ಲಿ ನಾಗ ಹತ್ಯೆ ಆಗಿದೆ ಅಂತ ಬಂದಾಗ ಅವರು ಅಲ್ಲಿ ಹೋಗಿ ಅದನ್ನ ಚಿಕಿತ್ಸೆ ಮಾಡ್ತಾರೆ, ಅಂದ್ರೆ ಅವ್ರಿಗೆ ಏನು ಆಗಿಲ್ಲ ಸರ್? ಏನು ಅವರು ಅದಕ್ಕೆ ಬೇಕಾದಂತ ಇದನ್ನ ಮಾಡಿದ್ದಾರೆ, ನಂಬಿಕೆ ಹೋಗಿ ಮಾಡಿದ್ದಾರೆ. ಸೊ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಯಾವುದೋ ಒಂದು ನಂಬಿಕೆ ಮೇಲೆ ನಡೆಯುವುದು. ನಾನು ಈಗಾಗಲೇ ಹೇಳಿದೆ, ಇದನ್ನು ಕೆಲವರು ಅದು ಬೇಕಿತ್ತ ಹಾಗೆಲ್ಲ ಹೇಳ್ಬೋದು, ಆದ್ರೆ ಇದು ನಂಬಿಕೆ ಮೇಲೆ. ಯಾಕೆಂದ್ರೆ ನಮ್ಮ ಕರಾವಳಿ ಪ್ರದೇಶ ತುಳುನಾಡಿನಲ್ಲಿ ಆರಾಧನೆಗಳು, ನಾಗಾರಾಧನೆ, ದೈವಾರಾಧನೆ, ಮೂಲಸ್ಥಾನ ಅಂತ ಎಷ್ಟೋ ಜನ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಎಲ್ಲರಿಗೆ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮ ಆದ ನಂತರ ಪ್ರತಿಷ್ಠಾಪನೆ, ಆಶ್ಲೇಷ ಬಲಿ ಮತ್ತೆ ಗಣಹೋಮ ಆದ ನಂತರ ಉದ್ಘಾಟನೆ ನಿರ್ವಿಘ್ನವಾಗಿ ನೆರವೇರಿದೆ. ಬಹುಶಃ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಉದ್ಘಾಟನೆ ಅಂತ ಹೇಳಿದ್ರೆ 40 ಜನ ವೇದಿಕೆಯಲ್ಲಿ ಇರ್ತಾರೆ. ಅಷ್ಟು ಸುಲಭ ಅಲ್ಲ. MC ಆದವನಿಗೂ ಕಷ್ಟ ಮಾಡ್ಲಿಕ್ಕೆ ಕಷ್ಟ, ಆರ್ಗನೈಸ್ ಮಾಡ್ಲಿಕ್ಕೂ ಕಷ್ಟ. ಯಾವುದೇ ತೊಂದರೆಗಳಿಲ್ಲದೆ ಕಾರ್ಯಕ್ರಮ ಆಗಿದೆ. ಈಗ ಕ್ಯಾಜುಯಾಲಿಟಿ ಶಿಫ್ಟ್ ಆಗಿದೆ. ಇನ್ನೊಂದು 10 ದಿನದಲ್ಲಿ ನಮ್ಮ OT ಮತ್ತೆ ವಾರ್ಡ್ ಎಲ್ಲ ಆರಂಭ ಆಗ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ 1 ವರ್ಷದಿಂದ ಹಲವಾರು ಡೇಟುಗಳನ್ನು ಕೊಟ್ಟಿದ್ದಾರೆ ಉದ್ಘಾಟನೆಗೆ. ಯಾವುದೇ ಕಾರಣ ಕೊಟ್ಟರು ಅದು ಏನಾದ್ರೂ ಆಗಿ ಕ್ಯಾನ್ಸಲ್ ಆಗ್ತಿತ್ತು. ಇದು ನಮಗೆ ಅನುಭವಕ್ಕೆ ಬಂದದ್ದು. ಈ ಪೂಜೆ ಆದ್ಮೇಲೆ ಉದ್ಘಾಟನೆ ಆಯ್ತು. 1 ವಾರದಲ್ಲಿ ಆಯ್ತು. ಕಟ್ಟೆ ಆಗಿ ಪೂಜೆ ಆಗಿ ಎಲ್ಲ ಆಮೇಲೆ ಮಿನಿಸ್ಟರ್ ಹೇಳಿದ್ರು 15ಕ್ಕೆ ಮಾಡ್ತೇನೆ ಅಂತ. ಬಟ್ ಅದಕ್ಕೆ ನಮಗೆ ಅದು ಮುಂಚೆ ಎಲ್ಲ ಹಾಗೆ ಡೇಟ್ ತುಂಬಾ ಸಲ ಕೊಟ್ಟಿದ್ದಾರೆ, ಆದ್ರೆ ಅದು ಆಗಿರ್ಲಿಲ್ಲ. ಸೊ ಈ 15 ಅಂತ ಫಿಕ್ಸ್ ಮಾಡಿ ಹೋಗಿದ್ದಾರೆ, ಆಗ್ಲೇಬೇಕು ಅಂತ. ಪೂಜೆ ಆದ ನಂತರ ನಮಗೇನು ತೊಂದರೆ ಆಗ್ಲಿಲ್ಲ ಅಂತ ಹೇಳುದು ಎಲ್ಲರೂ. ನಾವು ಒಂದು ದಿನ ಗೆಸ್ಟ್ ಅನ್ನು ನೀವು ನಂಬಿದ್ರೆ ನಂಬಿ 10 ಜನರನ್ನು ಸಲ್ದಾನನವರೊಟ್ಟಿಗೆ ಇದ್ರು 10 ಜನ ನಮಗೆ ಒಂದೇ ದಿನ ಸಿಕ್ಕಿದ್ದಾರೆ. ಇಲ್ಲದಿರೋ ಒಂದು ಕಾರ್ಡ್ ಕೊಡ್ಬೇಕು, 40 ಜನರಿಗೆ ಕಾರ್ಡ್ ಕೊಡ್ಬೇಕಾದ್ರೆ ಒಂದು ದಿನಕ್ಕೆ ಒಬ್ಬರೇ ಸಿಗುವುದು. 2ನೇ ದಿನಕ್ಕೆ ಎಲ್ಲರಿಗೆ ಕಾರ್ಡ್ ಕೊಟ್ಟಿದ್ದಾರೆ. ಎಲ್ಲರೂ ಅವರವರ ಸ್ಥಾನದಲ್ಲಿದ್ದರು.
ಯಾಕೆ ನಮ್ಮಲ್ಲಿ ಪ್ರೋಟೋಕಾಲ್ ಇದೆ, MP ಯನ್ನು ಕರಿಬೇಕು, ಎಲ್ಲರನ್ನು ಕರಿಬೇಕು, MLC ಯನ್ನು ಕರಿಬೇಕು. ಎಲ್ಲರೂ 2 ದಿನದಲ್ಲಿ ಸಿಕ್ಕಿದ್ದಾರೆ ಇವರು ಸಲ್ದಾನ್ ಅವರ ಸಾಕ್ಷರಕ್ಕೆ. ಹಾಗಾಗಿ ನಿರ್ವಿಘ್ನವಾಗಿ ನೆರವೇರಿದೆ. ಮತ್ತೆ ನಾವು ಹೆಚ್ಚಿನ ವಿಚಾರ ವಿದ್ವಾಂಸರಿದ್ದಾರೆ, ನಮಗೆ ಅಷ್ಟು ಅನುಭವದ ಅಂದ್ರೆ ನಮ್ಗೆ ಇಷ್ಟೇ ಗೊತ್ತಿರೋದು, ನನಗೆ ಪೂಜೆ ಮಾಡಿದ್ದೇನೆ ಒಳ್ಳೇದಾಗಿದೆ ಅನ್ನೋದು ಗೊತ್ತಿದೆ, ಮತ್ತೆ ಎಲ್ಲಾ ಪೇಷಂಟ್ಗಳಿಗೆ ಒಳ್ಳೇದಾಗಿದೆ. ಅದೆಲ್ಲ ನಾನು ಇಷ್ಟು ಹೇಳಬಲ್ಲೆ. ಪಾಸಿಟಿವ್ ಎನರ್ಜಿ ಋಣಾತ್ಮಕವಾದನ್ನು ಧನಾತ್ಮಕ. ಈಗ ನೀವು ನಂಬಿಕೆ ಇಲ್ಲದವರಾದ್ರೆ ಋಣಾತ್ಮಕದ ಧನಾತ್ಮಕವಾಗಿ ಕನ್ವರ್ಟ್ ಮಾಡಲಿ ನಾವು ಎಲ್ಲ ಸಿಬ್ಬಂದಿಗಳು, ಅದಕ್ಕೆ ಜೊತೆ ಸೇರಿದವರು ಎಲ್ಲರೂ, ವೈದ್ಯರು, ಈವನ್ ನಿಮಗೆ ಕಸ ಗುಡಿಸುವವರು ಕೂಡ ತನ್ನದಾದಂಥ ಕಾಣಿಕೆಯನ್ನು ನೀಡಿದ್ದಾರೆ. ಇವತ್ತು ಅದರ ನಂತರ ಪ್ರತಿ ಸಂಕ್ರಮಣದಂತೂ ನಾವು ದೀಪ ಇಟ್ಟು ಆರಾಧನೆ ಮಾಡ್ತೀವಿ. ದೀಪ ಮತ್ತೆ ಒಂದು ಎಳ್ನೀರು ಬೊಂಡ ಇಡುವುದು ಅದೆಲ್ಲ ಮಾಡ್ತಾ ಇದ್ದೀವಿ. 2ನೇದು ಆಯ್ತು. ಈಗ ವರ್ಷಕ್ಕೊಂದು ಪರ್ವ ಮಾಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅದು ಶರವು ಮಹಾಗಣಪತಿಗೆ ಸೇರಿದ ದೈವ ಆಗಿರುವುದರಿಂದ ಇಲ್ಲಿ ಯಾವುದೇ ನಾನ್ ವೆಜ್ ಬಳಸಲಿಕ್ಕಿಲ್ಲ. ನಮಗೆ ಅವ್ರು ಹೇಳಿದ್ದಾರೆ, ಎಷ್ಟು ನಿಮಗೆ ಕಡಿಮೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮಾಡಿ, ನಾನು ಖುಷಿಯಲ್ಲಿ ಇರ್ತೇನೆ ಅಂತ. ದೈವದ ಕೂಡ ಸಂಕಲ್ಪ ಇದು ಆಗಿದೆ ಅದು. ಯಾಕಂದ್ರೆ ಪಾತ್ರಿಗಳಿಗೆ ಗೊತ್ತಾಗ್ತದಲ್ಲ, ಅವ್ರು ಹೇಳಿದ ಹಾಗೆ ಈ ದೈವ ನಿಮ್ಗೆ ಎಷ್ಟು ಒಳ್ಳೇದು ಮಾಡಿದೆ ಅಂದ್ರೆ, ಇಲ್ಲೇನಾದ್ರೂ ಅವಘಡಲಾಗಿದೆ ದೈವದಿಂದ ಆಗಿದ್ದಲ್ಲ, ಅಸಮಾಧಾನ ಇತ್ತು, ಆಗಿದ್ದೆಲ್ಲ ಬ್ರಹ್ಮರಾಕ್ಷಸನಿಂದ ಉಪದ್ರ ಆಗಿರುವುದು. ದೈವ ಏನು ತೊಂದರೆ ಮಾಡಿರ್ಲಿಲ್ಲ. ನೆಲೆ ನೀವು ಕೇಳದೆ ಶಿಫ್ಟ್ ಮಾಡಿದ್ ಮರವನ್ನು ಅದರ ಪಕ್ಕನೆ ಹಾಕಿದೆ. ಮರ ಈಗ ಪಕ್ಕದಲ್ಲೇ ಇದೆ. ಎಲ್ಲಿ ಮುತ್ತಪ್ಪನಲ್ಲಿ ಹೋಗಿದ್ದು ಅಂತ ಹೇಳಿದ್ದು ಅವರು. ದೈವ ಅಲ್ಲಿ ಹೋಗಿದ್ದು, ಈ ಮರ ಇದ್ದದ್ದು ಕಟ್ಟಡ ಕಾಮಗಾರಿ ಆಗೋ ಮಧ್ಯದಲ್ಲಿ. ಈಗ ಅದನ್ನು ಸೈಡ್ಗೆ ಶಿಫ್ಟ್ ಮಾಡಿ. ಅದರಲ್ಲಿ ವಿಶೇಷ ಏನಂದ್ರೆ, ಮರವನ್ನು ಒಂದು ಎಲೆಗಳನ್ನೆಲ್ಲ ಕಟ್ ಮಾಡಿ ಬರೀ ಕುತ್ತಿ ಅಂತ ಹೇಳ್ತಾರೆ, ಹಾಗೆ ಶಿಫ್ಟ್ ಮಾಡಿದ್ದು. ಈಗ ನೋಡಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು 15 ದಿನದಲ್ಲಿ ಎಲ್ಲ ಎಳೆ ಬಂದು ಈಗ ಅಲ್ಲಿ ನಿಂತ್ರೆ ನಿಮ್ಗೆ ಗೊತ್ತಿರ್ರಿ, ಅಶ್ವತ್ಥ ಮರ ಅಂದ್ರೆ ಆಕ್ಸಿಜನ್ ಅನ್ನು ಟನ್ ಗಟ್ಲೆ ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ತಗೊಂಡು ಆಕ್ಸಿಜನ್ ಬಿಡುವಂತ ಮರ ಇದ್ರೆ ಅದು ಅಶ್ವತ್ಥ ಮರ. ಸೊ ಇಂತ ಅದೊಂದು ವಿಶೇಷ ಅಲ್ಲ. ಇನ್ನೊಂದು ಅರಳಿ ಮರ ಶಿಫ್ಟ್ ಆಗಿದೆ, ಅದು ಸತ್ತೋಗಿದೆ. ಇದು ಕಾಂಟ್ರಾಕ್ಟರ್ಗೆ ಹೇಳಿದ್ದಾರೆ ನಮ್ಮ ಜಿಲ್ಲಾಡಳಿತ, ಅಂದ್ರೆ ನಮ್ಮ ಇವರು. ಇದು ಮರ ಶಿಫ್ಟ್ ಮಾಡುವಾಗ ಬುಡ ಸಮೇತ ಶಿಫ್ಟ್ ಮಾಡೋದಲ್ಲ, ಅರ್ಧ ರೇಟು ಕೊಡ್ತೇವೆ. ಈಗ ಬದುಕಿದ್ರೆ ಮಾತ್ರ ಉಳಿದ ಹಣವನ್ನು ಕೊಡ್ತೇವೆ ಅಂತ. ಆ ಮರ ಬದುಕಿದೆ, ಅದೇ ಮರದ ಅಡಿಯಲ್ಲಿ, ಅದು ಪಕ್ಕದಲ್ಲೇ ಇದೆ. ಅದು ಮುತ್ತಪ್ಪನ ದೈವದ ಹತ್ರ ಅಲ್ಲ ಇರೋದು. ಈಗ ಏನು ಸರ್ಜಿಕಲ್ ಬ್ಲಾಕ್ ಏನಿದೆ ಅದರ ಪಕ್ಕದಲ್ಲೇ ಈಗ ಅಶ್ವತ್ಥ ಮರ ಇದೆ. ಈ ದೈವ ಮುತ್ತಪ್ಪನ ದೇವಸ್ಥಾನದಲ್ಲಿ ಹೋಗಿದೆ ಅಂತ ಎಲ್ಲಿ ಬಂದಿರೋದು ಈ ಪ್ರಶ್ನೆಯಲ್ಲಿ ಹೇಳಿದ್ರು. ಅಲ್ಲಿ ಹತ್ತಿರದಲ್ಲಿ ಹೋಗಿದೆ. ಅದು ಸ್ವಲ್ಪ ಅಸಮಾಧಾನ ಇದೆ ಅದಕ್ಕೆ, ಬಟ್ ನಮ್ಗೇನು ತೊಂದರೆ ಕೊಟ್ಟಿಲ್ಲ. ಅದು ಮೊನ್ನೆನೂ ಕೂಡ ದೈವ ಪಾತ್ರಿಯವರು ಹೇಳಿದ್ದೇನೆಂದ್ರೆ, ನಿಮಗೆ ಈ ರಕ್ಷಣೆ ಕೊಡುವಂತ ದೈವ ಇದ್ರೆ ಅದು ಇದು ಮಾತ್ರ. ಅದು ಮತ್ತೆ ನೀವು ಅದನ್ನು ಬಂಧನ ಮಾಡಿ ಎಲ್ಲಿ ಕೂಡ ಬಿಡ್ಲಿಕ್ಕೂ ಆಗುದಿಲ್ಲ, ಇಲ್ಲಿ ನಂಬಲೇಬೇಕೆನ್ನುವಂತ ಪ್ರಶ್ನೆ ಕೂಡ ಬಂತು. ಇದು ಸಂಪೂರ್ಣವಾಗಿ ನಡೆದಿರುವಂತಹ ಒಂದು ಘಟನೆ, ನೈಜ ಘಟನೆ, ಅದರ ಒಂದು ಅನುಭವ, ಜೊತೆಗೆ ಏನಾಗಿತ್ತು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟರು. ಎಸ್, ನಮ್ಮ ಜೊತೆ ಸದಾನಂದ ಪೂಜಾರಿ ಸರ್, ಜೊತೆಗೆ ನಮ್ಮ ಜೊತೆ ಮತ್ತೊಬ್ಬರು ಗಣ್ಯ ವ್ಯಕ್ತಿ ಇದ್ದಾರೆ, ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಈ ಒಂದು ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಜೊತೆಗೆ ನಮ್ಮಗಳ ನಂಬಿಕೆ ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ ಆಗಿರುತ್ತೆ. ಜೊತೆಗೆ ತುಳುನಾಡು ಇದು ದೈವಗಳ ಸೃಷ್ಟಿ ಅಥವಾ ನಾಗನ ಒಂದು ಬೀಡು, ಇದು ಮಾತುಗಳನ್ನು ನಾವು ಹೇಳ್ತೀವಿ. ಅಂದ್ರೆ ಒಂದು ನಂಬಿಕೆಯ ಮೇಲೆ, ಒಂದು ಆಚಾರ ವಿಚಾರದ ಮೇಲೆ ಇರುತ್ತೆ. ಜೊತೆಗೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವನೆ, ಈ ಸರ್ವ ಧರ್ಮದ ಮನೋಭಾವನೆ ಇರುವಂಥದ್ದು ಬಹಳಷ್ಟು ಕಡಿಮೆ, ಬಹಳಷ್ಟು ಜನರಲ್ಲಿ. ಸೊ ಹಾಗಿದ್ದಾಗ ಡಾಕ್ಟರ್ ಸಲ್ಡಾನಾ ಸರ್ ಪ್ರತಿ ಬಾರಿ ಕೂಡ ಸದಾನಂದ ಪೂಜಾರಿ ಅವ್ರ ಜೊತೆ ನಿಂತಿದ್ದಾರೆ. ಜೊತೆಗೆ ಅವರಿಗೆ ಬಹಳಷ್ಟು ವಿಚಾರಗಳಲ್ಲಿ ಸಹಾಯವನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲೂ ಕೂಡ ಅವರು XRMO ಆಗಿದ್ದಾರೆ ಅಂತ ಬಂದಾಗ ಎಲ್ಲಾ ವಿಚಾರದ ಬಗ್ಗೆ ಅವರಿಗೆ ಜ್ಞಾನ ಇದೆ. ಅವರಿಗೆ ಈ ಒಂದು ವಿಚಾರದಲ್ಲಿ ಅವರು ಎಲ್ಲೂ ಕೂಡ ಒಂದು ನಂಬಿಕೆಯನ್ನ ಎಲ್ಲೂ ಕೂಡ ಅಲ್ಲಗಳಿಲಿಲ್ಲ. ಅದಕ್ಕೆ ಅವರು ಸರಿಯಾಗಿ ಬೆನ್ನೆಲುಬಾಗಿ ನಿಂತು ಒಂದು ಸಹಾಯ ಹಸ್ತವನ್ನ ನೀಡಿದ್ದಾರೆ ಅಂತ ಬಂದಾಗ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಡಾಕ್ಟರ್ ಸಲ್ಡಾನಾ ಸರ್, ನಾನು ನಿಮ್ಮ ಈ ಸಮಸ್ತ ಆಸ್ತಿಕರ ಪರವಾಗಿ ತಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ಸರ್. ತಮ್ಮ ಒಂದು ನಿಲುವು ಕೂಡ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಸೊ ದ್ಯಾಟ್ಸ್ ವೈ. ಹಾಗಿದ್ದಾಗ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಬಿಫೋರ್ ದಟ್ ನಾನು ನಿಮ್ಮಲ್ಲಿ ಫಸ್ಟ್ ರಿಯಾಕ್ಷನ್ ಕೇಳ್ತೀನಿ ಸರ್. ಈ ಒಂದು ಘಟನೆಯ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ನನಗೆ ಆ್ಯಕ್ಚುಲಿ ವೆನ್ಲಾಕ್ ಆಸ್ಪತ್ರೆ ಅಂದರೆ ನನಗೊಂದು ನಮ್ಮದೊಂದು ದೇವಸ್ಥಾನ ಇದ್ದಾಗೆ. ಎಸ್ ಸರ್. ನಮಗೆ ಬಿಕಾಸ್ ಅಲ್ಲಿ ವೆನ್ಲಾಕ್ ಆಸ್ಪತ್ರೆ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಹೊರಗಿನ ಜಿಲ್ಲೆಯವರಿಗೆ ಕೂಡ ಪ್ಲಸ್ ಕೇರಳ ಇದಕ್ಕೆ ಸ್ಟೇಟಿಗೆ ಕೂಡ ಅದು ಸರ್ವ್ ಮಾಡ್ತಾ ಇದೆ. ಹಾಗಾಗಿ ನಾವು ಮೊದಲು ಎಷ್ಟೋ ವರ್ಷ ಕೆಲಸ ಮಾಡಿ ಅಲ್ಲಿ ಹಳೆ ಬಿಲ್ಡಿಂಗಲ್ಲಿ ಇದ್ವಿ ನಾವು. ಮತ್ತು ಅದರ ನಂತರ ಕೋವಿಡ್ ಮೊದಲು ನಮ್ಮ ಮೆಡಿಸಿನ್ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಅಂತ ಒಂದು ಕಟ್ಟಿತ್ತು, ಅದು ಪೂರ್ತಿ ಓಪನ್ ಆಗಲಿಲ್ಲ. ಮತ್ತು ಕೋವಿಡ್ ಬಂತು. ಕೋವಿಡ್ ಬಂದಾಗ ನಿಮಗೆ ಗೊತ್ತಿರುವ ಪ್ರಕಾರ ಅದು ವೆನ್ಲಾಕ್ ಆಸ್ಪತ್ರೆ ಇಡೀ ಕೋವಿಡ್ಗೆ ಅಂತೇಳಿ ಮಾಡಿದ್ರು. ಬೇರೆ ಯಾವ ಕಾಯಿಲೆಗೂ ಕೂಡ ನಾವಿಲ್ಲಿ ಕೊಡ್ತಾ ಇರಲಿಲ್ಲ.
ಈಗ ಕೋವಿಡಿಗೆ ಅಂತ ಹೇಳ್ಬಿಟ್ಟು ಆವಾಗ ಏನು ಮಾಡಿದೆ ಅಂದರೆ ಕಂಪ್ಲೀಟ್ ಆಗಿದ್ದು ಬ್ಲಾಕ್ ಆಗಿ ಓಪನ್ ಆಗಿರಲಿಲ್ಲ, ಮೆಡಿಸಿನ್ ಬ್ಲಾಕ್. ಆದರೂ ಈಗ ಕೋವಿಡ್ಗೋಸ್ಕರ ಅದನ್ನು ನಾವು ಓಪನ್ ಮಾಡಿದ್ವಿ. ಸೊ ಕೋವಿಡ್ ಬಂತು, ನಿಮಗೆ ಗೊತ್ತಿದ್ದಾಗ ಕೋವಿಡಲ್ಲಿ ತುಂಬ ಡೆತ್ಸ್ ಎಲ್ಲ ಆಯಿತು. ಅದೊಂದು ಇಟ್ಸ್ ಎನ್ ಅನ್ಫರ್ಗೆಟಬಲ್ ಥಿಂಗ್. ಅದರ ನಂತರ ಪುನಃ ಓಪನ್ ಆಯಿತು ಆಸ್ಪತ್ರೆ ಆಫ್ಟರ್ ಕೋವಿಡ್. ಆ ನಂತರ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಅಂತ ಒಂದು 5 ವರ್ಷದ ಹಿಂದೆ ಇವರು ನಮ್ಮ ಮಾನ್ಯ MP ಅವರಾದ ನಳಿನ್ ಕುಮಾರ್ ಕಟೀಲ್ ಅವರು ಅದಕ್ಕೆ ಶಂಕುಸ್ಥಾಪನೆ ಮಾಡಿ, ಹಾಗೆ ವೇದವ್ಯಾಸ ಕಾಮತ್ ಕೂಡ ಸರ್ ಕೂಡ ಇದ್ದರು, ಕೋಟ ಶ್ರೀನಿವಾಸ ಪೂಜಾರಿ ಇದ್ದರು. ಹಾಗೆ ಎಲ್ಲರೂ ಪ್ರೋಟೋಕಾಲ್ ಪ್ರಕಾರ ಅದು ಶಂಕುಸ್ಥಾಪನೆ ಮಾಡಿ ಈ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಎಂಬುದು ಕಟ್ಟಡ ಪ್ರಾರಂಭವಾಯಿತು. ಪ್ರಾರಂಭ ಆಗಿ ಅದು ಕಂಪ್ಲೀಟು ಆಗಿತ್ತು. ಕಂಪ್ಲೀಟ್ ಆಗಿ ಸದಾ ನನ್ನ ಫ್ರೆಂಡ್ ಮಿತ್ರ ಸದಾ ಅಂತ ಹೇಳಿದ ಹಾಗೆ ಸದಾ 1 ವರ್ಷ ಬಿಲ್ಡಿಂಗ್ ಹಾಗೆ ಇತ್ತು. ಹೌದು, ತುಂಬಾ ಡೇಟ್ಸ್ಗಳು ಕೊಟ್ಟರು, ಇವತ್ತಾಗ್ತದೆ, ನಾಳೆ ಆಗ್ತದೆ, ನಾಳೆ ಆಗ್ತದೆ ಅಂತ ಆಗಲಿಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಈಗಿನ ನಮ್ಮ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಸರ್ ಈ August 15th ಆಗಬೇಕು ಅಂತ ಹೇಳಿದರು. ಆದರೂ ಅದು ಆಗ್ಬೇಕಂತ ಹೇಳಿದ್ರೆ ಈಗ ಅವ್ರು ಹೇಳಿದ ಪ್ರಕಾರ ನಮ್ಮ ತುಳುನಾಡಿನಲ್ಲಿ ಎಲ್ಲರಿಗೊಂದು ನಮ್ಮನೆ ಅಂದರೆ ಕೆಲವು ಶಕ್ತಿಗಳಿರ್ತವೆ, ಅದನ್ನು ನಾವು ಓವರ್ಕಮ್ ಮಾಡಬೇಕು. ಈಗ ಓವರ್ಕಮ್ ಹೇಗೆ ಮಾಡೋದು, ಅದು ಸದಾನಂದ ಅವರ ಹೆಗಲಿಗೆ ತಗೊಂಡ್ರು. ಹೌದು, ಹಾಗೆ ನನ್ನ ಹತ್ರ ಕೇಳಿದ್ರು ಹೇಗೆ ಮಾಡುವ, ಅದಕ್ಕೆ ಫೈನಾನ್ಸ್ ಬೇಕು. ಸೊ ಅವ್ರು ಹೇಳಿದೆ ನೋ ಪ್ರಾಬ್ಲಮ್, ನಮ್ಗೆ ನಾವು ಮಾಡುದು ಏನಕ್ಕೆ, ನಾವು ಇಲ್ಲಿ ಧರ್ಮ ಯಾವುದು ನೋಡುದಿಲ್ಲ, ನಮ್ಗೆ ಇಲ್ಲಿ ಬರುವ ಪೇಷಂಟ್ ಅದು ಬಡ ರೋಗಿಗಳು, ಅವರಿಗೆ ಒಳ್ಳೇದಾಗಬೇಕು, ಇಲ್ಲಿ ಕೆಲಸ ಮಾಡೋರಿಗೆ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾದರೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದೆ, ನಮ್ಮ ಸ್ಟೇಟಿಗೆ ಒಳ್ಳೇದಾಗ್ತದೆ. ಸೊ ವೈ ನಾಟ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ತಗೊಂಡು ಕಲೆಕ್ಷನ್ ಮಾಡಿ, ಅದು ಲೀಡ್ ಅವರು ತಗೊಂಡಿದ್ದಾರೆ, ಯಾಕಂದ್ರೆ ನನಗೆ ಇಡೀ ಪ್ರೊಸೀಜರ್ ಅದರದ್ದು ಗೊತ್ತಿಲ್ಲ. ಹಾಗೆ ಅವರು ಲೀಡ್ ತಗೊಂಡ್ರು ಮಾಡಿ ಬಿಲ್ಡಿಂಗ್ ಓಪನ್ ಆಯಿತು. 1 ವಾರದಿಂದ 18th ನಮ್ಮ ಕ್ಯಾಶುಯಾಲಿಟಿಯಲ್ಲಿ ಶಿಫ್ಟ್ ಆಯಿತು. ಇನ್ನು ಶೀಘ್ರವಾಗಿ CDOT ಕೂಡ ಅಲ್ಲಿ ಶಿಫ್ಟ್ ಆಗ್ತದೆ. ಸೊ ಈಗ ನನಗೆ ಬಹಳ ಸಂತೋಷವಾಗ್ತದೆ. ಈ ಬರುವ ರೋಗಿಗಳಿಗೆ ಒಂದು ಫುಲ್ ಒಂದು ಆಕ್ಚುಲಿ KMC ಅವರೇ ಯಾರೋ ಒಂದು ಎಕ್ಸ್ಪ್ರೆಸ್ ಮಾಡಿದ್ರು, ಇದು ನಮ್ಮ ಬಿಲ್ಡಿಂಗ್ ಗಿಂತ ಚೆನ್ನಾಗಿದೆ ಇದು ಅಂತ. ಹೌದು, ಅದು ನಮ್ಗೊಂದು ಹೆಮ್ಮೆಯ ವಿಷಯ. ಹೌದು, ಬ್ಯೂಟಿಫುಲ್ ಸರ್. ನಿಮ್ ಜೊತೆ ಮಾತಾಡೋ ಒಂದು ಪಾಸಿಟಿವ್ ವೈಬ್ ತರ. ಮತ್ತೆ ಇನ್ನೊಂದು ಒಂದು ನಿಮಿಷ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಇಲ್ಲಿ ಇನ್ನೊಂದಂದ್ರೆ ಈ ಬಿಲ್ಡಿಂಗ್ ನಮ್ಗೆ ಹೊಸದು ಕೊಟ್ಟಿದ್ದಾರೆ ಸರ್ಕಾರ, ತುಂಬಾ ಚೆನ್ನಾಗಿ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಇಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ನಮಗೆ ಪ್ರಾಬ್ಲಮ್ ಬರಲ್ಲ, ಯಾಕಂದ್ರೆ KMC ಸೈಡ್ ಇಂದ ನಮಗೂ ಹೆಲ್ಪ್ ಇದೆ. ಈಗ ಮೇನ್ ಅಂದ್ರೆ ಮೇಂಟೆನೆನ್ಸ್, ಕ್ಲೆನ್ಲಿನೆಸ್ ಇಡೋದು, ಅದು KMC ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ವಿ ಕ್ಯಾನ್ ಮೇಂಟೈನ್ ಇಟ್. ಇಲ್ಲದ್ರೆ ಏನಾಗ್ತದೆ, 1 ತಿಂಗಳು ಮಾಡುದು, ಅದರ ನಂತರ ಅದು ಹಾಗೆಯೇ ಗಲೀಜಾಗಿ ಹೋಗ್ತದೆ. ಇಲ್ಲಿ ಟಾಯ್ಲೆಟ್ಸ್ ಆಗಲಿ ಏನಾಗಲಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತೇವೆ. ಹಾಗೆ ನಾನು ಸಾರ್ವಜನಿಕರದ್ದು ಒಂದು ನನ್ನ ಒಂದು ರಿಕ್ವೆಸ್ಟ್ ಇದೆ, ನಮ್ಮ ಆಸ್ಪತ್ರೆ ಚಂದ ಇರಬೇಕಾದ್ರೆ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು. ಅವರು ಕೂಡ ಇಲ್ಲಿ ಹೋಗುದು ಅಲ್ಲಿ ಹೋಗುವುದಲ್ಲ, ಟಾಯ್ಲೆಟ್ಸ್ ಇದೆ, ಎಲ್ಲ ಕ್ಲೀನ್ ಇದೆ, ನೀರಿದೆಲ್ಲ ಇದೆ, ಯೂಸ್ ಮಾಡೋದು ಅದನ್ನ. ಸೊ ನಾವು ನಮ್ಮ ಜಾಗ ನಾವು ಕ್ಲೀನ್ ಮಾಡ್ತೇವೆ, ಅದು ನಮ್ಗೆ ಸಹಕಾರ ಕೊಟ್ರೆ ಇನ್ನೂ ಅದನ್ನು ಕ್ಲೀನ್ ಮಾಡಿ ಇಡಬಹುದು. ಹಾಗೆ ಇದೊಂದು ಈಗ ಇದಕ್ಕೆ ನಾವು ಬಂದ ಈ ಟಾಪಿಕ್ಗೆ ನಾನು ಇದನ್ನು ಸ್ವಲ್ಪ ಹೇಳ್ಬೇಕಂತ ನನಗೆ ಇಷ್ಟ ಇತ್ತು, ಸಾರ್ವಜನಿಕ ಗೊತ್ತಾಗ್ಲಿ, ಕ್ಲೀನ್ ಆಗಿ ಚಂದ ಮಾಡಿ ಇಡಬೇಕು ಅಂತ. ಹಾಗೆ ನಾನು ಇದರಲ್ಲಿ ಮತ್ತು ಎಲ್ಲ ವೈದ್ಯಾಧಿಕಾರಿಗಳನ್ನು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಅವರೆಲ್ಲ ಸಹಕಾರ ಕೊಟ್ಟು ಎಲ್ಲ ಅವ್ರು ಹೇಳಿದಾಗೆ ಅಕ್ರಾಸ್ ಆಲ್ A ಗ್ರೂಪ್ ಆಗಲಿ B ಗ್ರೂಪ್ ಆಗಲಿ ಎಲ್ಲರೂ ಅವರ ಆಗುವಷ್ಟು ಧನ ಸಹಾಯ ಮಾಡಿ ಕೊಟ್ಬಿಟ್ಟು ಇದನ್ನಾಗಿದೆ ಸಕ್ಸಸ್ ಆಗಿ ಓಡ್ತಾ ಇದೆ. ನಿಜ, ಯಾಕಂದ್ರೆ ಸರ್ಕಾರಿ ಜಿಲ್ಲಾಸ್ಪತ್ರೆ ಅಂತ ಬಂದಾಗ ಅಲ್ಲಿ ಎಲ್ಲರ ಸಹಕಾರ ಬೇಕು, ಎಲ್ಲರ ಸಪೋರ್ಟ್ ಬೇಕು. ಹಾಗಿದ್ದಾಗ ಮಾತ್ರ ಇಂತಹ ಒಂದು ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಿದ್ದಾಗ ಸಲ್ಡನ ಸರ್ ಕೂಡ ಬಹಳಷ್ಟು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ, ಜೊತೆಗೆ ಅವರು ಬಹಳಷ್ಟು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಬಂದಾಗ ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಹೇಳುವಂಥದ್ದು ನಮ್ಮ ತುಳುನಾಡು ಕರಾವಳಿ ಭಾಗ ಸರ್ವಧರ್ಮದ ಒಂದು ನೆಲೆ ಬೀಡು ಅನ್ನುವಂಥದ್ದು. ಸೊ ಅದು ಅಕ್ಷರಶಃ ಈ ಒಂದು ವಿಚಾರದಲ್ಲಿ ಸತ್ಯ ಆಗಿದೆ. ಅದರಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರುವಂತವರು ಬಹಳಷ್ಟು ಮಧ್ಯಮ ವರ್ಗದವರು ಬಡವರು ಇರ್ತಾರೆ. ಸೊ ಅವರಿಗೆ ಒಳ್ಳೆದಾಗ್ಲಿ ಅನ್ನೋದು ಒಳ್ಳೆಯ ಮನೋಭಾವನೆ ಡಾಕ್ಟರ್ ಸಲ್ಡನ ಸರ್. ಸೊ ಹಾಗಿದ್ದಾಗ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗೋದಕ್ಕೆ ನಾವು ಇನ್ನು ಅಡೆತಡೆ ಮಾಡುವಂಥದ್ದು ಅನ್ನುವಂಥದ್ದು ಒಳ್ಳೆಯ ಮನಸ್ಸಿರ್ತದಲ್ಲ, ಅದು ನಿಜಗಳು ಮೆಚ್ಚುವಂಥದ್ದು. ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ತಮ್ಮಗಳ ಕರೆಗಳನ್ನು ತೆಗೆದುಕೊಳ್ತೀನಿ, ತಮ್ಮ ಅಭಿಪ್ರಾಯವನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಬಹಳಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರಿ. ವೆಲ್ಲಾಕ್ ಆಸ್ಪತ್ರೆ ಮಾತ್ರ ಅಲ್ಲ, ಬೇರೆ ಕಡೆಯಲ್ಲೂ ಕೂಡ ಅತ್ತಾವರ ಸರ್ಕಲ್ ಜೊತೆಗೆ ಈ ರೀತಿ ಬಹಳಷ್ಟು ಕಡೆಗಳಲ್ಲಿ, ಯಾಕಂದ್ರೆ ಈಗ ಬೆಳೆದಿದೆ, ಆಧುನೀಕರಣಗೊಂಡಿದೆ. ಆದ್ರೆ ಈ ಹಿಂದೆ ಮಂಗಳೂರು ಆ ರೀತಿ ಇರಲಿಲ್ಲ. ಶರವು ದೇವಸ್ಥಾನ ಇರುವಂತದ್ದು ಇಲ್ಲೇ ಹತ್ರ. ಸೊ ಹಾಗಿದ್ದಾಗ ವೆಲ್ಲಾಕ್ ಆಸ್ಪತ್ರೆ ಇರುವಂತದ್ದು ಕೂಡ ಇಲ್ಲೇ ಹತ್ರ. ಈಗ ನಮ್ಗೆ ದೂರ ಆಗಿರ್ಬೋದು, ಆದ್ರೆ ಈ ಹಿಂದೆ ಹತ್ರ ನಡೆದುಕೊಂಡು ಹೋಗಿದಾಗ ಪಕ್ಕ ಸಿಗುತ್ತೆ. ಜೊತೆಗೆ ಹಳೆ ಬಸ್ ಸ್ಟ್ಯಾಂಡ್ ಕೂಡ ಈಗ ಅಲ್ಲಲ್ಲಿ ಬಿಲ್ಡಿಂಗ್ ಆಗಿ ನಾವು ಸುತ್ತು ಬಳಸಿ ಆ ರೀತಿ ಈ ರೋಡ್ಗಳಲ್ಲಿ ಬರ್ತೀವಿ. ಹಾಗಿದ್ದಾಗ ಶರವು ದೇವಸ್ಥಾನದ ಆ ಶರವುಗುಳಿಗ ಇರುವಂತಹ ನೆಲೆ ನಿಂತಿರುವಂತಹ ಜಾಗ ಒಂದ್ ಕಡೆ ಹಳೆ ಬಸ್ ಸ್ಟ್ಯಾಂಡ್ ನಲ್ಲೂ ಕೂಡ ಇದೆ ಅಂತ ಹೇಳ್ತಾರೆ, ಅಲ್ಲೂ ಕೂಡ ಒಂದು ಕಟ್ಟೆ ಇದೆ. ಜೊತೆಗೆ ಈಗ ವೆಲ್ಲಾಕ್ ಆಸ್ಪತ್ರೆ ವಿಚಾರ. ಎಸ್ ಸರ್, ನಮ್ಮ ತುಳು ಜನಪದ ಬಿಟ್ಟೆ ಎಸ್ ಸರ್
ಇಲ್ಲಿ ನಮ್ಮ ಭರತ್ಲಾಲ್ ಮೀನಾ ಅವರು DC ಆಗಿದ್ದಾಗ ಸುಮಾರು 30 ವರ್ಷಗಳ ಹಿಂದೆ ಒಂದು 15 ದಲಿತ ಕುಟುಂಬಗಳು ವಾಸವಾಗಿದ್ದವು. ಈಗ ಇರುವಂತ ಏನು ಜಾಗ ಇದೆ, ಅವರು 5 ದೈವಗಳನ್ನು ಆರಾಧನೆ ಮಾಡ್ತಿದ್ರಂತೆ. ಅದರಲ್ಲಿ ಅವರಿಗೆ ಆಗಿನ ಭರತ್ಲಾಲ್ ಮೀನಾ, ಯಾಕೆಂದ್ರೆ ಅವರು ಈ ಆಸ್ಪತ್ರೆಗೆ ಜಾಗ ಬೇಕಲ್ಲ, ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಅಮ್ಮಂಜೂರಲ್ಲಿ ಮಾಡಿದ್ದಾರೆ. ಅವರು ಶಿಫ್ಟ್ ಆಗುವಾಗ 4 ದೈವಗಳನ್ನು ತಗೊಂಡೋಗಿದ್ದಾರೆ. ಒಂದು ದೈವ ಹೋಗ್ಲಿಕ್ಕೆ ಕೇಳಲಿಲ್ಲ. ಯಾಕೆಂದ್ರೆ ಗುಳಿಗನದೊಂದು ವಿಶೇಷ ಇದೆ, ಸ್ಥಳ ಗುಳಿಗ ಆದ್ರೆ ಅದು ಆ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ. ಇದು ನನಗೆ ಹಿರಿಯರು ಹೇಳಿದ್ರು. ಹಾಗಾಗಿ ಇದು ಉಳಿದದ್ದು. ಇದನ್ನು ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಅಷ್ಟೊಂದು ಯಾರು ಗಮನಿಸಿಲ್ಲ. ಸೊ ಹಾಗಾಗಿ ಅದು ನಮ್ಮಿಬ್ಬರ ಮೂಲಕ ಮಾಡುವಂತ ಯೋಗ ಬಂದಿದೆ, ಮಾಡಿದ್ದೇವೆ. ಈಗ ಅದಕ್ಕೆ ಕೆಲವರು ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕು ಅಲ್ಲ. ಈಗಿನ ಕಾಲದಲ್ಲಿ ತುಂಬಾ ಜನ ಮಾತಾಡ್ತಾರೆ, ನಮ್ಮ ಎದುರು ಹೀಗೆ ಮಾತಾಡ್ತಾರೆ, ಅವರೇ ಹೋಗಿ ದೇವರಿಗೆ ಹಿಂದೆ ಹೋಗಿ ಕೈ ಮುಗಿತಾರೆ. ಇಂಥವರನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇನ್ನು ಹೆಚ್ಚಿನ ವಿಭಾಗ ನಮ್ಮ ವಿದ್ವಾಂಸರಿದ್ದಾರೆ, ಇವರು ನಾವು ಯಾವ ರೀತಿಯಲ್ಲಿ ಮುಂದುವರಿಬೇಕು, ಮುಂದೆ ಹೇಗೆ ಮಾಡಬೇಕು, ಯಾಕಂದ್ರೆ ನಂಬುದು ಮುಖ್ಯ ಅಲ್ಲ, ಮುಂದುವರಿಸುವುದು ಕೂಡ. ಬೇಜಾರು ಸರ್, ಏನ್ ಹೇಳ್ತೀರಿ? ಯಾಕಂದ್ರೆ ನಂಗೆ ಬಹಳಷ್ಟು ಖುಷಿ ಆಯ್ತು ಇವ್ರ ಜೊತೆ ಫಸ್ಟ್ ಆಕ್ಷನ್ ಮಾತಾಡ್ದಾಗ. ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದಾರೆ, ವೈದ್ಯರಿದ್ದಾರೆ, ಕಲ್ತಿದ್ದಾರೆ, ಅನುಭವಿ ವೈದ್ಯರು, ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಡಾಕ್ಟರ್ಸ್ ಇವರೆಲ್ಲ. ಸೊ ಹಾಗಿದ್ದಾಗ ಒಂದು ಈ ನಮ್ಮ ನಂಬಿಕೆಯ ಮೇಲೂ ಕೂಡ ಬಹಳಷ್ಟು ಅಗಾಧವಾಗಿರುವಂತಹ ಜ್ಞಾನವನ್ನು ಇಟ್ಕೊಂಡಿದ್ದಾರೆ, ಆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅದು ಹೆಮ್ಮೆ ಆಗುತ್ತೆ, ಬಹಳಷ್ಟು ಖುಷಿ ಆಯ್ತು ಮಾತಾಡಿದಾಗ. ಈ ಎಲ್ಲ ನಂಬಿಕೆಗಳ ನಡುವೆ ಗುಳಿಗನ ಶಕ್ತಿ, ದೈವದ ಶಕ್ತಿ, ತುಳುನಾಡಿನ ಮಣ್ಣು, ನಾಗ ಎಲ್ಲವೂ ಕೂಡ ನನ್ಗೆ ನೋಡಿದಾಗ ಒಂಥರ ಅನುಭವ ಆಯ್ತು. ಈಗ ಎಸ್ ಸರ್, ಏನ್ ಹೇಳ್ತೀರಿ? ಸರ್, ನಾನು ಇಬ್ಬರ ಅಭಿಪ್ರಾಯಗಳನ್ನು ಕೇಳಿಕೊಂಡೆ. ಪೇಪರಲ್ಲಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಿತ್ತು, ಅದನ್ನು ಕೂಡ ನಾನು ಗಮನಿಸಿದ್ದೆ. ಇವತ್ತು ಬೆಳಗ್ಗೆ ನಿಮ್ಗೊಂದು ಫೋನ್ ಮಾಡಿದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದ್ದ ಅಂತ ಕೇಳಬೇಕಂತಿದ್ದೆ. ನಾನು ಕೇಳಲಿಲ್ಲ, ಮತ್ತೆ ನೀವು ಫೋನ್ ಮಾಡಿದ್ದೀರಿ. ಸರಿ, ನಾನೀಗ ಹೇಳಬೇಕಾದ್ರೆ ತುಳುವಿನಲ್ಲಿ ಮಾತಿದೆ ಸರ್, ತುಳುವಪ್ಪನ ಮಟ್ಟಲ್ದ ಬೆಚ್ಚ ಬೆಗರದ ಪಚ್ಚೆಸಿಕೆ ನಮ್ಮ ತುಳುವಿಯರನ್ನ ಪ್ರತಿವರಿಯನ್ನು ಉಡಾಳ್ಡು ಉಂಡು ಅಂತೇಳಿ ಒಂದು. ಇನ್ನೊಂದು ಮಾತು ಏನಿದೆಪ್ಪ ಅಂತ ಹೇಳಿದ್ರೆ, ಸತ್ಯತ್ತಿ ಮಣ್ಣು ಧರ್ಮೆತ್ತಿ ಜಾಗೆ ನಾಗ ನಡೆ ಇತ್ತಿನ ಸರ್ಪ ಜಡೆ ಇತ್ತಿನ ಪವಿತ್ರವಾಯನ ಮಣ್ಣು ಒಂದು ಕೇಂಡ ಅವು ತುಳುನಾಡದ ಮಣ್ಣು ಅಂತೇಳಿ ತುಳುವಿನಲ್ಲಿ ಹೇಳ್ತಾರೆ. ಈ ಎರಡು ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ದೈವ ಮತ್ತು ದೇವರುಂಟಲ್ಲ, ಅದು ನಮ್ಮ ನಂಬಿಕೆಯ ಪ್ರಶ್ನೆ. ಖಂಡಿತವಾಗಿಯೂ ಈಗ ಸದಾನಂದ ಸರ್ ಅವರ ಬಗ್ಗೆ ನಾನು ಬಹಳಷ್ಟು ಕೇಳಿಕೊಂಡಿದ್ದೆ. ಬಹಳಷ್ಟು ಅಂದ್ರೆ ಬಹಳಷ್ಟು. ನನ್ನ ಪ್ರೇಮನಾಥ್ ಮರಣೆ ಅಂತ ನನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವರ ಮುಖೇನ ಸದಾನಂದ ಪೂಜಾರಿ ಅವರ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ನಾನು ಅವರಿಗೆ ಇಷ್ಟು ನಂಬಿಕೆಗಳು ಮತ್ತು ಅದರ ಒಂದು ಅವರ ಕರ್ತವ್ಯದಲ್ಲಿ ಇಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ನನಗೆ ಇವತ್ತು ಗೊತ್ತಾಯ್ತು ನನಗೆ. ನೋಡಿ, ಅವರ ಮಾತಿನಲ್ಲಿ ಹೇಳಿದ್ರು, ಸಾವಿರಾರು ಆಪರೇಷನ್ಗಳನ್ನು ಮಾಡುವಾಗ ನಮಗೆ ಯಾವುದೇ ತೊಂದರೆ ಬರದ ಹಾಗೆ ನಾವು ದೇವರನ್ನು ನಾವು ಮೊದಲು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ. ನೋಡಿ, ನಾವು ಎಷ್ಟು ದೊಡ್ಡ ವಿದ್ಯಾವಂತರಾದ್ರೂ ಕೂಡ, ನಾವು ಎಷ್ಟು ದೊಡ್ಡ ಒಂದು ನಾಸ್ತಿಕತೆಯನ್ನು ನಾವು ಪಡೆದುಕೊಂಡ್ರು ಕೂಡ, ಅಲ್ಲಿ ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ನಮ್ಗಲ್ಲಿ ದೇವರು ಬೇಕಾಗಿರ್ತದೆ. ಸರ್, ನಾನು ಮುಖ್ಯವಾಗಿ ನಾನೊಬ್ಬ ಶಿಕ್ಷಕನಾಗಿ, ಮುಖ್ಯೋಪಾಧ್ಯಾಯನಾಗಿ ನನ್ನ ಕೆಲಸವನ್ನು ನಿರ್ವಹಿಸಿದವ. ನೋಡಿ, ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ನಾನು ಹೇಗೆ ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಇದು ಜ್ಞಾನ ದೇಗುಲ ಅಂತ. ದೇಗುಲ ಅಂದ್ರೆ ದೇವಸ್ಥಾನ, ಇದು ಜ್ಞಾನ ಕೊಡುವಂತ ದೇವಸ್ಥಾನ ಅಂತ ಹೇಳ್ತೇವೆ. ಈಗ ಒಂದು ದೇವಸ್ಥಾನ, ನಮ್ಗೆ ದೇವರಿಗೆ ಕೈ ಮುಗಿಲಿಕ್ಕೆ ಒಂದು ದೇವಸ್ಥಾನ ಇದ್ರೆ, ಜ್ಞಾನ ಕೊಡುವಂತ ದೇಗುಲ ಇದ್ದು, ನಾನು ಬಹಳಷ್ಟು ದಿನಗಳಿಂದ ನಂಬಿಕೊಂಡು ಬಂದ ಇವತ್ತನ್ನು ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳಲಿಲ್ಲ. ನನಗೆ ನನ್ನ ದೇವಸ್ಥಾನ, ನನ್ನ ಶಾಲೆ ಮತ್ತು ಆಸ್ಪತ್ರೆ ಉಂಟಲ್ಲ, ಆಸ್ಪತ್ರೆಯನ್ನು ಕೂಡ ನಾನು ದೇವಸ್ಥಾನ ಅಂತ ತಿಳ್ಕೊಂಡವ. ಯಾಕಂತ ಹೇಳಿದ್ರೆ ಸಾವಿರಾರು ಜನ ಅಲ್ಲಿ ರೋಗಿಗಳು ಒಂದು ಕಡೆ, ಅವರು ಅತ್ಯಂತ ಕಷ್ಟಕರ ಸ್ಥಿತಿಯಲ್ಲಿ ಇದ್ದ ಸಂದರ್ಭದಲ್ಲಿ ಅದನ್ನು ಪ್ರಾರ್ಥನೆ ಮಾಡುವಂತ ಎಷ್ಟೋ ಜೀವಿಗಳು, ಎಷ್ಟೋ ಜೀವಗಳು ಅಲ್ಲಿ ಕಾಯ್ತಾ ಇದ್ದಾರೆ. ಅಯ್ಯೋ ದೇವರೇ, ನನ್ನಪ್ಪನ ಇವತ್ತಿಗೊರ್ಲೆ, ಅಯ್ಯೋ ದೇವರನ್ನ ನಮ್ಮನ್ನು ಉಳಿಸಿಕೊಡಿ, ಅಯ್ಯೋ ದೇವರು ನಮ್ಮೊಂದು ಜೀವವನ್ನು ಉಳಿಸಿಕೊಡಿ ಅಂತೇಳಿ. ಅದು ಕೂಡ ದೇವಸ್ಥಾನ ಅಂತ ಹೇಳ್ತೇನೆ. ಈ ದೇವಸ್ಥಾನದಲ್ಲಿರುವಂತಹ ದೇವರು ಕೇಳುವಂತಹ ಪ್ರಾರ್ಥನೆಗಿಂತ ಜಾಸ್ತಿಯಾಗಿ ಖಂಡಿತವಾಗಿ ನಾನು ತುಂಬಾ ದೇವಸ್ಥಾನದ ನಾನು ಆಸ್ಪತ್ರೆಗಳಲ್ಲಿ ನೋಡಿದ್ದೇನೆ. ನಾನು ಅದನ್ನು ಒಂದು ದೇವಸ್ಥಾನ ಅಂತ ನನ್ನ ತಲೆಯಲ್ಲಿ ಇವತ್ತಿಗೂ ನಾನು ಇಟ್ಕೊಂಡಿದ್ದೇನೆ. ನಾನು ಯಾಕಂತ ಹೇಳಿದ್ರೆ, ನಮ್ಮ ನಿಜವಾದ ದೇವಸ್ಥಾನ ನಮ್ಮ ಶಾಲೆ ಎನ್ನುವಂಥ ದೇಗುಲ ಮತ್ತು ಆಸ್ಪತ್ರೆಯನ್ನು ಕೂಡ ದೇವಸ್ಥಾನ ಅಂತ ನಂಬಿಕೊಂಡು ಬಂದವು. ಮತ್ತೆ ಸರ್ ಮತ್ತು ಸಲ್ದಾನ ಸರ್ ಅವರಿಬ್ಬರು ಮಾತನಾಡಿದ್ರು, ಇದರಲ್ಲಿ ನಂಬಿಕೆ ಸರ್ ಪ್ರಶ್ನೆ ಇಲ್ಲಿ ಪ್ರಧಾನವಾಗಿ ಏನಂದ್ರೆ, ಅವರು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆದುಕೊಂಡು ಬಂದರೂ ಕೂಡ ಅವರು ಒಂದು ಜೀವವನ್ನು ಉಳಿಸಿಕೊಳ್ಳಿಕ್ಕೆ ಅವರ ಕೈಯಲ್ಲಿ ಸೀಸರ್ ಇಟ್ಕೊಂಡಂಥ ಸಂದರ್ಭದಲ್ಲಿ ಅವರು ಒಂದೇ ನಂಬುವುದು, ನನಗೆ ದೇವರಿದ್ದಾನೆ ಅಂತೇಳಿ.
ಯಾರು ಅಲ್ಲಿ ಹೊರಗಡೆ ಎಷ್ಟೋ ಮಂದಿ ಕಾಯ್ತಾ ಇದ್ದಾರೆ, ಏನಾಯ್ತು 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 ಎನ್ನುವಂಥದ್ದು. ಆ ಸಂದರ್ಭದಲ್ಲಿ ಅವ್ರು ಯಾವತ್ತೂ ಅವರು ಫೇಲಿಯರ್ ಆಗಲಿಲ್ಲ. ನಾನು ಅವ್ರ ಬಗ್ಗೆ ತಿಳ್ಕೊಂಡ ಬಗ್ಗೆ ನಾನು ಯಾವತ್ತೂ ಅವರು ಫೇಲಿಯರ್ ಆಗಲಿಲ್ಲ ಅಂತ ಅದ್ಭುತವಾದಂಥ ಇದು. ನಾನು ಮುಖ್ಯವಾಗಿ ಹೇಳಬೇಕಾದ್ದು ದೈವಾರಾಧನೆ ಮತ್ತು ಆಸ್ಪತ್ರೆಗೆ ಎಂಥ ಸಂಬಂಧ ಅಂತ ಹೇಳ್ಕೊಂಡು ಒಂದು, ಅದು ನನ್ನ ಬಹಳ ಮುಖ್ಯವಾಗಿ ಹೇಳಬೇಕು. ನೋಡಿ, ದೈವ ಎನ್ನುವಂಥದ್ದು ಒಂದು ಕಡೆಯಲ್ಲಿ ನೆಲೆಗಟ್ಟಾದರೆ ಅದು ಸಾಮಾನ್ಯವಾಗಿ ಎಲ್ಲ ದೈವಗಳು ಎದ್ದುಕೊಂಡು ಹೋಗುವುದಿಲ್ಲ. ನೋಡಿ, ನಮ್ಮ ಸದಾನಂದ ಸರ್ ಅವರು ಹೇಳಿದ್ರು, ಅಲ್ಲೊಂದು ಬಹಳ ಹಿಂದೆ ಅವರು ಸ್ವಲ್ಪ ಆಯಾ ಕೆಲಸ ಮಾಡ್ತಾ ಇದ್ರು ಅಥವಾ ಬೇರೆ ಎಂತ ಕೆಲಸ ಅಂತ ಗೊತ್ತಿಲ್ಲ, ದಲಿತ ಕುಟುಂಬ ಇತ್ತು ಅಂತೇಳಿ. ಆ ಎಲ್ಲಿ ಒಂದು ಕುಟುಂಬ ಇರ್ತದ ಆ ಕುಟುಂಬದಲ್ಲಿ ಅವರು ದೈವವನ್ನು ನಂಬಿಕೊಂಡಿದ್ದಾರೆ, ಅವರು ಹಿರಿಯರ ಕಾಲದಿಂದ. ಆ ಸಂದರ್ಭದಲ್ಲಿ ಅವರು ಹೋಗುವಾಗ 4 ದೈವಗಳನ್ನು ತಗೊಂಡು ಹೋದ್ರು, ಒಂದು ದೈವ ಅವರ ಹಿಂದೆ ಹೋಗ್ಲಿಲ್ಲ ಅಂತ. ಅವ್ರು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ತಗೊಂಡು ಹೋಗ್ಲಿಲ್ಲ ಅಂತ ಅದ್ರ ಅರ್ಥ ಅಲ್ಲ, ತಗೊಂಡು ಹೋಗಿದ್ದಾರೆ. ಆ ದೈವ ಮಾತ್ರ ನನಗೆ ಇದೇ ಸ್ಥಾನ ಬೇಕು, ಇದೇ ಸ್ಥಾನ ಬೇಕಂತೇಳಿ ಅಲ್ಲಿ ಗಟ್ಟಿಯಾಗಿದ್ದಾರೆ. ಆದ್ರೆ ಕಾಲಕ್ರಮೇಣ ಏನಾಯ್ತಪ್ಪ ಅಂತ ಹೇಳಿದ್ರೆ ಆ ಸ್ಥಾನವನ್ನು ಗಟ್ಟಿ ಮಾಡ್ತಾ ಮಾಡ್ತಾ ಈ ಘಟನೆಗಳನ್ನ ನಮ್ಮ ಜನಸಾಮಾನ್ಯರ ಮುಂದೆ ತರುವುದಕ್ಕೆ ಪ್ರಯತ್ನ ಪಟ್ಟಿತ್ತು. ಅದು ಜನಸಾಮಾನ್ಯರ ಮುಂದೆ ತರುವುದೇ ಪ್ರಯತ್ನ ಪಟ್ಟರು. ನೋಡಿ, ಸರ್ ಹೇಳಿದ್ರು, ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲವರಲ್ಲಿ ತೀರಿ ಹೋದ್ರು, ಕೆಲವು ಎಷ್ಟೋ ಘಟನೆಗಳಾಯಿತು. JCB ಬರುವಾಗ ಒಂದು ನಾಗ ಹೀಗೆ ಒಂದು ಅಂತ್ಯ ಕಂಡಿತು ಅಂತ ಹೇಳಿಕೊಂಡು. ನೋಡಿ, ಎಷ್ಟು ದುರದೃಷ್ಟ ಅಂತ ಹೇಳಿದರೆ ನಮಗೆ ಹೇಳಲಿಕ್ಕೆ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಬೇಸರ ಅಂತಲ್ಲ, ಅದು ದೈವಶಕ್ತಿ, ಅದು ದೈವಶಕ್ತಿ. ಅದಕ್ಕೆ ನಾನೊಂದು ಮಾತನ್ನು ಹೇಳಿದೆ, ಸತ್ಯತ್ತಿ ಮಣ್ಣು ಧರ್ಮೆತ್ತಿ ಜಾಗೆ ನಾಗ ನಡೆಯುತ್ತಿನ ಸರ್ಪ ಜಡ ಇತ್ತಿನ ನಾಡು ಅಂತ ಹೇಳಿದರೆ ಅದು ದೈವ ಇರುವಂಥ ಜಾಗೆ. ಆ ದೈವ ಇರೋ ಜಾಗೆ ನಾಗ ಇರೋ ಜಾಗೆ. ನಾಗ ಎಲ್ಲಿ ಕೂಡ ಯಾವುದನ್ನು ಬಿಟ್ಟುಕೊಡುವುದಿಲ್ಲ, ನಾಗ ಯಾವುದನ್ನು ಕೂಡ ಎಲ್ಲಿ ಕೂಡ ಬಿಟ್ಟುಕೊಡುವುದಿಲ್ಲ. ಅದು ಬಾರಿ ಸೈಲೆಂಟ್ ಆಗಿರ್ತದೆ. ಹಾಗಂತೇಳಿ ಈ ಗುಳಿಗ ದೈವ ಅಂತ ನೀವು ಹೇಳಿದಿರಲ್ಲ, ಅದು ಭಯಂಕರ ಉಗ್ರರೂಪಿ ಅಂತ ನೀವು ತಿಳ್ಕೊಳ್ಳೋದು ಬೇಡ. ಭಯಂಕರ ಉಗ್ರರೂಪಿ ಹೋದವರಿಗೆ ಬರೋವರಿಗೆಲ್ಲ ಅದು ನಾವು ಸಾಹಿತ್ಯಗಳನ್ನು ಬರೆಯುವಾಗೆಲ್ಲ ಅದನ್ನು ಮೌಖಿಕವಾದಂಥ ಸಾಹಿತ್ಯ ಎಲ್ಲ ಬಂದಂಥ ಶಬ್ದಗಳನ್ನು ಬಳಕೆ ಮಾಡ್ಬೋದು. ಆದರೆ ಅಲ್ಲಿ ಸಿಂಹರಾಜ್ಯದ ಪುಟ್ಟಿಗೆ, ಬೆಪ್ಪು ರಾಜ್ಯದ ಕಟ್ಟಿಗೆ, ಈ ರೀತಿಯೆಲ್ಲ ಶಬ್ದಗಳೆಲ್ಲ ಬರ್ಬೋದು ನಮ್ಮ ಹತ್ರ. ಆದರೆ ಇಲ್ಲಿ ಬರುವಾಗ ಏನಾಗಿದೆ ಅಂತ ಹೇಳಿದ್ರೆ ಅದು ಕೂಡ ಬಹಳಷ್ಟು ಕಾಯ್ತದೆ. ನನಗೆ ನೆಲೆ ಕೊಡ್ತಾರಾ. ಇವರು ಹೇಳಿದ ಪ್ರಕಾರ ಸುಮಾರು ಒಂದು 4-5 ವರ್ಷಗಳಿಂದ ಕಾದ್ರಿ ಇವರು. 4-5 ವರ್ಷದಿಂದ ಇವರಿಗೆ ಜ್ಞಾನೋದಯ ಆಯಿತು. ಇವರಿಗೆ ಜ್ಞಾನೋದಯವಾಯ್ತಾ, ದೈವವೇ ಬಂದದೊಂದು ಸಂಕಲ್ಪ ಮಾಡಿತಾ ಅಂತ ಗೊತ್ತಿಲ್ಲ. ಹಾಗಂತೇಳಿ ಆ ಸಂಕಲ್ಪದ ಮುಖೇನ ಅವರು ಮಾಡಿದ್ರಲ್ಲಿ ನಾನು ಹೇಳೋದು ಅವ್ರಿಗೆ ಏನೂ ತಪ್ಪಿಲ್ಲ ಅಂತ ಹೇಳೋದು. ಒಂದು ದೇವತಾ ಕಾರ್ಯ ಮಾಡಿದ್ದಾರೆ ಅಂತ ಹೇಳ್ತೇನೆ ನಾನು. ಎಷ್ಟೋ ಮಂದಿ ಅಲ್ಲಿ ಇರುವಂಥ ಮುಂದೆ ಬರುವಂಥ ಆಸ್ಪತ್ರೆಗಳಿಗೆ ನಾನು ಮೊನ್ನೆ ಕೂಡ ಹೋಗಿ ಬಂದೆ ಸರ್. ನನ್ನ ದೊಡ್ಡಮ್ಮನ ಮಗ ಅಣ್ಣ ಅದೇ ಆಸ್ಪತ್ರೆಯಲ್ಲಿ ಅಲ್ಲಿ ಅಡ್ಮಿಟ್ ಆಗಿದ್ರು. ನಾನು ಮೊನ್ನೆ ಕೂಡ ಹೋಗಿ ಬಂದೆ. ಅದಕ್ಕಿಂತ ಮೊದಲ IMA ಅಂತ ಒಂದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತೇಳಿ ಒಂದುಂಟು, ಅಲ್ಲಿ ಕೂಡ ಒಂದು ಕೂಟ ಇತ್ತು. ಆ ಪ್ರೋಗ್ರಾಮ್ಗೆ ನಾನು ಅವರಿಗೆ ಸ್ವಲ್ಪ ನನ್ನ ಸಲಹೆ ಸಹಕಾರ ಬೇಕಿತ್ತು. ನಾನು ಹೋಗಿದ್ದೆ, ಆಸ್ಪತ್ರೆಗಳನ್ನು ಗಮನಿಸ್ತಾ ಇದ್ದೆ. ಅದು ಮತ್ತೊಂದು, ಆ ಮುತ್ತಪ್ಪ ದೇವರ ಎದುರಲ್ಲಿರುವಂಥ ಕಟ್ಟೆ ಉಂಟಲ್ಲ, ನಾನು ನನ್ನ ಹತ್ತವರದಲ್ಲಿ ನನ್ನ ಮಾವನ ಮನೆ ಇದೆ, ಆ ಕಡೆ ಹೋಗುವಾಗ ಅಲ್ಲಿ ಸಾವಿರಾರು ಸಾರಿ ನೋಡಿದ್ದೆ ನಾನು ಇತ್ತೀಚಿನ ದಿನಗಳಲ್ಲಿ. ಆದ್ರೆ ನನಗೆ ಆ ಕಲ್ಲನ್ನು ಕೂಡ ನಾನು ಗಮನಿಸಿದ್ದೆ. ನಾನು ಕಲ್ಲು ಉಂಟು, ಒಂದು ಕಲ್ಲು ಹಾಕಿದ್ದಾರೆ ಅಲ್ಲಿ. ಆಗ ಇದರಲ್ಲಿ ಎದುರುಗಡೆ ಇದೆಯಾ ಅಲ್ಲಲ್ಲ, ನೋಡಿ, ನಾವು ಹೋಗುವಾಗಲೇ, ನಾವು ಈ ಕಡೆಯಿಂದ ಹೋಗುವಾಗ ಆಚೆ ಹೋಗುವಾಗ ರೈಲ್ವೆ ಸ್ಟೇಷನ್ಗೆ ನಾವು ಟರ್ನ್ ಆಗ್ಬೇಕಾದ್ರೆ ಅಲ್ಲಿ ಒಂದು ಅಶ್ವತ್ಥ ಕಟ್ಟೆ ಉಂಟು. ಆ ಮೊದಲು ಆ ಅಶ್ವತ್ಥ ಕಟ್ಟೆ ನಾನು ಗಮನಿಸಿರ್ಲಿಲ್ಲ. ತುಂಬಾ ವರ್ಷದ ನಂತರ ಅದನ್ನ ಈಚೆ ಶಿಫ್ಟ್ ಮಾಡಿದ್ರು ಅಂತ ಹೇಳಿದ್ರು. ಅದರಲ್ಲಿ ಒಂದು ಎದುರಲ್ಲಿ ಕಲ್ಲು ಕೂಡ ಉಂಟು. ಅದು ಒಂದು ನೆಲೆಸ್ಥಾನ ಅಂತ ಹೇಳ್ತೇನೆ. ಅದೊಂದು ಅದಕ್ಕೆ ಗುಳಿಗೆನಿ ಕೊಟ್ಟಂಥ ಸ್ಥಾನ. ಹಾಗಂತೇಳಿ ಇವರು ದೇವಸ್ಥಾನದ ಒಳಗೆ, ಆಸ್ಪತ್ರೆ ಒಳಗಡೆ ದೊಡ್ಡ ದೇವಸ್ಥಾನವನ್ನು ಕಟ್ಟಿದ್ದಾರೆ, ಜನರನ್ನು ದೋಚಿದ್ದಾರೆ, ಒಂದಷ್ಟು ದುಡ್ಡನ್ನು ಒಟ್ಟು ಮಾಡಿದ್ದಾರೆ, ಅವರಲ್ಲಿ ಏನೋ ಒಂದು ಲಾಭ ಪಡ್ಕೊಂಡಿದ್ದಾರೆ ಅಂತ ಜನ ಸಮುದಾಯ ತಿಳ್ಕೊಳ್ಳೋದೇ ಬೇಡ. ಅವರು ಎಲ್ಲವನ್ನು ಕೂಡ ದೇವರ ಮೇಲಿಟ್ಟಿದ್ದಾರೆ. ಅವರು ಹೇಳ್ತಾರೆ, ನೋಡಿ, ಅವರು ನನಗೆ ಒಂದು 50,000 ಕೊಟ್ಟವರಿದ್ದಾರೆ, 10,000 ಕೊಟ್ಟವರಿದ್ದಾರೆ. ಬರೇ ಒಂದು ಆಯಾ ಕೆಲಸ ಮಾಡುವವರು ಸಮೇತ ಅವರ ಸತ್ಯಾನುಸಾರ ಎಷ್ಟು ಉಂಟು ಅದನ್ನು ಕೊಡ್ತಾ ಬಂದಿದ್ದಾರೆ. ಯಾಕಂತೇಳಿ ಅದು ನಮ್ಮ ನಂಬಿಕೆ ಅಂತ ಹೇಳಿದ್ರು ನಾನು. ಈ ಸೈಕಾಲಜಿ ಎನ್ನುವಂಥದ್ದು ಇದೆಯಲ್ಲ ಸರ್, ಅದು ಒಂದು ನಂಬಿಕೆನೆ. ಆ ನಂಬಿಕೆ ಇದ್ರೆ ಮಾತ್ರ ನಮ್ಗೆ ಇಲ್ಲಿ ಬದುಕು ಕಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಇವರು ಮಾಡಿದಂಥ ಕೆಲಸ ಒಳ್ಳೆ ಕೆಲಸ. ಈ ಕೆಲಸ ಇದ್ರ ಹಿಂದೆ ತುಂಬಾ ಮಂದಿ ಅದಕ್ಕೆ ಕಮೆಂಟ್ಸ್ ಮಾಡಬಹುದು. ಒಂದು ದೊಡ್ಡ ವಿದ್ಯಾವಂತರಾಗಿ ಸರ್ಕಾರಿ ಉದ್ಯೋಗಿಗಳಾಗಿ ಈ ರೀತಿಯ ಕೆಲಸವನ್ನು ಮಾಡುವುದು ತಪ್ಪಲ್ವಾ ಅಂತ ಕೇಳುವಂತ ಒಂದು ವರ್ಗ ಇರ್ಲಿಕ್ಕೂ ಸಾಕು.
ನಾನು ಹೇಳ್ತಾರಂತ ಹೇಳುದಲ್ಲ, ಇರ್ಲಿಕ್ಕೂ ಸಾಕು. ನಾನು ಅವರಿಗೆ ಹೇಳ್ತಾ ಇದ್ದೇನೆ, ನಮಗೆ ಕಷ್ಟ ಬಂದಾಗ ನಾವು ಪ್ರತಿಯೊಬ್ಬರು ಕೂಡ ದೇವರ ನಾಮವನ್ನು ಹಾಕ್ತೇವೆ, ದೇವಸ್ಥಾನಕ್ಕೆ ಕೂಡ ಅಡ್ಡ ಕೂಡ ಬೀಳ್ತೇವೆ. ನಾವು ಆ ರೀತಿ ಮಾಡಿದವರು. ಯಾಕಂತ ಹೇಳಿದ್ರೆ ನಮಗೆ ಅದು ಬರಬೇಕು. ನಮ್ಗೆ ನಮ್ಮ ಸಂಕಟಗಳು ಬಂದಾಗ ನಾವು ಆವಾಗ ನಾವು ಮೊರೆ ಹೋಗೋದು, ನಮಗೆ ಬೇರೆ ಉಪಾಯವೇ ಇಲ್ಲ. ಎಷ್ಟೋ ಪೇಷಂಟ್ಸ್ಗಳ ಮನೆಯವರು ಡಾಕ್ಟರ್ಗಳನ್ನು ದೇವರೆಂದು ಕಾಲಿಡಿತಾರೆ. ನಾನು ಗಮನಿಸಿದ್ದೆ. ಯಾಕಂದ್ರೆ ಎಂಗಳ ಒಂಜಿ ಜೀವನ ಹೊರತು ಬರಲಿ ಸರ್, ಒಂದು ಪ್ಲೀಸ್ ನನಗೆ ಒಂದು ಜೀವವನ್ನು ಉಳಿಸಿಕೊಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಅಷ್ಟೇ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಾಗ ನೋಡಿ, ಸಲ್ತಾನ ಸಾರ ಬಗ್ಗೆ ನನಗೆ ಇನ್ನಷ್ಟು ಖುಷಿ ಆಗ್ತಾ ಇದೆ. ಅವರು ನಿಜವಾಗಿ ನಮ್ಮ ಧರ್ಮದವರು ಅಲ್ಲದಿದ್ರು ಕೂಡ ತುಳುನಾಡನ್ನು ನಂಬಿಕೊಂಡು ಬಂದವರು. ಅವರಿಗೆ ಸಾಥಾಗಿ ನಿಂತಿದ್ದಾರೆ. ಯಾರು ಸದಾನಂದ ಪೂಜಾರಿ ಅವರಿಗೆ ಸಾಥಾಗಿ ನಿಂತಿದ್ದಾರೆ. ಅವರ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕೂಡ ಈ ವ್ಯಕ್ತಿ ಯಾರು ಸದಾನಂದ ಪೂಜಾರಿ ಹೇಗಿದ್ರು ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಪ್ರೇಮನಾಥ್ ಮರಣೆ ಬಹಳ ವರ್ಷಗಳ ಹಿಂದೆ ಹೇಳಿದ್ದಾರೆ. ಹೌದಾ, ಅಂತ ಒಂದು ನಾಸ್ತಿಕತೆಯನ್ನು ಹೊಂದಿದಂಥ ವ್ಯಕ್ತಿ ಇವತ್ತು ಅವರ ಸೀಸನ್ ಇಟ್ಕೊಳ್ಳುವಾಗ ಆ ರೀತಿ ಮಾಡೋದು ತಪ್ಪು ಅಲ್ಲ ಅಂತ ನನ್ನೊಂದು ವಾದ. ಖಂಡಿತ ವೆರಿ ಬ್ಯೂಟಿಫುಲ್. ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾನು ಮುಂದಕ್ಕೆ ತಮ್ಮ ಅಭಿಪ್ರಾಯವನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಪೇಜಾವರ ಸರ್ ಹೇಳಿದಾಗೆ ನಾವು ಒಂದು ಮಾತು ಹೇಳ್ತೀವಿ, ವೈದ್ಯೋ ನಾರಾಯಣೋ ಹರಿ ಅನ್ನುವಂಥದ್ದು. ಅಂದ್ರೆ ವೈದ್ಯರು ದೇವರಿಗೆ ಸಮಾನ ಅನ್ನುವಂಥದ್ದು. ಯಾಕಂದ್ರೆ ಏನೂ ಇಲ್ಲ ಅಂತ ಬಂದಾಗ ನಾವು ಕೈ ಮುಗಿಯುವಂಥದ್ದು ಕಣ್ಣಿಗೆ ಕಾಣದಂತಹ ದೇವರನ್ನ ಒಂದು ಬದುಕಿಸಿಕೊಡಿ ನಮ್ಮವರು ಅನ್ನುವಂಥದ್ದು. ಜೊತೆಗೆ ಕಣ್ಣಿಗೆ ಕಾಣುವಂತಹ ದೇವರು ಅಂದ್ರೆ ವೈದ್ಯರ ಕಾಲನ್ನು ಹಿಡಿತೀವಿ, ಅವರಿಗೆ ಕೈಯನ್ನು ಮುಗಿತೀವಿ, ದಯಮಾಡಿ ನಮ್ಮವರನ್ನ ಬದುಕಿಸಿಕೊಡಿ ಅನ್ನುವಂಥದ್ದು. ಜೊತೆಗೆ ದೇವಾಲಯಗಳಲ್ಲಿ ಅಂದ್ರೆ ಆಸ್ಪತ್ರೆ ಕೂಡ ದೇವಾಲಯ ಅನ್ನೋ ಒಂದು ಮಾತನ್ನ ಹೇಳಿದ್ರು ಪೇಜಾವರ ಸರ್. ಅದು ಅಕ್ಷರಶಃ ಸತ್ಯ. ಯಾಕಂದ್ರೆ ನಾವುಗಳು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಂದಾಗ ನಾವುಗಳು ಸರಿ ಇದ್ದಾಗ, ಆರೋಗ್ಯ ಚೆನ್ನಾಗಿದ್ದಾಗ, ಅಥವಾ ಎಲ್ಲವೂ ಕೂಡ ಸರಿ ಇದ್ದಾಗ ಖುಷಿಯಿಂದವೋ ಹೋಗ್ತೀವಿ, ಅಥವಾ ಬೇಸರದಿಂದಲೂ ಒಂದು ಹೋಗಿ ಕಾಣಿಕೆನ ಹಾಕ್ತೀವಿ, ಕೈ ಮುಗಿತೀವಿ, ಅಂದ್ರೆ ದೇವರೇ ಈ ಒಂದು ಕೆಲಸವನ್ನ ಮಾಡಿಕೊಡಿ. ಆದ್ರೆ ದೇವಸ್ಥಾನದಲ್ಲಿರುವಂತಹ ದೇವರು ಕೂಡ, ಗರ್ಭಗುಡಿಯಲ್ಲಿರುವಂತಹ ದೇವರು ಕೂಡ ಕೇಳದಂತಹ ಪ್ರಾರ್ಥನೆಗಳನ್ನ ಆಸ್ಪತ್ರೆಯ ಗೋಡೆಗಳು ಕೇಳುತ್ತೆ. ಯಾಕಂದ್ರೆ ಆಸ್ಪತ್ರೆ ಅಂತ ಬಂದಾಗ ಆ ಒಂದು ಕ್ಷಣ ಏನಿದೆ ನೋಡಿ, ಪ್ರತಿಯೊಬ್ರು ಕೂಡ ಕ್ಷಣವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮವರನ್ನ ಬದುಕಿಸಿಕೊಡಿ, ನಮ್ಮವರನ್ನ ಉಳಿಸಿಕೊಡಿ, ಅವರು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಸ್ಪತ್ರೆಯ ಗೋಡೆಗಳು ಕೇಳಿದಂತಹ ಪ್ರಾರ್ಥನೆಯನ್ನ ಬಹುಶಃ ಯಾವ ದೇವಾಲಯದಲ್ಲಿರುವಂತಹ ಗರ್ಭಗುಡಿಯಲ್ಲಿರುವಂತಹ ಯಾವ ದೇವರು ಕೂಡ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಿದ್ದಾಗ ಈ ಒಂದು ವಿಚಾರದಲ್ಲಿ ಅಂದ್ರೆ ನಂಬಿಕೆಯನ್ನ ಇಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಬ್ರು ಕೂಡ ಈ ಸಂದರ್ಭ ಕೈ ಮುಗಿಯುವಂಥದ್ದು. ಹಿಂದೂಗಳಾದ್ರೆ ಅವರು ದೇವಾಲಯಕ್ಕೆ ಹೋಗ್ತಾರೆ, ಅದೇ ರೀತಿ ಕ್ರೈಸ್ತರಾದ್ರೆ ಚರ್ಚಿಗೆ ಹೋಗ್ತಾರೆ, ಅದೇ ರೀತಿ ಮುಸಲ್ಮಾನರಾದ್ರೆ ಅವರು ಮಸೀದಿಗೆ ಹೋಗ್ತಾರೆ. ಇದೆಲ್ಲವೂ ಕೂಡ ನಮ್ಗಳ ನಂಬಿಕೆ. ಆದ್ರೆ ಅಲ್ಟಿಮೇಟ್ಲಿ ಇಲ್ಲಿ ಮ್ಯಾಟರ್ ಆಗುವಂಥದ್ದು ನಮ್ಮ ನಂಬಿಕೆ, ಆ ನಂಬಿಕೆಯಲ್ಲಿರುವಂತಹ ದೇವರು ಅನ್ನುವಂತಹ ಒಂದು ಶಕ್ತಿ. ಆ ದೇವರು ಅನ್ನುವಂತಹ ಶಕ್ತಿ ವೈದ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು. ಯಾಕಂದ್ರೆ ವೈದ್ಯರೇ ಪ್ರಯತ್ನವನ್ನು ಪಟ್ಟಿದ್ದಾರೆ, ಬಹಳಷ್ಟು ಪ್ರಯತ್ನವನ್ನು ಪಡ್ತಾರೆ ಅಂತವರುಗಳು. ಆದ್ರೆ ಇಲ್ಲಿ ಬಹಳಷ್ಟು ನೋವುಗಳು ನಡೀತಾ ಇದೆ, ಸಾವುಗಳು ನಡೀತಾ ಇದೆ. ಜೊತೆಗೆ ಏನೋ ನಮ್ಮ ಊಹೆಗೂ ಕೂಡ ನಿಲುಕದಂತಹ ನೆಗೆಟಿವ್ ಎನರ್ಜಿಗಳು ಕೆಲಸವನ್ನ ಮಾಡ್ತಾ ಇದೆ ಅಂತ ಬಂದಾಗ ಈಗಾಗಲೇ ಹೇಳಿದ್ರು ಯಾವ ರೀತಿ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ವೈದ್ಯರೇ ಇದ್ದಾಗ, ಅಸಹಾಯಕ ಪರಿಸ್ಥಿತಿಯಿಂದ ಇದ್ದಾಗ ಕೊನೆಯದಾಗಿ ಕಾಣುವಂಥದ್ದು ನಾವು ನಂಬಿರುವಂತಹ ಕಣ್ಣಿಗೆ ಕಾಣದಂತಹ ಶಕ್ತಿ. ಆ ಶಕ್ತಿಯ ಗೋಚರ ಆಗಿದೆ ಇಲ್ಲಿ. ಸೊ ಹಾಗಿದ್ದಾಗ ಜನರು ಏನ್ ಹೇಳ್ತಾರೆ ಆ ಒಂದು ವಿಚಾರದ ಬಗ್ಗೆ ಕೂಡ ನಾನು ಮಾತಾಡಬೇಕು. ಹಲೋ ಸರ್, ನಮಸ್ತೆ. ಪ್ರಥಮ ಕರೆ ಇದೆ. ನಮಸ್ಕಾರ ಸರ್. ಇರ್ನ ಪುದರ್ ಒಲ್ಪಡ್ದು ಸರ್. ಅರುಣ್ ಕದ್ರಿ. ನಮಸ್ಕಾರ ಸರ್. ನಮಸ್ಕಾರ. ಪಲ್ಲೆ ಸರ್, ದಾದಾ ಪನ್ಪರ್ ದೇವಸ್ಥಾನ ಅಂಚದ ಈ ದೇವರ ಕರೆಕ್ಟ್ ಆಗಿ ಅಪ್ಪಗ ನಿಗೆಲ್ಲ ಒಂಜಿ ಚಾನಲ್ ಗುರಿ ಕಮೆಂಟ್ಸ್ ಮಾಡಿ ನಿಗೆಲ್ಲ ಕರ್ಮ ಮಾಡುದು ಯಾನ ಆಗ ಒಂಜಿ ನೇರ ಉತ್ತರ ಕೊರಪೆ. ಓಕೆ. ಪಲ್ಲಿಮಾರೋಡು ಒಂಜಿ ಚರ್ಚ್ ಉಂಡು, ಚರ್ಚ್ ಒಂಜಿ ಕೋರದಪ್ಪನ ದೈವಸ್ಥಾನ ಉಂಡು. ಏರವರಿ ಪಂಡೆಗೆ ಎಂಗನ ಚರ್ಚದ ಗಂಟೆ ಅನಗ ನಿಗೆಲ್ಲ ಕೋರದಪ್ಪ ಬಲಿತ್ತು ಹೋಗಿ ಎಂದು ಇನಿಕ್ಲ ಅಲ್ಪ ಚರ್ಚದ ಗಂಟೆ ಕೂಡ ಉಂಡು, ಏಟು ಹೊಸ ಗಂಟೆ ಬಡಲ ಕೂಡ ಉಂಡು. ಓಕೆ. ಆಯನ್ ಪಟ್ಟಿಗಳ ರಿಪೋರ್ಟ್ ಅನ್ನು ಕಡ ಬಿಡ್ಲಿ ಅದನ್ನ ಆಯನ ಅಡಿ ಪೋವಾಡು ತೂವಾಡು. ಓಕೆ. ಕೋರದಪ್ಪನ ಕಲೆಕಾರನಿಗೆ ಒಂದು ವಿಚಾರ. ಓಕೆ. ಓಕೆ, ಸರಿ. ಒಕ್ಕೊಂಜಿ ಮಾತಾ ಹಾಸ್ಪಿಟಲ್ ಇಟ್ಲ ಗಣಪತಿ ದೇವರನ್ನ ಫೋಟೋ ದೀಪರು ಮೂರ್ತಿ ಬ್ಯಾಗಿಂದ ಒಂದು ವಿಚಾರ ಕೊಡು ಒಂಜಿ ರಗ್ನಾದ MRP ಅಲ್ಡ್ ನಮ್ಮ ಜಾಗೃತ ಕಳನ್ನ ಕೊಟ್ಟುಡು ಎಲ್ಲ ಒಂದು UP ದಾಗ ಚಾಮುಂಡೇಶ್ವರಿ ದೈವ ಮೇಲ್ಡು ಮೈ ಮೇಲೆ ಬರ್ತನ ಆತಂದೆ ಕೋಲ ಮಾಡ್ತೀರ ಹೌದಾಗಿ ಒಂದು ತೂರ ರಾಯ್ ಓಡಾಡಿ. ಓಕೆ. ಓಕೆ, ಸರಿ. ರಗ್ನ ವಿಚಾರ ಏನ ಬಂದಾಗ ಏನೋ ಒಂಜಿ ಕಸಿನ್ ಬ್ರದರ್ ಡಾಕ್ಟರ್ ಒಂಜಿ ಕಾಸರಗೋಡದ ಮುಸ್ಲಿಂ ಪಾರ್ಟಿ ಒಂಜಿ ಪೊಣ್ಣು ಬತ್ತದ ಅಡ್ಮಿಟ್ ಆತಲ್ಲ ಅಗಲ್ನ ಇಂದಕ್ಕೆ ಅಪೋಚ್ ಮಾಡ್ತಾರೆ ಆಗಿದೆ ಸರ್ ಹಾಸ್ಪಿಟಲ್ ಇಂದಕ್ಕೆ ಅಲ್ಲಿಗೆ ಡಾಕ್ಟರ್ ಮಗಳು ಮಾತ್ರ ಇಂಜೆಕ್ಷನ್ ಪೂರ ಪೂರ ತಡೆಯಂದ ಪೊಣ್ಣ ಅಮ್ಮೇರಡ ಪಂಡಿರ್ಗೆ ಪಂಡಾಲ್
ನೀವು ಅಲ್ಲಿಗೆ ಸೀಕ್ ಸಂಕಟ ಇಜ್ಜಿ ನಿಗಮ ಅವಲ್ಲ ಗುರುಕುಲ ರೆಡ್ಡಗೆ ಆಗ್ಲಿಕ್ಕೆ ಏನು ಕೂಲಿದಾದ ವಿಷಯ ಅಂದು ಪ್ರೇತದ ಉಪದ್ರ ಅಂತ ಗೊತ್ತಾದು ಅಗಲು ರಾತ್ರಿ ಡಿಸ್ಚಾರ್ಜ್ ಮಾಡ್ತಾರೆ. ಓಕೆ ಓಕೆ ಪೊಣ್ಣ ಅಮ್ಮೀರು ಮೇಲೆ ಫೋನ್ ಮಾಡಿ ಬಂದರಿಗೆ ಥ್ಯಾಂಕ್ಸ್ ಡಾಕ್ಟರ್ ಈಗ ಒಂದು 7 ಲಕ್ಷ ಗಟ್ಟಲೆ ಕಾಸು ರೂಪಾಯಿ ಇಟ್ಟ ನಮ್ಮ ಮಗಳು ಸರಿಯಾದ ಬಂದದು ಓಕೆ ವಿಚಾರ ಇಲ್ಲ ಬಂದಾಗ ಸರ್. ಈಗ ನಮ್ಮ ತುಳುನಾಡದ ಮಾತಾದ ದೈವ ಕೋಟಿ ಚೆನ್ನೈ ರೂಪಾಡು ಕಾಂತಾಬರ ಗುದಾರ ಉಪ್ಪಾಡು ಅತ್ತಿನ ದಾಂಡ ಕಲ್ಪುಟ ಕಲ್ಲುಟ್ಟಿ ಮಾತಲ್ಲ ಮನುಷ್ಯರು ಓರಿಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುದು ಅದನ್ನ ಕಾಯ ಬುದ್ದು ಮಾಯ ಸೇರ್ನಾಗುದು. ಓಕೆ ಓಕೆ ಸತ್ಯ ಅದೇ ಎಸ್ ಸರ್ ಐತೊಟ್ಟಿಗೆ ನೀರೇ ಸಾಧ್ಯ. ಅರುಣ್ ಸರ್ ಒಂಜಿ ವಿಚಾರ ಐತೊಟ್ಟಿಗೆ ತುಳಿ ಈಗ ಆ ಕಮೆಂಟ್ಸ್ ಹೋಜಿನ ಏರ ಜನ ಕರ್ಮ ಅಂತ ಪಾಡಿ ಬಟ್ ಸ್ಟಿಲ್ ಸರ್ ನಮ್ಮ ಈ ಸಂದರ್ಭ ಅಪ್ರಿಶಿಯೇಟ್ ಮಾಡ್ಕೊಂಡು ನಮ್ಮ ಡಾಕ್ಟರ್ ಸಲ್ದಾನ ಸರ್ ಇಂಚ ಪಾತ್ರ ದಡ್ಡ ಸಲ್ದಾನ ಸಾರ್ ಏನ ಅಪ್ರಿಶಿಯೇಟ್ ಮಾಡ್ತೇನೆ ದ್ಯಾಬಣ್ಣಗ ಸುರು ನಮ್ಮ ಉಂಟತೆ ದೈವ ದೇವರು ನಮ್ಮ ದೇವರು ಬಕ್ಕ ದೈವ ಸುರು ಕರೆಕ್ಟ್ ದೈವರಾಜನ ಸುರು ಅಂಚಿನ ಒಂಜಿ ಮನುಷ್ಯ ಒಂಜಿ ಮಾನವೀಯತೆ ಉಪ್ಪನ ಜನಗಳಿಗೆ ಕರೆಕ್ಟ್ ನಮ್ಮ ದೈವಲು ಸತ್ಯವು ನಮ್ಮ ಕಾರಣಕ್ಕೆ ಶಕ್ತಿಲಾರನ್ನು ಬುದ್ಧು ಮಾಡುದ ಸಂಸಾರಗ ಕುಟುಂಬ ನನ ತುತ್ತರೋತ್ರ ಅಭಿವೃದ್ಧಿ ಆಪೇನಿ ಒಮ್ಮೆ ಸತ್ಯ ಸರ್ ಅದೇ ಪೊರ್ಲುದ ಪಾತ್ರ ಎಸ್ ಸರ್ ಇಂಚ ಸಮಾಜ ಕಟ್ಟುನಂಚಿನ ಎಡ್ಡೆ ವ್ಯಕ್ತಿ ನಕುಲು ಕೂಡ ನಮ್ಮ ಸಮಾಜ ಅವು ಏನು ಕಮೆಂಟ್ ಇಂಚ ಮಾಡ್ಬಿಡನಾಗ ಮೋನೆ ತೋರಿಸಿ ಕಮೆಂಟ್ ಇಂಚ ಕರ್ಮ ಮಾಡುದು ಸರಿ ಸರ್ ಥ್ಯಾಂಕ್ ಯು ಉದಾಹರಣೆ ಕುರಿಯ ಓ ಜಾತಿದಾಯ ಓ ಮತದಾಯ ಓ ಪಂಥದ ನಂಗೆ ಗುರ್ಚಿ ಸರಿ ಸರ್ ಪಲಿಮಾರಿಡು ದೈವಸ್ಥಾನದ ಎದುರು ಚರ್ಚೆ ಉಂಟು. ಓಕೆ ಥ್ಯಾಂಕ್ ಯು ಸರ್ ಎಸ್ ಸರ್ ಗಂಟೆ ಪುಡ ಉಂಡದಾಗಿಂದ ಎಪ್ಪುವಡಲ್ಪ. ಓಕೆ ಎಸ್ ಸರ್ ಅರುಣ್ ಸರ್ ಥ್ಯಾಂಕ್ ಯು ಎಸ್ ಸರ್ ದಯಪನಾಗ ಕಮೆಂಟ್ ಪಾಡ್ನ ವೆರಿ ಈಸಿ ಎಂಚಲ ಕಮೆಂಟ್ ಪಾಡಲಿ ಸೊ ಅಕಲ್ನ ಬಗ್ಗೆ ನಮ್ಮ ಯೋಚನೆ ಮಲ್ಪರ ಆಪ್ಜಿ ದಯಪನಾಗ ಅಂಚಿನಾಕಲು ಎದುರು ಬರ್ರ ಒಂದೇ ಮೋನೆ ತೋಜರ ಒಂದೇ ಕಮೆಂಟ್ ಮಲ್ಪಿರ ಮಲ್ಲ ವಿಷಯನಂತ ಸೊ ನಮ್ಮ ಸಮಾಜ ಕಟ್ಟುನಂಚಿನ ಕೆಲಸ ದುಬ್ಬಾರುಡು ಸೊ ಸಮಾಜ ಕಟ್ಟುನಂಚಿನ ಕೆಲಸ ಮುಲ್ಪ ಆವುದುಂಡು ಮಾತಾ ಭಾವನೆಗೆ ಬೆಲೆ ಕೊರ್ಪನಂಚಿನ ಕೆಲಸ ಆವುದುಂಡು ಕುಡಂಜಿ ಕಾಲರ್ ಲೇರ ಹಲೋ ಸರ್ ನಮಸ್ಕಾರ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್ ತಮ್ಮ ಹೆಸರು ಸರ್? ನಾನು ತಿರುವಾಯಿಲು ವಾಮಂಜೂರು ಪಾತೆರ್ನ ರಾಧಾಕೃಷ್ಣ ಬಂಜೇರ. ರಾಧಾಕೃಷ್ಣ ಸರ್ ನಮಸ್ಕಾರ ಸರ್ ಪಾತೆರ್ಲೆ ಸರ್ ದಾದಾ ಪನ್ಪರ್ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಹಲೋ ನಮಸ್ತೆ ಸರ್ ಪಾತೆರ್ಲೆ ಸರ್. ಒಂದು ಎಂಕಲ್ ಆರಾಧನೆ ಮಾಡ್ಕೊಂಡು ಬರ್ತಿದ್ದ ಆದಿರ ಜನಾಂಗದ ಎಂಕಲ್ 300 ವರ್ಷದಿಂದ ಆರಾಧನೆ ಮಾಡ್ಕೊಂಡು ಬರ್ತೀನಿ ಅಂತ ನಾವು ಮಾಹಿತಿ ಹಾಕ್ತೇವೆ ಎಂಕಲನ ಓ ಸರ್ ಈ ಮೂಲೆ ಎತ್ತಿನ ದುಂಗು ಸರ್ ಸರ್ ಸತ್ಯಸಾರಮಾನಿ ಅಲ್ಲೇರ ಪಂಜೂರ್ಲಿ ఒక కళ్ళు మొత్తం ఇచ్చారు సాన్నిధ్యాడు ತೊಂಬತ್ತೆರಡು ಬರಪ್ಲಾಲ್ ಮೀನುಂಡತ್ತೆ ಇಲ್ಲಿ ವಾಮಂಜೂರು ಸಿಕ್ತು ಮಲ್ತೇರು ಅಂಬೇಡ್ಕರ್ ನಗರ ತಿರುವಾಯಿ ವಾಮಂಜೂರು ಅಪ್ಪಗಿಂತಲೇ ಅವ್ನು ದರ್ಶನ ಮಲ್ತದ್ದು ಮಾತ ಶಕ್ತಿನ ಕಂತ ಐದು ಒಂದು ಶಕ್ತಿ ಮಾತ್ರ ಗುಡಿಗೆ ಬರ್ತಿದ್ದವ್ರು ಬರ್ಪೂಜೆ ಅನ್ಪಂಡು ಅಂತ ಅವ್ರು ಆ ಶಕ್ತಿ ಅವಲೇ ಕುಳ್ಳುಡು ಅಪ್ಪಂಟ 300 ವರ್ಷ ಇತಿಹಾಸ ಉಂಟಾಯ್ತು ಆ ಗುಳಿಗ 300 ವರ್ಷ ಇತಿಹಾಸ ಉಂಟದೆ ತಿರುವಾಯಿ ಆರಾಧನೆ ಮಾಡ್ತಲ್ಲ ಬಾಕಿ ಶಕ್ತಿ ಮತ ಉಂಟು ಅಲ್ಲಾರ ಪಂಜುಲಿ ಸಾರಮುಪ್ಪನೆ ಸಾರಮಾನಿಲು ఒక గుళిగ 3 ఎంకులు రావు గుళిగల ఒక కట్టల కాన గుళిగి చాముండి మత 3 ఎంకులు స్థానిక నిర్మాణం అంత బర్తిన ఎంకులన ఏప్రిల్ 25 ವರ್ಷ ಆಪು ಮೂಲು అంటే ಆ ಶಕ್ತಿ ಮಾತ್ರ ಅವಲೇ ಓರಿತೀನಿ ಸರ್ ಅನುకున్నాగా అంటే ఇన్ని కానలని జన ఫోన్ మొత్తం పంటేరు ఎంకులు నిక్ల నిజ దైవ నిక్ల నిక్ల బరోడు పంటేరు సార్ ఎంకులు పంట బుద్ధి బైత దైవాను ಅವು ದೈವ ಬಾರಿ ಕಾರ್ಮಿಕ ದೈವ ಅಂತ ಇಲ್ಲಿ ಕೂಡ ದತ್ತವು ಸತನ 300 ವರ್ಷ ಆತನೈ ಓಹೋ ಇತ ಸರ್ ಅವು ಪನಗ ದೈವ ನಿಕುಲು ಕೊನತರ ಬಟ್ ಅವು ಬರ್ಪೂಜಿ ಪಂಪನಂಚಿನ ಪಾತ್ರ ಪಂಡದ ಪನ್ಪಾರ ಇದೆ ಪನಗ ಅವು ಜಾಗದ ಗುಳಿಗೆ ಅಂತ ಪನ್ಪೇರ ಅಂಚನೆ ಅಂದೆ ಸರ್ ಬರ್ಪೂಜಿ పండుగ అయితే అంటే అది గుర్తుపోయింది ఇంట్లో జాగ్రత్త గుళ్ళకి సరవ దేవస్థానం గుళ్ళకి అంటే అది ಬರ್ಪೂಜಿ పండుగ అయితే గుర్తుపోయింది ఇది ఆసక్తి ಇಲ್ಲ ಎಂಕ್ಲು ಕನ್ನಡ ಇತ್ತ ಮೂಲು ವಾಮಂಜೂರು ನಂಬೋಡು ಪಂಪಿನ ಒಂಜಿ ಎಂಕ್ಲಿಗೆ ಒಂಜಿ ಅಂಬೇಡ್ಕರ್ ಯೋಜನೆ ಒಂಜಿ ಬರದಾಲ್ ಮೀನ ಒಂಜಿ 34 ಇಲ್ಲು ಮಂತ್ ಕೊಡ್ತೇರು ಅಂಬೇಡ್ಕರ್ ನಗರಡು ಪೇಜವರೆಗೆ ಬೈತೇರಿ ಪೇಜವರೆಗೆ ಗೊತ್ತುನಾರೆ ಗೊತ್ತು ರಾಧಾಕೃಷ್ಣ ಹೆಂಗ್ ಗೊತ್ತುಂಡು ಆ ಇಡೀ ನಿಕಲ ಏರಿಯಾ ಗೊತ್ತುಂಡು ನಿಕಲ ಒಟ್ಟಿಗೆ ಒಂಜಾತು ದಿನ ಒಟ್ಟುಗಿತ್ತೇನ್ ನಿಕಲ ಬೆತ್ತ ಬೆತ್ತ ಕಾರ್ಯಕ್ರಮ ಅನ್ನಾಗ ಗೊತ್ತುಂಡೆ ಯಾನಿತ್ತಾರೆ ರಾಧಾಕೃಷ್ಣ ಒಂಜಿ ಪ್ರಶ್ನೆ ಪಾಡೊಂದುಲ್ಲ ರಾಧಾಕೃಷ್ಣರೇ ಈರು ಒಂಜಿಗಳಿಗೆಡೆವರ ಬತ್ತದು ಪೋಡು ಯಾಪಾಗಲ್ಲ ಸಂಕ್ರಮಣ ದಾನಿ ಬತ್ತದ ಬಾರಿ ಅಡ್ಡೆ ಲಕ್ಷ್ಮಣ್ ಉಲ್ಲೇರ ತಾರದ ಎನ್ನ ನಂಬರ್ ಉಂಡು ಈರು ಫೋನ್ ಮತ್ತೆ ಬತ್ತಾಡ ಈರೋಡು ಯಾನ್ಲ ಬರ್ಪೆ ಬೋಡಂಡ ಅವೇನು ಆರಾಧನೆ ಮತ್ತೊಂದು ಬೈದಿನ ಅಂಚಿನ ಮೂಲು ಐತ ಹಿರಿಯಕ್ಕಲು ಉಳ್ಳೇರು ಐತ ಗೊತ್ತಾಗ್ತದೆ ಮೂಲ ಬಂದವೇನು ಆರಾಧನೆ ತೊತ್ತಿನಾರು ಎಂಗ್ಲ ಒಂಜಿ ಆರ್ನ ಮಿಸ್ಸಸ್ ಉಳ್ಳೇರು ಆರ್ ಕಡೆ ಪೋತೀರು
ಅವ್ರನ್ನ ಮಿಸ್ ಆಗ್ತಿಲ್ಲ ನಾಗಿನ ಪಂಡದ ಅವಳ ವೆಲ್ಲಕ್ ಹಾಸ್ಪಿಟಲ್ ರಾಧಾಕೃಷ್ಣ ಈರ್ನ ಬಾಯದ ನಡುಟು ಪಾತ್ರದ ನಡುಟು ಎಂಗ್ ಮಸ್ತ್ ದಯ ಖುಷಿ ಆನಂದಕ್ಕೆ ಏರೋವರೆ ಕಮೆಂಟ್ಸ್ ಪಾಡ್ದಾರೆ ಎಂಗ್ಲಿಗೆ ಗೊತ್ತು ಏರೆಂದು ಆ ಕಮೆಂಟ್ಸ್ ಒಂದು ಎಂಟ ಉತ್ತರ ತಿಗಿಡನು ಅನ್ಪ್ಯಾನ್ ಈರೆ ದೇಪಣ್ಣ ಅಲ್ಪ ಇತ್ತಿನಾರು ಅಲ್ಪರ್ದು ನಿಕಲ್ನ ಪುನರ್ವಸತಿ ಕೇಂದ್ರ ಆದ ನಿಕಲ್ ಒಮ್ಮಂಜೂರು ಪೋಯಿನ ಪಗ ನಿಕಲ್ ದೈವನ್ ಕೊಡುತ್ತಿಲ್ಲ ಅಂದು ಆಯ್ಕೆ 300 ವರ್ಷದ ಇತಿಹಾಸದ ಉಂಡೊಂದು ಪಡಿನ ತುದು ಬಾರಿ ಖುಷಿ ಆಂಡೆ ಆಯ್ತು ಒಟ್ಟಿಗೆ ನನಂದಾದ ಅಂದು ಕೇಂಡ ಈ ಒಂಜಿ ಸಂಕ್ರಾಂತಿ ದಪ್ಪಗ ಈರು ವರ ಒಂಜಿಗಳಿಗೆ ಬರೋಡ್ರಡಿ ಕಾಣಿ ವರ್ಮಗ ಸಂಕ್ರಾಂತಿ ದಾನಿ ಕಾಣಿ ವರ್ಮ ಗಂಟೆಗೆ ನಿಕಲಿಗೆ ಇಲ್ಲಡ್ಲ ನಿಕಲೆ ಸಂಕ್ರಾಂತಿ ಕಾರಿ ಪರುಪ್ಪು ದೇಗಿಂದ ಕೇಂಡ ನಮ್ಮ ಪಂಪಿನ ಉಡಲ್ದ ಉಲ ಇತ್ತಿ ನಡೆದವರ ನಮ್ಮ ಪಂಪಿನವು ನಮ್ಮ ಉಡಲ್ದ ಇತ್ತಿ ಉಲ ಇತ್ತಿ ನಡೆದವರ ಅವು ನಂಗೆ ಖಂಡಿತ ಸಾಧ್ಯ ಆಪಡು ದೇಪಂಡ ಆ ದೈವನು ನಮ್ಮ ತೂಪಿನ ಎಂಕಲ ದೈವ ಪಂಪಿನ ಆಸೆ ಇಂಚಿನ ಹಿಡ್ದವರ ನಿಕಲ ಈರು ಹತ್ತಂದ ಅಲ್ಪರ್ದು ಏರು ಮುಲ್ಪರ್ದು ಪೋತಾರೆ ಅದು ಭಕ್ತರು ನನಗೆ ಬಾರಿ ಸಂತೋಷ ಅಂದ್ ಬಂದ್ಪೆ ಎಂಗ್ಲಿಗೆ ಸದಾನಂದ ಸರ್ ಗುರ್ತ ಅರ್ಥ ಮಾತ್ರ ಇತ್ತು ವಿನ ಅದು ಮತ್ತೆ ಬುಕ್ ಬೈತ ತುಲೆ ಎಂಕಲು ಕೂಡ ತಪ್ಪದಾವಿನ ಒಯ್ತು ಪಾಡ್ಲಾಕ ಎಂಕ್ಲಿಗೆಲ್ಲ ಎಲ್ಲ ಸಮಸ್ಯೆ ಬರಂದ ಸರ್ ದಾದೆ ಗೊತ್ತುಂಡೆ ಒಂಜಿ ದೈವ ಒಂಜಿ ಯಾನ್ ಎಕಡೆ ಪಂಡ್ಯಾನ್ ಒಂಜಿ ದೈವ ಒಂಜಿ ಕಡೆಟ್ಟು ನೆಲ ಊರ್ದು ಆಂಡ ಐದು ಬೊಕ್ಕ ನಂಕಾಗಡೆ ತರವಾಡ ದಕ್ಕಲು ಆವಡು ನನ್ನೋರಿ ಆವಡು ಬೊಕ್ಕರಿ ಆವಡು ಅದು ಬತ್ತು ಬೋಪಿನಿಗೆ ದಾಲ ಸಮಸ್ಯೆ ಇಚ್ಚಿ ಖಂಡಿತವಾದ್ರ ನಿಕಲ್ನ ಮೂಜಿ 4 ದೈವ ಒಟ್ಟಿಗೆ ಹೋದು ಒಂಜಿ ದೈವ ಒರಿದ್ರಿಂದ ಬಂದಾಗ ಎಕಡೆ ಪಂಡದಾರ ಅವು ಇಂಚೆ ಜಾಕ್ಲಿ ಒಲ್ಪನ ಪ್ರಶ್ನೆ ಚಿಂತೆ ನೀಡಕ್ಕೆ ಎನ್ನಾಗ ತೋಜಿದ್ ಬೈತಿನಿಗೆ ನಾ ಯಾನ್ ಮನ್ಪೀನಿ ನಾನು ದುಂಬುದ ದಿನಕ್ಕೂಡ್ಲ ಅವೇನು ಆ ಶಕ್ತಿನ ಉರ್ತ ನೋಡಿ ಬುಳಿತ ನೋಡಂದು ಪನ್ನೊಂದಿಲ್ಲ ಸರ್ ಅಂಚನ ಇತ್ತೆ ಅಂದ್ರೆ ಒಂಚೂರು ಸರ್ ಲೈನ್ ಇಡುತ್ತಲೇ ಸರ್ ಇರೊಂಜಿ ಒಂದು ಪಂಪಿನಿ ಗುಳಿಗನ ಶಕ್ತಿ ಪಂದೊಂದು ದೈವದ ಕಾರಣಿಕ ಪಂಪಿತ ಇಲ್ಲಿ ಈ ಕಾರ್ಯಕ್ರಮ ಮಲ್ಪನಾಗ ಈರ್ ತೂದು ಕಾಲ್ ಮಲ್ತಾರೆ ಸರ್ ಅಂಚೊಂಜಿ ಈ ವಿಚಾರ ಗೊತ್ತಾಂಡೆ ದಯಪನಾಗ ಅವೇತೋ ಜನಕ್ಲೆ ಗೊತ್ತುಜಿ ಅಂಡ್ ಇಂಕ್ಲೆಗ್ಲೆ ಗೊತ್ತುಜಿ ಈ ವಿಚಾರ ಗೊತ್ತಾಂಡೆ ಪನಗೈತೆ ಅವಲಿತ ಗುಳಿಗನ ಶಕ್ತಿ ಉಂಡು ಕಾರಣಿಕ ಉಂಡು ಪನಗ ಈತ ಕುಡುಂಜಿ ಉಂಡದ ವಿಷಯ ಬರೋದು ಶರವು ಗುಳಿಗ ಬಂಡದ ಸೊ ಅಂಚೊಪ್ಪನಾಗ ಒಂದುದಾದ ಸರ್ ವಿಷಯ ಸರ್ ವಿಷಯದಾದ ಬಂಡ ತಾರಮಾನಿನ ಒಟ್ಟಿಗಿತ್ತಿನ ಗುಳಿಗೆ ತಾರಮಾನಿ ಅಲಾರ ಪಂಜೂರ್ಲಿನ ಒಟ್ಟಿಗಿತ್ತಿನ ಗುಳಿಗೆ ಬಾರಿ ಪಂಡಾಗ ಇರೆಗೆ ಅಲ್ಪ ಒಂಜಿ ಲಕ್ಕದ ಪೋತಿನ ವಿಚಾರ ಅಪ್ಪಗನ ತೋಟ ಕೊಡ್ತಲು ಆ ಪೊರ್ತಿಗೆ ಯಾನ್ ಇತ್ತ ಒಂಜಿ ಸುತ್ತು ಬತ್ತದ ಕಟ್ಟೆಗೆ ಅಪ್ಪಗನ ಕೊಡ್ತಿತ್ತು ಗುಳಿಗೆ ಎಂದಕ್ಕೆ ಅಪ್ಪಗನ ತೋಟ ಕೊಡ್ತೀನಿ ಅಂತ ಸತ್ಯವು ಆತು ಉಂದಿತ್ತು ಎಂಕ್ಲಿಗೆ ಬಣ್ಣಾಗ ಜಾಗ ಕುಡ್ದು ಬರ್ರ ಎಂಕ್ಲಿಗೆ ಯಾನೊಂದಿನ 1 ಗಂಟೆ ರಾತ್ರಿ ಬಣ್ಣಗೊಂಡತ್ತೆ ಆ ವೆಲ್ಲಕ್ ಹಾಸ್ಪಿಟಲ್ ಸವಗಾರದಲ್ಪ ಒಂಜಿ ಮಾಸ್ತಿ ಪೋದಿತ್ತು ಯಾನ್ ಬತ್ತದು ಉಳೈ ಬತ್ತದು ಪೊಗ್ಗುದಾನಾಗ ಈ ಗುಳಿಗೆ ಎಂಡತ್ತೆ ಮರತ್ತು ಲಾಗಿದ್ದು ಹೋತುದು ಎಂಕ್ ದಾಳ ಮನ್ಸಿದ್ದಿ ಕಣ್ಣಾರ ತೂತಾರಂದೇನೆ ಯಾನ್ ತೂತ ಕನ್ನಡ ತೂತ ಎಂತ ಮೂಲ ಒಂಜಿ ಸಾರಮಾನಿಗೆ ಬೊಲ್ಪು ಮಾತ ದೀಪುನಿ ಯಾನಿತ್ತ ಅಲ್ಯಾರ ಪಂಜುಲಿ ಸಾರಮಾನಿಗೆ ಇಂಚಿನ ಘಟನೆ ಒಂದೇ ಪಾತಿನ್ ಸರ್ ಎಂಕಂತ ಒಂಜಿ ಭಕ್ತಿ ಉಂಟು ಗೊತ್ತಾಗತ್ತೆ ಆತ ಕಲೆಕಾರನಿಗೆ ಬಾರಿ ಬೇಜಾರಪ್ಪ ಬಣ್ಣಗ ಭಕ್ತಿ ಜೊತೆ ಅವು ಒಂಜಿ ಬಾರಿ ಬೇಜಾರು ఇది సార్ ఇన్న పాత్ర ఉండతే పన్నకి జ్ఞాన పేరుతోలే ನಮ್ಮ ಮನುಷ್ಯರಿಗ್ಲ ನಮಕ್ಲ ದೈವಲೆಗ್ಲ ಉಪ್ಪುನ ಅವಿನಾಭಾವ ಸಂಬಂಧ ನೀರು ಪಂಡರಿ ಟು ಬಿ ಫ್ರಾಂಕ್ಲಿ ಇರು ಒಂಜಿ ಪಂಡರತೆ ಇಂಕ ಬೇಜಾರದ ಪನಗ ಲೆಪ್ಪುನಗ ಬತ್ತಿ ಜತೆ ಪಂಡದು ಒಂದು ನಮ್ಮ ಹಿರಿಯಕುಲ್ ನಂಬಿನಂಚಿನ ದೈವದ ಒಂಜಿ ಶಕ್ತಿ ಸರ್ ಒಂದು ಅವಿನಾಭಾವ ಸಂಬಂಧ ಉಪ್ಪು ನಮಕ್ ನಿಜವಾದ ಒಂದು ಸತ್ಯದ ಪಾತ್ರ ಸೆಕೆಂಡ್ ಸರ್ ಯಾನ್ ತುಲೆ ಒಂಜಿ ಸರ್ ಆಯ್ತೋಕ ಯಾನ್ ಪಂತಿನಿ ತಂತ್ರಿದಾರ ಅಲ್ಪ ತಲ ಪ್ರಶ್ನೆ ದೀತನೇನು ತುಲೆ ಅವು ಏತ್ ಪರ್ಫೆಕ್ಟ್ ನಾರೆ ಹೆಂಗ್ ಕಾರ್ಯರ್ ಅಂತ ಗೊತ್ತಿತ್ತು ಕರೆಕ್ಟ್ ತಯಾರು ಕಾಲ್ ಮಲ್ತಿರತ್ತೆ ಯಾನ್ ಶಿಫ್ಟ್ ಆತನಂದು ಪನ್ನೆ ಎಂಚ ತಲ ಪ್ರಶ್ನೆ ಬೈದಿನಿ ಮೂಲ ಕುಟುಂಬ ಇತ್ತು ಅಕಲು ಅಡೆ ಶಿಫ್ಟ್ ಆತೇರು ಒಂಜಿ ದೈವ ಪೋತಿಜಿ 4 ದೈವ ಪೋತುನೊಂದು ಪ್ರಶ್ನೆ ಬೈದಿಲ್ಲ ಅಪಗ ಅವಲ ಒಂಜಿ ಸತ್ಯಾಂಶ ಅತ್ತೆ ಕರೆಕ್ಟ್ 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 ತುಲೆ ಇತ್ತಾರು ಕಾಲ್ ಮಲ್ತೇರಿ ಎಂಕ್ಲಿಗೆ ಯಾರು ಕಾಲ್ ಮಲ್ಪೇರ ಇದ್ದಾನೆ ಎಂಕ್ಲೆ ಗೊತ್ತಿದ್ದಾನೆ ಎಂಕ್ಲೆ ಗೊತ್ತಿದ್ದಾನೆ ಅದೇ ಎಂಕ್ಲು ಯಾರು ನೆನ್ನು ದುಂಬೆ ಪಂದಿತ್ತೆ ಪಂಡ ಇಂಚ ಉಂಡು ಐನ್ ಪೂರ ಸತ್ಯಾಂಶನ ಅರ್ ಪಂಡೇರು ಕರೆಕ್ಟ್ 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 ಎರೇರ ಏನ್ ಪಂಡೈತೆ 10% ಜನ ಇಪ್ಪೇರಿ ಅಂದಪ್ಪ ಅಂಚ ಪನ್ಪಿನ ಅಕ್ಲಿಗೆ ಬರ್ಪೇರ ಎದುರು ಬರ್ಪೇರ ದಾದಣ್ಣ ಮಲ್ಪೇರ ಎಂಕ್ಲ ಅಂಚತ್ತೆ ಪೇಷನ್ ತೆಂಬೆರ್ಲ ಅಂಚನೆ ತೆಂಬೆರ್ 28 ವರ್ಷದಿಂದ ಪೇಷನ್ ತಗೊಂಡಿತ್ತು ನಾನು ಯಾನ್ಲ 24 ವರ್ಷ 8 ವರ್ಷ
ಎನ್ಮೋ ವರ್ಷ ಎಲ್ಲ ಕಡಿತನಕ್ಲು ನಮ್ಮ ಒಂದು ದೈವದ ಒಂಜಿ ವಿಷಯ ಹಂಚಿದೀನಿ ನಾಂಡ ನಮ್ಮ ಪಂಡ ಒಂಜಿ ಸರ್ತಿ ಒಂಜಿ ಅಟೆಂಡರ್ ಇಜ್ಜಂದೆ ಬರ್ಪಿನಕ್ಲ ಎಪ್ಪುವೆರು ಎಂಕುಲೆ ಅಟೆಂಡರ್ ಅಕ್ಲಿ ಕರೆಕ್ಟ್ ಯಾನೇ ಬಂತೆ ಪೇಷಂಟ್ ಅದೇ ಯಾನೇ ಅಟೆಂಡರ್ ಈಗ ಆಪರೇಷನ್ ಬಂತದ್ದು ಉಣಸಿಲ್ಲ ಕೊರ್ಪಾದು ಇಲ್ಲಡೆ ಗಡಪನ ಬೇಲೆ ಎನ್ನ ಓಕೆ ಓಕೆ ಬರ್ಪೆ ಸರ್ ಒಂದು ಐದು ಬೊಕ್ಕ ಸರ್ ಇತ್ತೆ ಈರ್ ಪಂಡರಿ ಇದೇ ಒಂಜಿ ಅನುಭವ ಆತನ ವೆಲ್ಲೋಕದಲ್ಪ ಪೋನಾಗ ಒಂಜಿ ಮಾಸ್ತಿನ್ ತುಯ್ಯರ್ ಪಂಡನಂಚಿನ ವಿಚಾರನ ಪನ್ಪರೆ ಇತ್ತೆ ನಮ್ಮ ಸದನಂದ ಸದರ್ಲ ಪನ್ಪಿನ ಅವೇ ಒಂಜಿ ವಿಚಾರ ಅವಳು ಬ್ರಹ್ಮ ರಾಕ್ಷಸನ ಒಂಜಿ ಸಮಸ್ಯೆ ಪೂರ ಇತ್ತಂಡೆ ಅವೇನ್ ಪೂರ ಒಂದು ಮಲ್ದೇರು ಪನ್ಪನಂಚಿನ ವಿಚಾರನ ಪನ್ಪಿನಾರೆ ಇದನ್ ಕೇಳರ ಸರ್ ಇದು ಅಂದಂದು ಕೇಂದ್ರ ಸರ್ ಓಕೆ ಸರ್ ಅದು ಅಪ್ಪಲೆ ಮೊಕ್ಲನ ಒಂಜಿ ಸರ್ಕಾರದ ಈ ವೆಲ್ಲಕ್ ಹಾಸ್ಪಿಟಲ್ ದಕ್ಲ ತಪ್ಪು ಪಣ್ಣಗ ಇತ್ತ ಒಂಜಿ ಕಟ್ಟೆನ್ ದರಿಪಾರ ಬಳ್ಳಿತ್ತು ಅಲ್ಪ ಒಂಜಿ ಕಟ್ಟೆ ಇತ್ತದೆ ನಾಗಲ ಇತ್ತು ನಾಗೆ ಇತ್ತು ಮೊಕ್ಕಲು ಕಟ್ಟೆ ದರ್ಪಿನೇ ಬಾರಿ ಮಲ್ಲ ಐಕ್ ಒಂಜಿ ಕಟ್ಟೆ ಮೀನಿ ಅದು ಗುರ್ತು ಐಕಂಜಿ ಬೊಕ್ಕವರೆ ಉತ್ತರ ಕೊರ್ಕರೆ ಬೊಕ್ಕರೆ ಉತ್ತರ ಕೊರ್ಕರೆ ಆ ಟೈಮ್ ಅವಳು ನಾಗನ ಸಾನ್ನಿಧ್ಯಲ್ಲಿ ಇತ್ತಲ್ಲ ಸರ್ ಎಂಚ ನಿಕಲ ಜಾಗಿಡೆ ನಾಗೆ ಬರಮಿತ್ತು ಅಲ್ಪ ನಿಕಲ ಜಾಗಿಡತೆ ಮರತ್ತನತೆ ಗುವೆಲ್ ಅಲ್ಪ ಅಂದೆ ನಾಗೆ ಇತ್ತಿನ ಓಕೆ ಓಕೆ ವಿಚಾರ ಓಕೆ ಅವಳಾರ ಪಂಡ್ಪುನ ಒಂಜಿ ಕಾರ್ಡ್ ಲೆಕ್ಕ ಇತ್ತಂಡ ಅವಳು ಅಂದೆ ಅವಳು ಒಂಜಿ ಜಾಕ್ ಫ್ರೂಟ್ ಟ್ರೀ ಒಂಜಿ ಒಂದೇತ ಮರ ಮ್ಯಾಂಗೋದ ಕುಕ್ಕುದ ಮರ ಮಾತೆ ಇತ್ತೇನೆ ಇಟ್ ವಾಸ್ ಲೈಕ್ ಎ ಫಾರೆಸ್ಟ್ ಅವಳು ಅಕಲ್ನ ಕ್ವಾರ್ಟರ್ಸ್ ಇತ್ತೇನೆ ಓಕೆ 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 ಇತ್ತೆ ಸರ್ ಈರ್ ಮೇರ್ ನಮ್ಮ ಸದಾನಂದ ಸರ್ ಪನ್ಪುಲಕ ಡಾಕ್ಟರ್ ಪನ್ಪಿಲಕ ಈರ್ ಹೊರಾಡಲ ಪರ್ವಗಾಂಡ್ಲ ಬರ್ರೆ ಅಪ್ಪಣ ಅಂತ ಏನೊಂದಿಲ್ಲ ಇರು ಬರೋಡು ಪನ್ನೊಂದು ಓಕೆ ಸರ್ ಜೀರ್ಣ ನಂಬರ್ ಗೊತ್ತಿತ್ತಲ್ವಾ ಐತೆ ನಮ್ಮ ಎಸ್ ಇರ್ನ ಸರ್ ಇರ್ನ ನಂಬರ್ ದಯಮಲ್ತ ಕಾಲ್ ದಿ ಒಟ್ಟು ಇರ್ನ ನಂಬರ್ ನಮ್ಮ ಟೆಕ್ನಿಕಲ್ ಟೀಮ್ ದೆತೊಂಡು ಸರ್ ಅಕ್ಲೆ ಒಂಜಿ ನಂಬರ್ ಒಂಜಿ ದೆತೊ ಕೊರ್ಲೆ ಸರ್ ದಯಮಲ್ತದೆ ಅವೇ ಇತೆ ಯಾನ್ ಇರಡೆ ಲಾಸ್ಟ್ ಗೆ ಇರಡನೆ ಕೇಳೋಡು ಸರ್ ಈ ದೈವದ ಕಾಣಿಕ ಎಂಕುಲು ಕೇಂದ ಐದೋಕೆ ಇದಕ್ಕೆ ಸ್ವತಃ ಅನುಭವ ಆತಂಡು ಐದೋಕ ನಮಕ್ಲಿತ ಅನುಭವ ಒಂದು ದಾದಪನ್ ಪನಗ ಇತ್ತೆ ನಿಕುಲ್ ನಂಬಿನಂಚಿನ ದೈವ ಗುಳಿಗ ದೈವ ಈತ್ ಮಲ್ಲ ಮಟ್ಟದ ಕಾಣಿಕ ತೋಜ ಒಂದುಂಡು ದಾದಪನ್ ಪರ್ ಸರ್ ಲಾಸ್ಟ್ ಗಾತ್ ಎಸ್ ಸರ್ ಎಂಕಲ್ ಲೇಪುನಾಗ ಬರ್ತಿದ್ದಿ ಬಂದ ಆ ಸಾನ್ನಿಧ್ಯ ಅವು ಮಕ್ಕಳು ಒಂದು ಎಂಕ್ಲ ಲಕ್ಕನಾಗ ಮಕ್ಕಳು ಐಕ್ದಾಲ ವ್ಯವಸ್ಥೆ ಮಾಡ್ತೋಡು ಮಕ್ಕಳು ಐಕ್ದಾಲ ವ್ಯವಸ್ಥೆ ಮಾಡ್ತದ್ದು ಮಕ್ಕಳು ಪಕ್ಕ ದರ್ತದ ಅಲ್ಲ ಆಗ್ತದೆ ಅಲ್ಲ ಮಲ್ಪಾದ ಅವು ಬರ್ಪುಜಿ ಬಣ್ಣ ವಿಚಾರ ಐತಿ ಆ ಯಾನ್ ಸಾನ್ನಿಧ್ಯ ಬಿಟ್ಟು ಬರ್ಪುಜಿ ಬಣ್ಣ ಐತಿ ಬಾರಿ ಬೇಜಾರತ್ತೆ ಹಿಂಗೆ ಲಕ್ಕ ಇರತ್ತೆ ಅಲ್ಪ ಅದು ಐತಿ ಬಾರಿ ಬೇಜಾರತ್ತೆ ಓಕೆ ಓಕೆ ಒಂಚೂರು ಅಂತಲೇ ಸರ್ ನಾಳೆ ಪ್ರಶ್ನೆ ಉಂಟು ಸರ್ ನಿಮ್ಮಲ್ಲಿ ಏನಾದ್ರು ಕೇಳಲಿಕ್ಕೆ ಪ್ರಶ್ನೆಗಳಿದೆಯಾ ಸರ್ ಡೌಟ್ ಇತ್ತು ಜನಕ್ಕೆ ಕ್ಲಿಯರ್ ಆವಡು ಕೊರ್ಪಿನ ಬಚ್ಚಿ ಬತ್ತರ್ನ ಯಾರು ಬತ್ತರ್ನ ಯಾವುದು ಆತೆ ಸರ್ ನಿಖಲ್ ಬತ್ತರ್ನ ಯಾವ ಒಂದು ಬಂದ್ಪಿನ ಆತೆ ಕೊರ್ಪಿನ ಅಂಚ ಅಂಚ ಸರಿ ಸರ್ ಪ್ರಶ್ನೆ ಇದೆಯಲ್ಲ ಇಲ್ಲ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇನ್ನೊಂದು ನಂಬರ್ ನಿಂಕುಲ್ ದೆತೋನ್ವಾ ದಯಮಲ್ತಿ ಇನ್ನೊಂದು ನಂಬರ್ ನೊಂಜಿ ಕೊರಡು ಸರ್ ಅವೇ ಓಕೆ ಥ್ಯಾಂಕ್ ಯು ಸೊಲ್ಮೇಲು ಸರ್ ಅಂಡ್ ಬಾರಿ ಖುಷಿ ಅಂಡ್ ಈ ಕಾಲ್ ಮಲ್ತಿನ ಒಂಜಿ ವಿಚಾರ ತೋದು ದಾಯಪನಾಗ ಇಂದ್ವೇ ಪಂಪಿನ ದೈವದ ಶಕ್ತಿ ಪಂಡಿ ಈ ಕಾರ್ಯಕ್ರಮ ಒಂದಿತ್ತು ಎಂಕುಲು ಚರ್ಚೆ ಮಲ್ತದಲ್ಲ ಅಪಗ ಆ ಜಾಗಡ್ ದುಂಬಿತ್ತಿನ ವಾರಸ್ದಾರರಾಯನಾಡು ನಿಕುಲು ಕಾಲ್ ಮಲ್ತಾರು ಇದೇ ಕಾಲ್ ಮಲ್ತು ಪಂಡ್ರು ಎಂಕಲ್ನ ಗುಳಿಗೆ ಎಂಕುಲ್ ನಂಬೊಂತಿನ ಗುಳಿಗೆ 300 ವರ್ಷದ ಇತಿಹಾಸ ನಂಚಿನ ಗುಳಿಗೆ ಬೊಕ ಎಂಕುಲು ಲೆತ್ತ ಅಂಡ ಬತ್ತಿಜೇರಿ ಅವು ಬೇಜಾರುಂಡು ಪರ್ಮನಂಚಿನ ವಿಚಾರ ದಯಪನಾಗ ಅವು ನಮ್ಮ ಇಲ್ಲದ ಒಂಜಿ ಮೆಂಬರ್ ಲಾಕ ನಮ್ಮ ತೂಪ ದೈವಲ್ಲಿ ಸೊ ಅವು ಒಂಜಿ ನಂಬಿಕೆ ಒಪ್ಪು ನಮ್ಮ ತುಳುನಾಡದಾಗ್ಲೇಡ ಒಂಜಿ ಗೌರವ ಕುರ್ಪುನಂಚಿನ ವಿಚಾರ ಆವಡ ಪ್ರತಿಯೊಂದು ವಿಚಾರ ಆವಡ ಸೊ ಅವರ ಪಾತ್ರ ಭಾರಿ ಪ್ರಾಮಾಣಿಕವಾಗಿ ನಂಚಿನ ಭಕ್ತಿದ ಪಾತ್ರ ಅವು ಅಂಡ್ ಸೊಲ್ಮೇಲೆ ಸರ್ ಇದಕ್ಕೆ ಥ್ಯಾಂಕ್ ಯು ಬಹಳಷ್ಟು ಎಸ್ ಸರ್ ಈ ಬಗ್ಗೆ ಎಲ್ಲಿ ಒಂಜಿ ವಿಷಯ ಪನೋಡಾಪ ಅರುಣ್ ಕದ್ರಿ ಆ ಕಡೆ ಪಾತಿರ್ನಾಗ ಪ್ರತಿ ಸಾಧಾರಣ ಕೆಲವು ದೇವಸ್ಥಾನದಲ್ಲಿ ಗಣಪತಿ ದೇವರನ್ನ ಫೋಟೋನ ಮೂರ್ತಿನ ದಿವೊಂದುಲ್ಲೇರ ಬಂಡೆ ಖಂಡಿತವಾದ ಇತ್ತೀಚಿನ ದಿನಕ್ಕುಲೇಡೆ ಯಾನ್ ಯಾಕಡೆ ದೇಗುಲ ಅಂದು ಪಂಡೆ ದೇವಸ್ಥಾನ ಅಂದು ಪಂಡೆ ಒಂದು ತುಲೆ ಒಂದು ನಂಬಿಕೆದ ಪ್ರಶ್ನೆಗೆ ಬೋಡಾದ ಯಾನ ತುಯಿನಂಚಿದ ಕೆಲವು ದೇವಸ್ಥಾನದಲ್ಲಿ ಒಂದು ಎದುರುಡು ಗಣಪತಿ ದೇವರ ಮೂರ್ತಿ ಗಣಪತಿ ಸೆಕ್ಯುಲರ್ ಅವು ಭಾರಿ ಶೀಘ್ರ ಪರಿಹಾರಕ್ಕೆ ಗಣಪತಿ ದೇವೇರಿ ಪಂಪಿನ ನಮ್ಮ ಸಮಸ್ಯೆದಲ್ಲ ಇತ್ತಂದ ಶೀಘ್ರ ಪರಿಹಾರಕ್ಕೆ ದೇವೇರಿ ಅಂದ್ಕೊಂಡ ಗಣಪತಿ ದೇವೇರಿ ವಿಘ್ನ ವಿನಾಶಕ್ಕೆ ನಂಗೆ ಗೊತ್ತು ನಂಗೆ ಅಂಚಿತ್ತಿನ ದೇವೇರಿನ ಅಲ್ಪ ದೀದು ಏತೋ ದೇವಸ್ಥಾನದಲ್ಲಿ ಇನಿಕ್ಲ ನಮ್ಮ ಇನ್ನಿತ್ತು ಆಸ್ಪತ್ರೆಯಲ್ಲಿ ನಮ್ಮ ತಗೊಂದಿಲ್ಲ ನಮ್ಮ ದೇವಸ್ಥಾನನು ಆ ದೇವಸ್ಥಾನದ ದಿಟ್ಟಿಡ್ತೀವಿ ಅಂದಾಂಡ ಆಸ್ಪತ್ರೆನ ನಮ್ಮ ದೇವಸ್ಥಾನದ ದಿಟ್ಟಿಡೆ ತೂಪ ಪನ್ಪಿಡಕ್ಕೆ ಒಂಜಿ ನಿದರ್ಶನ ಒಂಜಿ ರಡ್ಡೆ ತಾದ ರಾಧಾಕೃಷ್ಣರ ಒಂಜಿ ಪಾತ್ರ ಬಂಡೇರೆ ಒಂದು
ಎಂಕ್ಲಿನ ಲಕ್ಕದೇರು ಲಕ್ಕದಿ ಎಂಕ್ಲಿಗೆ ಇಂಚ ಪೋಡಾಂಡು ಅಂಚೆ ನಡ್ತಾರ ಚೂರು ಅರಡ ಬೇನೆ ಪಾತೇರಿಯರ ಯಾನ್ ಆ ಬೇನೆಗೆ ಯಾನಂಜ ಯಾರಿಗೆ ಉತ್ತರ ಕೊರಪಾನೆ ತುಲೆ ನಮ್ಮ ಕುಡ್ಲ ಪನ್ಪಿನ ನಮ್ಮ ಊರು ಉಂಡತೆ ಅವು ಅತ್ಯಂತ ಶೀಘ್ರ ಡೆವಲಪ್ ಆಪಿನ ಅಂಚಿತ್ರ ಊರು ಅಂಚಿತ್ರ ಊರದ ಸಂದರ್ಭ ಅಂಚಿನ ಸಂದರ್ಭಡು ಅಪ್ಪ ಎತೋ ಅಂಚಿತ್ರ ಕುಟುಂಬಲೇನು ಹಾಕ್ಲೇನು ಲಕ್ಕಾದ ಬೇತ ಕಡೆ ಕಡಪಡ್ದಿನ ಸುಮಾರು ಹಾಕಲೇನು ಒಂದು ಮೊಕ್ಲೇನು ಮಾತ್ರ ಎಲ್ಲಾ ಹಾಸ್ಪಿಟಲ್ ಉಲಾಯಿತಿ ಮಾತ್ರ ಆಗ್ಲೇ ಲಕ್ಕದ ಅಂಚೆ ಕಡಪಡ್ದಿನ ಅಕ್ಲೆ ನಿರ್ದಿಷ್ಟವಾದ ಸ್ಥಾನಮಾನವನ್ನು ಪುರ ಕೊಡ್ದು ಅಕ್ಲೆ ಇಂಚಿನ ಪನಿಕಲು ಉಂತಲೇ ಬಂದು ಪೋನಾಗ ಅಕ್ಕಲು ನಮ್ಮದು ದೈವಲು ಅಕ್ಕಲು ಡಿಪೋತುಲು ಐಕತ್ತ ಇನಿ ಅಕ್ಲೆ ಲಕ್ಕದೇರು ಪಂದು ಬೇಜಾರು ಪಾತೇರಿ ಇರತ್ತೆ ಅಪ್ಪಗ ಈ ದಾದಾನಕ್ಕೆ ಮೊಕ್ಕಲು ಪನಿಪಿನಕ್ಕೆ ಒಂಜಿ ನಿದರ್ಶನ ಮೊಕ್ಕಲು ಏರು ನಮ್ಮ ಸದಾನಂದರವಾಡು ಸಲ್ದಾನ ಸರ್ ಅವಾರ್ಡ್ ಅಕ್ಕಲು ಪನ್ಪಿನಕ್ಕೆ ಒಂಜಿ ನಾಡು ಮೊಕ್ಕಲಿಡ ದಾನ ಮಲ್ಪೆಲ್ಲ ಸಾಧ್ಯ ಅಜ್ಜಿ ಅಪ್ಪಗದ ಡಿಸಿನ ಆರ್ಡರ್ ಆದಪ್ಪು ಅತ್ತೆ ಸರ್ ಅವು ಡಿಸಿನ ಆರ್ಡರ್ ಆದಪ್ಪು ಅಂಚಿತ್ತಿನ ಸಂದರ್ಭಡು ಬೊಕ್ಕ ನನೊಂಜಿ ಖುಷಿಯನ ವಿಚಾರ ಅಂದ್ಕೇಂಡ ಅವು ಒಂಜಿ ಅಶ್ವತ್ಥದ ಮರ ಉಂಡತೆ ಅವು ಆಕ್ಸಿಜನ್ ಬಿಡುಗಡೆ ಮಲ್ಪೊಂಜಿ ಮರ ಅವು ನಮ್ಮ ನಂಕ ಐಟ್ ತಿಕ್ಕಿನಾತ್ ನಮ್ಮ ಅಶ್ವತ್ಥ ಮರಕ್ಕೆ ದಯ ಸುತ್ತು ಬರ್ಪಂದ್ಕೇಂಡ ಐತ್ತ ಮರ ಅಡಿಡ್ ತಿಕ್ಕಿನಾತ್ ಆಕ್ಸಿಜನ್ ಉಂಡತೆ ಬೇತ ವಾನಿಡ್ ಆಮ್ಲಜನಕ ಬೇತನ ಗೋಲ್ಲ ತಿಕ್ಕುಜಿನಕ್ಕೆ ಐಕು ಬಡೋದು ದುಂಬುದಕ್ಲ ಕಲ್ಪನೆಯನ್ನು ಮಲ್ತು ಪಾಡ್ದೇನೆ ಅಂಚೆ ಹಿಡ್ದವರ ಒಂದು ಅತ್ಯಂತ ವಿಶೇಷವಾದ ನಂಗೆ ಮೂರ್ದು ಬೈದ್ರಿಂದ ಬರಲಿಲ್ಲ ನಂಗೆ. ಓಕೆ ಎಸ್ ಸರ್. ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಹಲೋ ನಮಸ್ತೆ. ನಮಸ್ಕಾರ. ಇನ್ನ ಪುದರ್ ಸರ್ ಒಲ್ಪಡ್ದೆ ಸರ್? ಯಾನು ಸೊನ್ನಾಳು ಬಂದು ಬಾಬುಗುಡ್ಡದ ಗುರಿಕಾರ್ಲು ಬರ್ತದೆ. ನಮಸ್ಕಾರ ಸರ್, ನಮಸ್ಕಾರ. ಇರು ಕಾಲ್ ಮಂದಿನ ಮಸ್ತ್ ಖುಷಿ ಅಂಡ್ ಎಸ್ ಸರ್ ಪಲ್ಲೆ ಸರ್ ಪಾತೆಲೆ ಸರ್ ದಾದಾ ಪಂಪ ಲಾಸ್ಟ್ ಡಾಕ್ಟರ್ ಸದಾನಂದ ಪೂಜಾರ್ನು ಕಡೆಯಕ್ಕೆ ಈ ಜಗನೇ ಇಷ್ಟ ಪಾತ್ರೆ ವಾಮಂಗಿದ್ದಾರೆ ಪಾತ್ರೆ ಪ್ರಸ್ತಾಪ ಮಾಡ್ತೇವೆ. ನಿಜವಾದ ವಾಸ್ತವಿಕವಾದ ಅವಲೋಕಿನ ಸಮುದಾಯ ಒಂದು ಹೊಸ ಕಟ್ಟಡ ಅನ್ನಂಗ ಅಕ್ಲೆ ಲಕ್ಕ ದಿನ ನಾನು ಸಾಧಾರಣ ಒಂದು 30-40 ವರ್ಷ ದುಮ್ಮು ಯಾನ್ ತೂಕಿನ ಘಟನೆ ಸುಮಾರು ಐನಾರು ಫ್ಯಾಮಿಲಿ ಅಲ್ಪ ಇರ್ತದೆ ಇರ್ ತೂತಾರೆ ಒನ್ನೇರು ತೂತಾರವೇನೆ ಆ ಫ್ಯಾಮಿಲಿ ತೂತಾರ ಪಗ ಬೊಕ್ಕ ನನ್ನ ಪಂಡ ಈ ಪೊಲೀಸ್ ಲೈನ್ ಪಂಡ ಅಲ್ಪಲ ಒಂಜಿ ಮಲ್ಲ ದಲಿತ ಕುಟುಂಬ ಇನಿಕ್ಲ ಉಂಡತೆ ಅಲ್ಪನೆ ಅಂಚಿನ ಸುಮಾರು ಕುಟುಂಬಲು ಅಲ್ಪ ಇತ್ತದೆ ಅತೆ ಅನ್ನೊಂದು ಯಾರು ಮುಕ್ತ ವಿಷಯ ಪ್ರಸ್ತಾಪ ಮಾಡ್ಕೊಂಡಾಗ ಯಾನ್ ಬೈಬಲ್ ಮಂಡ ವಾಮಂಜೋದ್ದಾರ ಪಂಡನೆಲ್ಲ ಡಾಕ್ಟರ್ ಸದಾನಂದ ಪೂಜಾರಿ ಪಂಡಿತಲ್ಲ ಅವು ಸಮಂಜಸ ಅವು ಸತ್ಯದ ಸಂಘ ಖಂಡಿತವಾದ ಅದೇ ಇಷ್ಟ ನಿಕುಲು ಅಲ್ಪ ಶರಾವು ಗುಳಿಗೆಯನ್ನು ಪಂಡ ಅಂದೆ ಈ ಒಂದು ನಿಮಿಷ ಕೇಳಿದೆ ಈ ಸಮುದಾಯ ನಮ್ಮಂತಿನಂಚಿನ ಒಂದು ಗುಳಿಗೆ ಅವು ಶರಾವು ಗುಳಿಗೆ ಅಂತ ಹಾಕಿ ಬಂದ್ರೆ ಎನ್ನ ಪ್ರಶ್ನೆ ಮೂಲಭೂತ ಪ್ರಶ್ನೆ ಶರೌದ ಒಂದು ಮೂಜಿನಾಳು ಒಂದು ನಿಮಿಷ ಕೇಳಿ 34 ವರ್ಷದ ಕಿರವು ಎಂಕಲ ದೇವಸ್ಥಾನ ಒಂದು ಫ್ಯಾಮಿಲಿ ಬರ್ಬೋದು ಸಂಕ್ರಮಣದಲ್ಲಿ ಅವನು ಒಂದು ಫ್ಯಾಮಿಲಿ ಒಂದು ವ್ಯಕ್ತಿ ನಿಧನರಾಗಿದ್ದಾರೆ ಮಧ್ಯಪ್ರಾಯದ ಮಧ್ಯಪ್ರಾಯದ ಸರ್ಕಾರಿ ಆಸ್ಪತ್ರೆ ಅಕ್ಕಳು ನಮ್ಮ ತುಳುನಾಡು ಒಂದು ಕ್ರಮ ಉಂಟು ತೀರ ಅವು ಪ್ರಾಯದಾರ ಅವಡು ನಡುವನಾವಡು ಈ ಬಾಲ್ಯ ಅವಡು ಬಣ್ಣದ ಕಳೊಂದಿದ್ದ ಬಟ್ಟೆ ಕೇಂದ್ರ ಹೋಗಿಲ್ಲ ಅಂತ ಅವಳು ಅಕ್ಕಲಕ್ಕೆ ಆಂಬೆಕ್ಕನಕ್ಕೆ ಗುಳಿಗನ ದೃಷ್ಟಿಂದು ಬಂಕಿನ ಬರ್ತದೆ ಒಲ್ಪದ ಫ್ಯಾಮಿಲಿ ಒಲ್ಪದ ಅನ್ಪನ್ನುಳ್ಳಿ ಅವೇನೆ ಫ್ಯಾಮಿಲಿ ನೆನಪದ್ದು ಸರ್ ನೆನಪದ್ದು ಒಂದು ಫ್ಯಾಮಿಲಿ ಎಂತ ಪರಿಚಯ ಫ್ಯಾಮಿಲಿ ಎಕ್ಸಾಂಪಲ್ ಪನ್ನೊಂದುಲ್ಲ ರೀರು ಜೊತೆ ಓಕೆ ಅನ್ನೊಂದು ಅಪಘಾತ ನೆನಪಾಯ್ತು ಎಂಟು ಲಕ್ಷ ಪಂಡ ಕೈತಂಡು 10,000 ಬಳುಕಲ್ಲು ದೇವಸ್ಥಾನ ಉಂಟು ಅಂದೆ ಇದು ಮುಲ್ತಾನೆ ಪಂಡೇರು ನೆನಪಾಯ್ತು ನಮ್ಮ ವೆಲ್ಲ ಸೂತ್ರ ಅಂದ
ಅಂಚ ಕಾರ್ಮಿಕದ ವಿಷಯ ಪಾತ್ರ ಯಾನು ಎಂತ ಬಂದಿದ್ದು ಮಂಡ ಆ ಸಮುದಾಯ ನಮ್ಮೊಂದಿನ ಒಂದು ಗುಳಿಗೆ ಅವನು ನಾಗನ ಪ್ರತಿಷ್ಠಾಪನೆ ಇರ್ತದೆ ಯಾಂದ ದಿವಂಗತ UK ಶ್ರೀನಿವಾಸರನ್ನ ಒಟ್ಟಿಗೆ ಯಾನ ಅಲ್ಪ ಪರಿಸರ ಇರುವಂತ ಕೆಲಸ ಮಾಡ್ಕೊಂತೀನಿ ನಾನು ಖಂಡಿತವಾದ UK ಶ್ರೀನಿವಾಸ ಬಾರಿ ಬೆನ್ಕೆ ಬೆಂತಿಲ್ಲ ಹಿಂಗ್ ಗೊತ್ತು ಯವನ ವ್ಯವಸ್ಥೆ ಅಂತ ಡಾಕ್ಟರ್ ಸದಾನಂದ ಪೂಜಾರ ಪಾತ್ರನ ಅವು ಬಕ್ಕ ವಾಮನ ಯುದ್ಧ ಪಾತ್ರನ ಅಷ್ಟೇ ಜೀವನದೊಂದು ಎನ್ನ ಒತ್ತಾಯ ವಿನಂತಿನ ಆ ಸಮುದ್ರ ಏನ್ ಮುಂದೆ ಲಕ್ಕದ ಪೋತಾರ ನನ್ನ ತುಂಬದ ಪ್ರತಿಯೊಂದು ಕಾರ್ಯಕ್ರಮ ಆ ಸಮುದಾಯ ಉತ್ತರ ಕಾಣಿಕೆ ಬರೋ ದಾಲ ಬೊಡ್ಚಿ ದಾಲೆಜಿ ಜಸ್ಟ್ ಬತ್ತನೆ ಯಾವ ಒಂದು ದಪಣ ಅಂಚಿನ ಶಕ್ತಿ ದೈವರು ಕೊಡ್ತಿರಿತ್ತೆ ನಮ್ಮ ಮಕ್ಳಿಗೆ ಅಂಚದುಪ್ನಾಗ ಕಾಣಿಕೆ ಆ ವಿಚಾರನ ಪುರ ದಾಲ ವಿಚಾರ ನಿಜ್ಜಿನೆಟ್ಟು ಅವು ಮಾತ ಬತ್ತನೆ ಯಾವ ಒಂದು ಪನಗೊಂಜಿ ಗುಳಿಗಾಗ ಖುಷಿ ಹಾಕೊಂಡು ದುಂಬು ಇತ್ತಿನ ಹಾಕಲು ಆಯ್ತೊಟ್ಟಿಗೆ ಸರ್ ಆತೆ ಓಕೆ ಓಕೆ ಆಯ್ತು ಒಟ್ಟಿಗೆ ಅಕ್ಕಲಿಗೆ ಬರ್ತಿಲ್ಲ ಕಾಕಲು ಮಾಡ್ಕೊಂಡ ಬಾವಿ ಬಂತಿದ್ದೇನೆ ಇತ್ತದ ಆಡಳಿತ ಮಂಡಳಿ ಅದೇ ಓಕೆ ಓಕೆ ಎಸ್ ಸರ್ ಸೊಲ್ಮೇಲು ಸರ್ ಓಕೆ ಸರ್ ಥ್ಯಾಂಕ್ ಯು ಸೊಲ್ಮೇಲು ಸರ್ ಕಾಲ್ ಬಂತೀನಿ ಕಾಯ್ದಕ್ಕೆ ಕುಡಂಜಿ ಕಾಲರ್ ಲೇರ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ನಾ ಪುದರ್ ಒಲ್ಪಡ್ದೆ ಸರ್ ನಾನು ಪ್ರೇಮ್ನಾಥ್ ಕುಮಾರ್ ಒಲ್ಪಡ್ದೆ ಸರ್ ಕುಟ್ಲಾಡಿದ್ದೆ ಓಕೆ ಓಕೆ ಪಿದಾಯಿಡುಲ್ಲ ಪಾತಿರ್ಲಿ ಸರ್ ಪಲ್ಲೆ ಸರ್ ದಾದಾ ಪನ್ಪರ್ ಎಸ್ ಸರ್ ಅವು ಇಕ್ಕಿನ ಸರ್ ಅಲ್ಪ ತುಂಬ 25 ಬುಡಾರ್ ಇತ್ತೇನೆ ಆಯ್ತು ಸುಮಾರು ಇಲ್ಲಿತ್ತು ನಾನು ಇಲ್ಲೆಪ್ಪನಾಗ ಓಕೆ ಆಯ್ತು ಸುಮಾರು ಇತ್ತು ಬಕ್ಕೊಂದು ದೈವದ ಸ್ಥಾನ ಇತ್ತೇನೆ ನಾನು ಸರಿಯಾಗಿ ಅಲ್ಪ ಬಂದಿತ್ತೇನೆ ಒಂದು ಜಾಗೆಗೆ ಪೊಲೀಸ್ ಸಾರ್ ಇರ್ತೇನೆ ಆಯ್ತು ನರ್ಸ್ ಮದ್ಮೆ ಅದು ದೊಡ್ಡ ಪೊಣ್ಣು ಜೊತೆಲಿ ಕ್ವಾರ್ಟರ್ ಆಗ್ತದೆ ಹಾಕಲಿತ್ತೇನೆ ಅಪ್ಪಾಗ ಏನಪ್ಪಾಗ ಎಲ್ಲಿಯಪ್ಪನ ಪೋಲಿತ್ತೇನೆ ಸಾಲೈಡ್ ಬರ್ತದೆ ಸುಮಾರು ಒಂದು 25 ಇಲ್ಲಿತ್ತು ಮತ್ತ ಗುಳಿಗಳಿರ್ತತೆ ಅವು ಏನ ತರವಡು ಸ್ಟಾರ್ಟ್ ಆಗ್ತೀನಿ ತರವ್ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಸ್ಟಾರ್ಟ್ ಆಗ್ತೀನಿ ಅವು ಬರ್ತದೆ ಇನ್ನು ಪಂಜಿ ಬಿತ್ತಿಲ್ಲ ಅದು ಒಂದು ಪೊಲೀಸ್ ಬಜಾರ್ ಅದು ಇಂಚಾದ ಬರ್ತೀನಿ ಒಡೆಗೆ ಪೊಲೀಸ್ ಲೈನ್ ಮುಟ್ಟ ಓಪನ್ ಇಲ್ಲಪ್ಪನ ಇಂಕ್ಲೆ ಬನ ಅಂತಾರೆ ಪೋವರ ಬಲ್ಲಿ ಬಂದು ಬನ ಅಂತಾರೆ ಯಾನಪ್ಪಾಗ ಇಲ್ಲದ ಹಂಚಿ ಪೂರ ಪೋ ಅಂತೆ ಆಯ್ತು ಒಂದು ಸಾನ ಇತ್ತು ಅಟ್ಲಿತ್ತೆ ಉರುವಸ್ ತೋಡ್ ಬರುತ್ತೆ ಇತ್ತ ದೌಟು ಉರುವಸ್ ತೋಡ್ ಒಳಪ್ಪಡಕ್ಲು ಓಕೆ 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 ಇತ್ತ ಸರ್ ಆಯ್ತು ಪೂರ ವಾಸ ಆಯ್ತು ಓಕೆ ಪನಗೆ ಈರ್ಲ ಈ ಜಾ ಈ ಪನಗೆ ಇತ್ತ ವೆಲ್ಲೋಕು ಆಸ್ಪತ್ರೆ ಉಪರಂಜನ ಜಾಗ ಇಡ ದುಂಬು ಒಂದು ದೇವಸ್ಥಾನ ಇತ್ತು ಬರ್ತೀನಿ ಇಲ್ಲಿತ್ತು ಸುಮಾರು ಫ್ಯಾಮಿಲಿ ಇತ್ತು ಫ್ಯಾಮಿಲಿ ಓಕೆ ಇತ್ತ ಮಾತ ಕಾಲ್ ಮಂತಿ ನಿಂಚೆ ಪನಗ ಇನ್ನೇನು ಮಾತ ಅನುಭವ ಇತ್ತಿನ ಕಾಲ್ ಮಂತಿ ಮಾತ ತೂತಿನ ಕುಲ ಅನುಭವ ಆಯ್ನ ಕುಲ ಗೊಬ್ಬೊಂದು ಪೂರ ಬರೋಂತ ಇದು ರಾಧಾಕೃಷ್ಣ ರಾವಡಿ ಹೊನ್ನೆ ರಾವಡಿ ಇತ್ತು ಮೇರಾವಡಿ ಮಾತೆಲ್ಲ ಅವು ಜೋಕಲ್ನ ಆಸ್ಪತ್ರೆ ಆತನತ್ತೆ ಸರ್ ಕರೆಕ್ಟ್ ಐತೆ ಈ ದೈವ ಇರ್ನ ಪ್ರಕಾರ ಈ ದೈವ ಅಕುಲ್ಲು ನಂಬೊಂದಿತ್ತಿನ ಅವು ಈ ಕುಟುಂಬ ಪುರದ ಅದತ್ತಿನ ಅಕುಲ್ ನಂಬೊಂದಿತ್ತಿನ ದೈವ ಅಂತ ಅನ್ಪನೀರ್ ಅಕಲ್ನ ನಂಬದಿತ್ತಿನ ದೈವ ಅವಳು ಇತ್ತಿನ ಅವಳೇ ಸಾನ್ ಇತ್ತಿನ ಓಕೆ 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 ಎಸ್ ಸರ್ ಯಾನು ಪನಗ ಇಲ್ಲಿ ಪನಗ ಯಾನು ಅವಳು ಪೋಂದಿತ್ತು ಈ ರೀತಿ ಇತ್ತೆ ಇರುವಲ್ಲರ್ ಸರ್ ಕುಟುಂಬ ಇತ್ತಿನ ಅವಳು ಓಕೆ ಇತ್ತೆ ಇರುವಲ್ಲರ್ ಇತ್ತೆ ಯಾನು ಕುಂಪಾಲೋಡುಲ್ಲ ತೋಟ ಮರಕೊಳಿಕೆ ಕೊರಗಜ್ಜನ ಕಟ್ಟದ ಅವಳು ಓಕೆ ಓಕೆ ಎಸ್ ಸರ್ ಸೊಲ್ಮೇಲು ಸರ್ ಥ್ಯಾಂಕ್ ಯು ಸರ್ ಕೊರಗಜ್ಜನ ಕಟ್ಟ ಅಂದೆ ಓಕೆ ಸೊಲ್ಮೇಲು ಮಸ್ತ್ ಕಾಲ್ ಬರ್ದು ಒಂಜಿ ವಿಶೇಷದಾದ ಪನ್ನಾಗ ನೆಕ್ ಸಂಬಂಧ ಇಜ್ಜನ್ ನಕ್ಲತ್ ನೆಕ್ ಸಂಬಂಧ ಪಟ್ಟಿನ ಕಾಲ್ ಮಾಡ್ತದೆ ಪ್ರತಿಯೊರಿಗೆಲ್ಲ ಒಂದುಲೊಂಜಿ ಎಂಜಿನ ವಿಶೇಷ ವಿಚಿತ್ರ ಆಲ್ಸೋ ಫಾರ್ ಮೀ ದೇಪನಾಗ ನೆಟ್ ಕನೆಕ್ಟೆಡ್ ಆಯ್ನಕ್ಲು ಅನುಭವ ಇತ್ತಿನ ಕಾಲ್ ನಡುಟ್ಟು ಏರ ಒಂಜಿ ಯಾಕಡೆ ಕರ್ಮ ಪಂದ ಟ್ಯಾಗ್ ಮಾಡ್ತಿದ್ದಾರೆ ಕರೆಕ್ಟ್ ಒಂದು ಕರ್ಮನ ಮರ್ಮ ಇತ್ತಕ್ಕೆ ನೋಡಿ ಇತ್ತ ತೆರಿಯೋಡು ಒಂದು ನಂಗೆ ಚಾಳಿಗೆ ಬಾಡದ ಮಲ್ದಿನ ಕಾರ್ಯಕ್ರಮ ಒಂಜಿ ದೈವದ ನಂಬಿಕೆನು ಅತ್ರ ನಾಗದೇವರ ನಂಬಿಕೆನು ಜನಕಲ ಎದುರು ದೀಯರ ಪಾಡದ ಮಲ್ದಿನ ಅಂತಿನ ಕಾರ್ಯಕ್ರಮ ಅತ್ತೊಂದು ಅರ್ಥಪೂರ್ಣ ನನ್ನದಾದ ಅಂದು ಕೇಂಡ ಈತ ಸದಾನಂದ ಪೂಜಾರ್ ಮಲ್ಲ ಜನ ಆವಡು ಸಲ್ದಾನ ಸಾರ್ ಮಲ್ಲ ಜನ ಆವಡು ಅತ್ತ DMO RMO ಅಕುಲು ಅತ್ರ ವೈದ್ಯಾಧಿಕಾರಿನ ಅಕುಲು ಅಕುಲ ಅಲ್ಪತ್ತಿನ ಚಾಕರಿ ವರ್ಗದ ಅಕುಲು ನಮ್ಮ ಆಸ್ಪತ್ರೆ ಮಲ್ಪ ಬೇಲದ ಅಕುಲು ಅಕುಲು ಮಲ್ಲ ಜನ ಆವಡು ಬಂದು ಮಲ್ಪನ ಬೇಲತ್ತುಂದು ಒಂದು ಯಾನಿ ಅಕಡೆ ಸುರುಟೆ ಪಂಚ ಒಂದು ನಂಬಿಕೆದ ಪ್ರಶ್ನೆ ಇನಿಕ್ಲ ನಮ್ಮ ಒಂಜಿ ಗಾಡಿ ಮಿತಾರೋಡ ನಿತಿನ್ ಸರ್ ನಮ್ಮ ಐಕೊಂಜಿ ಪುಡಾಡದು ನಮ್ಮ ಮಿತಿ ಮಿತಾರೋ ಗಾಡಿ ಮಿತಾರ ಸ್ವಾಮಿ ದೇವರ ಕಾಪರಕ್ಷಣ ಮಲ್ಪಲೆ ಒಂದು ನಮ್ಮ ನಂಬಿಕೆದ ಪ್ರಶ್ನೆ
ನಮ್ಮ ಓಲಂಡಲ ಪೋದು ನಂಬಿಕೆಯನ್ನು ಬುರ್ದು ಓಲಂಡಲ ಬಸ್ಸದಡಿಕ ಕಾರ್ದಡಿಕ ಬೂರಿ ಅಂತಂಡ ಆ ಎಂಕ್ಲಿದ್ದೇವೆ ರಕ್ಷಣೆ ಮಾಡ್ತಿದ್ದೀರಂದ ಹಾಕೊಂಡು ಅಂತ ಹೇಳಿದ್ರೆ ನಮಗೆ ಒವೇ ಕಚ್ಚೆ ಮಲ್ಪನಾಗಲ್ಲ ಒವೇ ಒಂಜಿ ನಮ್ಮ ಕೆಲಸ ಮಲ್ಪನಾಗಲ್ಲ ಆಯ್ತು ಯಾನು ಅನ್ಪಿನಿ ಸದಾನಂದ ಸರ್ ಮೇರ್ನ ಮುತ್ತಾಲಿಕೇಡೆ ಬಾರಿ ಎಡ್ಡ ಬೇರೆ ಮಲ್ತಿರೋದು ಅನ್ಪಿನಿ ಕಾಪಡಿ ನನ್ನ ಬರ್ಪಿನ ಇತ್ತ ಮೇರೆ ಅಕುಲೊಂಜಿ ಅಕುಲು ಯಾರು ಆಯ್ತು ದುಂಬತ್ತೊಂದು ಪೋತೀರಿ ಇತ್ ನನ್ನ ಬರ್ಪಿನ ಅಲ್ಪ ಪೇಷಂಟ್ ನಕ್ಲಿಗೆ ಅವು ತುಮುಲ ತಿಜ್ಜತ್ತ ಆ ಬ್ಯಾನ್ ಇಜ್ಜತ್ತ ಒಂದು ದೈವ ಎತ್ತನಿಗೆ ಅಲ್ಪ ಗುಳಿಗೆ ಎತ್ತನಿಗೆ ಸ್ವಲ್ಪ ನಾಗಿ ಎತ್ತನಿಗೆ ಐಕೊಂಜಿ ಪರಿಹಾರ ತಿಕ್ಕದನ್ನು ಬಂದ್ಬಿಟ್ಟು ಗ್ಯಾರಂಟಿ ಆತನತ ಅವೊಂಜಿ ಖುಷಿದ ವಿಚಾರ. ಎಸ್ ನಿಜ. ಕುಡಂಜಿ ಕಾಲರ್ ಇಲ್ಲೇರ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಇರ್ನಪುದರ್ ಒಲ್ಪಡ್ದು ಸರ್. ರಾಜೇಶ್ ಉರ್ವ. ಎಸ್, ಉರ್ವ ಸ್ವಾಮಿ ಕೊರಗಜ್ಜ ಕ್ಷೇತ್ರದ ಅಲ್ಪದ ಅಧ್ಯಕ್ಷರೇ ನಾವು. ರಾಜೇಶ್ ನಮಸ್ಕಾರ ಸರ್. ನಮಸ್ಕಾರ. ಪಲ್ಲೆ ಸರ್ ಪಾತಿರ್ಲೆ ದಾದ ಪನ್ಪರ್. ಎಸ್ ಸರ್. ನಮಸ್ತೆ 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 ಗೊತ್ತಾಂಡ್ ಸರ್. ಅಂದ ಉರ್ವ ಕೊರಗಜ್ಜ ಸ್ವಾಮಿ ಕ್ಷೇತ್ರದ ಐಕ್ ಒಂಜಿ ಪೊರ್ಲುದ ರೂಪ ಕೊಡ್ತೀರಲ್ಪ ಒಂಜಿ ಬಾರ್ ಬಾಟಿಲ್ ಪೂರ್ತಿನ ಐಕ್ ಐಕ್ ಮಸ್ತ್ ಆಗ್ಲಿಕ್ಕೆ ಒಂದು ಧನ್ಯವಾದ ಬಂದುಲ್ಲೆ. ಓಕೆ, ನಮ್ಮ ಸದಾನಂದರೆಗ್ಲ ಸೆಲ್ಡಾನೆರೆಗ್ಲ ಆತೆ ಮಂಗಬೈದಿನ ಆಗ್ಲಿ ಪೂರೆರೆಗ್ಲ ಐಕ್ ಐಟ್ ಬಂದ ಐಟ ಮೂಲ ಬೇರ್ ಇತ್ತೆ ಐಟ್ ಇತ್ತಿನ ಐಕ್ ಆರಾಧನೆ ಮಲ್ದಿನ ಮೂಲ ಬೇರ್ ಇತ್ತೆ ಅಲ್ಪ ಪೂರ ವಾಮಂಜಿ ಉಡುಗ್ಲೇರು ಪೂರ ಐತ ಐತ ಐಟ್ ಸಣ್ಣ ಬಾಡ ಅವೆನ್ನ ಅಜ್ಜಿಯರು ಅಂದೆ ಐದು ಪೂರ ಮಸ್ತ್ ಅಲ್ಪ ಕೋಲ ಪೂರ ಆವಂದಿತ್ತಂದು ಅಂದೆ. ಸಂಗತಿ ಸತ್ಯ ಸರ್ ಒಂದು ಓಡಿಮುಟ್ಟೆ ವಿಶೇಷ ಪನ್ನಾಗ ಸರ್ ಎಕಡೆ నుంచి ಈ ಪ್ರೋಗ್ರಾಮ್ ಮಲ್ಪನಾಗ ಬರೋಬ್ಬರಿ 4 ಕಾಲ್ ಬತ್ತಂತುಲೆ ಆ ಕಾಲ್ ಪ್ರತಿ ಒರಿಯಲ್ಲ ಪ್ರತಿ ಒರಿಯಲ್ಲ ಸಂಬಂಧಪಟ್ಟನಕ್ಲೆ ಆ ಜಾಗಿಗೆ ಪೋಯಿನಕ್ಲೆ ಆ ಜಾಗಿಡು ಉಂತದಿನಕ್ಲೆ ಆ ಮಣ್ಣಿಡು ಗೊಬ್ಬಿನಕ್ಲೆ ಅಪ್ಪ ಅಮ್ಮೆ ಅಜ್ಜಿಯರು ಪೂರ ಅಲ್ಪ ಇತ್ತಿನಕ್ಲು ದುಂಬೂರು ನಿಂಚಲ್ಲ ಅಂದೆ ಇತ್ತ ಮೂಲ ಬೇರು ವಾಮಂಜಿ ಉಡುಂಡೇರು ಅಲ್ಪ ಹಾಕಿನಿ ಪಾತೇರಿ ಒಂದು ರಾಧಾಕೃಷ್ಣ ಐಕ್ ಎನ್ನಂಜಿ ಕನ್ಫ್ಯೂಷನ್ ಆದ ಬಂಡ ಐಕ್ ಶರವು ಗುಳಿಗೆ ಬಂದು ಎಂಚ ಬರ್ತನಲ್ಪ ಅವು ಬರಿಯರೆ ಬಲ್ಲಿತ್ತು ರಾಜೇಶ್ವರ ದಾದೆ ಗೊತ್ತುಂಡೆ ನಾಗಾಗ ಒಂಜಿ ಸವಾರಿ ಬಂದುಂಡು ಈರ್ಲ ಗುಳಿಗನ ಒಂಜಿ ಸವಾರಿ ಕೇಂದುಪ್ಪಾರ ಒಂಜಿ ಕಾರ್ಯ ಒಂಜಿ ಕ್ಷೇತ್ರ ವ್ಯಾಪ್ತಿ ಯಾನಕ್ಕೆ ಇತರ ಉತ್ತರ ಕೊರಂದಲ್ಲ ಒಂಜಿ ಕ್ಷೇತ್ರ ವ್ಯಾಪ್ತಿ ಆ ಕ್ಷೇತ್ರಡು ನಾಗಾಗ ಒಡೆಲ ಪೋಲಿ ಗುಳಿಗಾಗ ಒಡೆಲ ಪೋಲಿ ಪಂದ ನಮ್ಮ ತುಳು ಜನಪದ ಬದುಕು ಬಂದ್ಬಿಡು ಅವು ಅವು ಕೆಲವೊಂಜಿ ಪೊರ್ತು ಎಲ್ಲ ಒಂಜಿ ಪೊರ್ತು ನಾನು ಗುಳಿಗನ ಸುದೃಪ ಎದುರು ತೂತಿನಯ್ಯ ದೇಪಂಡ ಆ ಪ್ರದೇಶ ಬುಡ್ದು ಎದುರು ಹುಡುಕ್ತಿನ ಉಪ್ಪನಾಗಲ್ಲ ತೂತಿನೇ ಬೊಕ್ಕ ತುಯ್ಯರ ಪನಗ ಗೊತ್ತಾಂಡು ಒಂದು ಆ ಕ್ಷೇತ್ರ ವ್ಯಾಪ್ತಿಗೆ ಬೈದಿರ ಗುಳಿಗೆ ಪಂಡದು ಒಂದು ಕಪೋಲ ಕಲ್ಪಿತ ಅತ್ತೆ ನಿತಿನ್ರೆ ಒಂದು ಕಪೋಲ ಕಲ್ಪಿತ ಅತ್ತೆ ಅತ್ತೆ ದಯಂದ್ ಪಂಡ ಆ ಒಂಜಿ ದೈವ ಗಾವಡು ನಾಗ ಗಾವಡು ಆ ಅಕ್ಲೆ ಒಂಜಿ ಕ್ಷೇತ್ರ ವ್ಯಾಪ್ತಿ ಬಂದು ಉಪ್ಪುಂಡು ನಮ್ಮ ಇಲ್ಲಡೆ ಒಂಜಿ ಸರ್ಪೆ ಬಂಜಿ ಒಂಜಿ ಬತ್ತನಂದಾಂಡ ನಮ್ಮ ದಾದ ಮಲ್ಪ ಒಂದು ಕೇಂಡ ಅವು ಶರವು ದಾದುಪ್ಪ ಅತನ ಅಮಿತಾದುಪ್ಪ ಅತ ಇಮಿತಾದುಪ್ಪ ದೇವಸ್ಥಾನ ಕೈತನ ಖಂಡಿತ ಅಡಿಗೆ ಪೋಪಿನಿ ಅಂಡೆ ಬೊಕ್ಕ ಒಂಜಿ ನಾಗನಲ್ಲ ಅಂಚೆನೆ ಬೊಕ್ಕ ರಾಜೇಶ್ವರ ಕೇಳ್ರೆ ರಾಜೇಶ್ವರ ಕೇಳ್ಲೆ ಒಂದು ದಾದೆ ಗೊತ್ತುಂಡೆ ಗುಳ್ಳಿಕನ ಸವಾರಿ ಬಂದು ಒಂಜಿತ್ತನು ಅವು ಇನಿಕಲ ನಮ್ಮ ಕಲ್ಪನೆ ಉಂಟು ಇನಿಕಲ ಆ ಸವಾರಿಡ್ ಅವು ಉದಾಹರಣೆಗೆ ಅವು ಆಸ್ಪತ್ರೆದಿಂದ ಮಾತ್ರ ಆತೆ ಅತ್ತು ನನ್ನ ಸ್ವಲ್ಪ ಮಲ್ಟಿ ಸ್ಪೆಷಾಲಿಟಿ ಕಾರ್ ಪಾರ್ಕಿಂಗ್ ಆಪಿನ ಬಸ್ ಸ್ಟ್ಯಾಂಡ್ ಜಾಗ ಆತೆ ಆ ಕ್ಷೇತ್ರ ತಿರ್ಗೊಂದು ಪೆರ್ಲಯ್ಯ ತಿರ್ಗೊಂದು ಪೆರ್ಲಯ್ಯಾರ ಅಂಚಿನ ಪೊರ್ತುಡು ಅವು ಒಂಜಿ ಬತ್ತದ ಅಲ್ಪ ಅಕ್ಕಲ ಅಕ್ಲಿಗೆ ಜಾಗತಿಕ ಪೊರ್ತುಡು ಏನಗೆ ಸವಾರಿ ಆಯ್ಪೆ ಅಂಚಿದ ಪೊರ್ತುಡು ಅಕ್ಲಿಗೆ ದಾದನ ತೊಂದರೆ ಕೊಡುದು ಅಕ್ಕ ನಂಬುತ್ತಿನಲ್ಲ ಆದುಪ್ಪು ಯಾಕೆ 300 ವರ್ಷದ ಇತಿಹಾಸ ಉಂಡು ಬಂದು ಯಾಕಡೆ ಬಾರಿ ಪೊರ್ಲುಡು ಬಂಡೇರು ಆ ಜಾಗೆಗೆ ಎಂಕಲ ಅಜ್ಜರ ಪಿಜ್ಜರಗಳ ಕಾಲದ 300 ವರ್ಷದ ಇತಿಹಾಸ ಉಂಡು ಬಂದೆ ಒಂದು ಖಂಡಿತವಾದ ಸತ್ಯದ ಪಾತೆರವು ಅಕ್ಕಲ ಮನಸ್ಸದ ಉಲಾಯಿತಿನ ಬಂಡೇರ ಅಕ್ಕಳು ಸತ್ಯಸಾರ ಮನಿ ಅಲೆರೆ ಬಂಜುರ್ಲಿ ಬಕ್ಕ ಗುಳಿಗೆ ಜಾಗದ ಗುಳಿಗೆ ಒಂದು ಪೂರ ಇದ್ದಿನ ಜಾಗ ಅಲ್ಪ ಆ ಒಂದು ಜನನುಗಳ ಬೇರೆ ಯಾರ ಬಲ್ಲಿ ಸರ ಗುಳಿಗೆ ಬಂದ ಅಕ್ಲೆಲ್ಲ ಒಂಜಿ ಕನ್ಫ್ಯೂಷನ್ ಹಾಕೊಂಡು ದಯಪಟ್ಟ ಎಂಕ್ಲ ಆರಾಧನೆ ಮಾಡಿದ ಗುಳಿಗೆ ಎಂಕ್ಲ ಒಂದೇನು ಪತ್ತೊಂದು ಫೋನಾಗ ಅಲ್ಪ ಗುಳಿಗೆ ದೈವಲ್ನೆಲ್ಲ ಪೂರ ಬರತ್ತ ಆನ ಗುಳಿಗೆ ಅಲ್ಪ ಬೈದಿಜ್ಜಿ ಬಂದು ಎಂಕ್ಲಿಗೆ ಸುಡಿಕೆ ಗೊತ್ತು ಬಂದು ಅಕ್ಲಾಂಚಿ ಕಲಕಲ್ಲಿ ಉಂಡಲ್ಪ ಸರ್ ದಾದೆ ಗೊತ್ತಿಲ್ಲ ರಾಜೇಶ್ವರ ಒಂಜಿ ಈರಿನ ಪಾತ್ರದ ನಡುಟ್ಟು ಬಾಯಿ ಪಾತ್ರದ ನಡುಟ್ಟು
ಕೆಲವು ನಂಬಿಕೆ ನಡುಡು ದಾದಾಪಣ್ಣದು ಕೇಳ ಅದು ಒಂಜಿ ಒಂಜಿ ಜಾಗ ಸರವುಗೂ ಸಂಬಂಧಪಟ್ಟ ಜಾಗ ಸರವು ಸಂಬಂಧಪಡದಿನ ಅಂಚೊಂಜಿ ನಂಗೆ ಗೊತ್ತು ತೆರಿದಿನಕ್ಕೂ ಮಾತಿರ್ಲಿ ತೆರಿನ ಕ್ಲಿಯರ್ ಪಾತಿರ ಸರವ್ ಲೈಕ್ ದಾನೆ ಕನೆಕ್ಷನ್ ಜಾಗ ಸಂಬಂಧಪಟ್ಟಿನ ಶರವು ಜಾಗ ಸಂಬಂಧಪಟ್ಟಿನ ಶರವು ಅಂಚಾದು ನಾನು ಒಂಜಿ ಪಾತೆರ ಗುಂಜಿ ಪಾತೆರ ಸಂಬಂಧಪಟ್ಟಿದ ಜಾಗೆ ಬಂದ ಜಾಗೆ ಪಂಪಿನ ವಿಚಾರವನ್ನು ಪಂಪಿನಿ ಸರ್ ಬೊಕೊಂಜಾವು ಅದೆಲ್ಲ ಕುಡಿದ ಪ್ರಶ್ನೆ ಬರು ಅಲ್ಪ ಕಾರ್ ಪಾರ್ಕಿಂಗ್ ಆಪಿನ ಬಸ್ ಸ್ಟ್ಯಾಂಡ್ ಅಲ್ಪ ಅವನಿಗೆ ಶರವದನ್ನೇ ಗುಳಿಗೆ ಶರವದ ಗುಳಿಗೆ ಅಪ್ಪನ ಅಲ್ಪ ಶರವಡಿ ಎದ್ದು ಗುಳಿಗೆ ಒಳ್ಳೆಯದು ಎಲ್ಲ ಪ್ರಶ್ನೆ ಮಾಡ್ಯಾರಲ್ಲ ಪ್ರಶ್ನೆ ಮಾಡ್ಯಾರ ಈತೆ ಕಾರ್ ಪಾರ್ಕಿಂಗ್ ದಲ್ಪ ಉಪ್ಪುನಂಚಿನ ಗುಳಿಗೆ ನೆಕ್ಲ ಸಂಬಂಧ ಇಜ್ಜಿನ್ ಪನ್ಪಾರತೆ ಓಕೆ ಓಕೆ ಕಾರ್ ಪಾರ್ಕಿಂಗ್ ದಲ್ಪ ಉಪ್ಪುನಂಚಿನ ಗುಳಿಗೆ ಸಂಬಂಧ ಇಜ್ಜಿನ್ ಪನ್ಪಾರ ಓಕೆ ಈತೆ ಈ ಸರ್ ಈ ಗುಳಿಗನ್ ದಾದನ್ ನಂಬುದಿತ್ತಾರೆ ನಿಕಲ ಅಜ್ಜಿರ್ ದಾದನ್ ನಂಬುದಿತ್ತಾರೆ ಸರ್ ಈ ಗುಳಿಗನ್ ಓಕೆ ಕಾಲ್ ಕಟ್ ಆತನ ಓಕೆ ಕುಟುಂಬದ ದೈವ ಬಂದು ನಂಬುದು ಬೇರೆ ಅತನ ಜಾಗದ ಗುಳಿಗೆ ಬಂದು ನಂಬುದು ಬೇರೆ ಯಾರು ಓಕೆ ಅಂದ್ರೆ ಒಂದು ಕುಟುಂಬದ ದೈವಲ್ ಪರ ಬಂದಾಗ ಕೆಲವು ದೈವಗಳಿಗೆ ಇಲ್ಲದ ಉಲಾಡಿದ ಸ್ಥಾನಮಾನ ಕೊಡ್ಬೇರೆ ಕೆಲವು ದೈವಗಳಿಗೆ ಕೆಲವು ದೈವಗಳಿಗೆ ಇತ ಉದಾಹರಣೆಗೆ ಗುಳಿಗನ್ ಇಲ್ಲದ ಉಲಾಡಿದ ದೈವಸ್ಥಾನದ ಉಲಾಡಿದ ನಂಬುತ್ತೀರಿ ವಿದಾರ್ದ ನಂಬುತ್ತೀರಿ ಅಪ್ಪಗ ಅವು ಅಪ್ಪಗ ಆ ಕ್ಷೇತ್ರ ವ್ಯಾಪ್ತಿದ ದೈವ ಅದು ಅಂಚ ಅದು ನಮ್ಮ ಆಯ್ತೊಟ್ಟಿಗೆ ವಿಶೇಷ ಅಂತ ಹೇಳಿದ್ರೆ ಏರ್ಪುರ ಇತ್ತ ಕಾಲ್ ಮಲ್ತಿರ್ತಲೆ ಈ ಗುಳಿಗೆನ ಅನುಭವ ಇತ್ತಿನಕುಲು ಆ ಕಾರಣಿಕ ಶಕ್ತಿದ ಅನುಭವ ಇತ್ತಿನಕುಲೆ ಕಾಲ್ ಮಲ್ತೀನಿ ಅಂಚೆ ಪ್ರತಿಯೊಂದು ಕಾಲ್ ಬತ್ತೀನಿ ಅಲ್ಪಡೆ ಬುಂಡ ಬೇತೆ ಏರ್ಲೈನ್ ಅಂತದ್ದು ತೂದು ಕಾಲ್ ಮಲ್ತಿನಕುಲು ಅಂತ ಅಲ್ಪ ಜಾಗ ಹಿಡಿತಿನಕುಲೆ ಒಂದು ವಿಶೇಷ ಅಂಡ್ ವಿಚಿತ್ರ ಒಂದು ಗುಳಿಗೆನ ಶಕ್ತಿಯಿಂದ ಏನ್ ಪಡುವೆ ಸರ್ ದಾದಾ ಅನ್ಪಾರ್ ದಪ್ಪಣ ನಿಕ್ಲೇನೆ ಅಪ್ರಿಷಿಯೇಟ್ ಮಾಡ್ತದಲ್ಲ ಇದೊಕ ಮಸ್ತ್ ಜನಕ್ಕೆ ಈ ಒಂದು ವಿಚಾರ ಅಂತ ತೆರಿಪಾಯ ದಪ್ಪಣಗ ಮೂರನಿಗೆ ಇಂಚೋಕು ದೂರ ಗೊತ್ತಾಯ್ತು ಎಂಕಲೋವೆನ್ ಅಕ್ಕಲ ಗುಳಿಗೆ ಹತ್ತು ಮಕ್ಕಳ ಗುಳಿಗೆ ಪಂಡ ಜಾಗ ಶರವು ಪುರಾತನ ಕಾಲ ಅಂದಪ್ಪ ಕಾಡಿತ್ತಿನ ಜಾಗ ಇರಿಗೆ ಶರವದ ಇತ್ತೀಚೆಗೆ ಒಂಜಿ ವಿಡಿಯೋ ಬತ್ತಿತ್ತು ಅಲ್ಪ ಕಾಡಿತ್ತು ಆ ಕಾಡು ಸೊ ಅಂಚಾದ ಅವು ಜಾಗ ಸಂಬಂಧಪಟ್ಟ ಸ್ಥಳಗಳಿಗೆ ನನಗೆ ಅಂಚ ಒಂಜಿ ಆ ವ್ಯಾಪ್ತಿಗೆ ಬೈದನ ಆತೇಪು ಮುಕ್ಳು ನಮ್ಮೊಂದು ಬತ್ತಿನ ಮುಕ್ಲಾಂಡಲ್ಲ ಕರೆಕ್ಟ್ ಅಂಚ ಪಂದಿಪ್ಪು ವ್ಯಾಪ್ತಿ ಎಂಕ್ಲು ಪುರ ಆತು ವೈಯಕ್ತಿಕ ನಂಬಿಕೆ ನಂಬಿಕೆ ಅಂಚ ನಂಬಿಕೆ ಇಲ್ಲ ಕೈತಾಳೆ ಒಂಜಿ ಪಂಜುರ್ಲಿನ ಗುಳಿಗನಲ್ಲಿ ಒಂಜಿ ಇಲ್ಲಿ ಸಾನ್ನಿಧ್ಯ ಉಂಟು ಎಂಗ್ಲು ಇಲ್ಲ ಕೈತಾಳೆ ಎಂಗ್ಲು ಪೋಡು ನಾನು ದಾಟೊಂದೇ ಪೋಡು ಎಂಕುಲು ಪ್ರತಿ ವರ್ಷ ಸ್ವಲ್ಪ ಆಗಬೋಗ ಆನಾಗ ಎಂಕಲಲ್ಲಿ ಒಂಜಿ ಕಿಂಚಿತ್ ಅಲ್ಪ ಕೊಡುಗೆ ಉಂಟು ಎಂಗ್ಲು ಕೋರಿಕಾಡ ಕೊಡ್ಪು ನಾನು ಜಬ್ಬ ಕೈ ಮಲ್ಪ ಅವು ಒಂಜಿ ನಂಬಿಕೆದ ಪ್ರಶ್ನೆ ಅಂಚದ ಎಂಕಲ್ ಇಲ್ಲದ ಅಂಚೆ ಇವಲ್ಲ ಅಂಚ ಕರೆಕ್ಟ್ ಕುಡಂಜಿ ಕಾಲರ್ ಇಲ್ಲೇರು ಹಲೋ ಸರ್ ನಮಸ್ಕಾರ ಹಲೋ ಸರ್ ನಮಸ್ತೆ ಹಲೋ ನಮಸ್ಕಾರ ಸರ್ ಇರ್ನ ಪುದರ್ ಒಳಪಡ್ದ ಸರ್ ವೈಜ್ಞಾನಿಕವಾಗಿ ಎಷ್ಟು ಮುಂದುವರೆದ್ರು ಈ ನೆಲದಲ್ಲಿ ಉಂಟಲ್ಲ ಈ ನಮ್ಮ ದರ್ಶಕರ ಮಣ್ಣಿನಲ್ಲಿ ಆ ಸತ್ಯ ಅದರ ಸತ್ವ ಯಾವತ್ತು ಇದೇ ಇರುತ್ತೆ. ಅದು ಎಷ್ಟೋ ದೊಡ್ಡ ಜನ ಆಗಿರ್ಲಿ ಏನೇ ಮಾಡಿರ್ಲಿ ನೋಡಿ. ಇನ್ನೊಂದು ಏನಂದ್ರೆ ಇಲ್ಲಿ ದೇವರದ್ದು ಮತ್ತೆ ಕಾರಣಿಕ ಮತ್ತೆ ನಾಗಂದು ಅದು ಯಾವುದೇ ಜಾತಿ ಧರ್ಮ ಯಾವ್ದು ನೋಡುದಿಲ್ಲ. ಪನಿಷ್ಮೆಂಟ್ ಮಾಡ್ಬೇಕಾ ಪನಿಷ್ಮೆಂಟ್ ಮಾಡಿ ಮಾಡ್ತದೆ. ಅವ ಎಷ್ಟೋ ದೊಡ್ಡ ಜನ ಇರಲಿ ನೋಡಿ. ಇಲ್ಲಿ ಬ್ರಹ್ಮರ ಕೋಟ್ಲ ಹತ್ರ ಒಂದು ಇದು ಮಾಡ್ಲಿಕ್ಕೆ ಮೇಲ್ತತ್ವ ಮಾಡ್ಲಿಕ್ಕೆ ಬಾರಿ ಪ್ರಯತ್ನ ಪಟ್ರು, ಆದ್ರೂ ಆಗ್ಲಿಲ್ಲ. ಕೊನೆಗೂ ಅವರ ಕೆಲಸಕ್ಕೆ ಬಂದವರೇ ಒಟ್ಟು ಅವರವರೇ ಅಲ್ಲಿವರೆಗೆ ಅದು ಕಾರಣಿಕ. ಅಲ್ಲಿ ದೇವರದಂದ್ರೆ ಹಾಗೆ. ಇನ್ನು ನೋಡಿ ನಾವು ಅಲ್ಲಿ ಬಂದರ್ ಮಾಡಿದ್ದೇವಲ್ಲ, ಈಗ ಬಾರಿ ದೊಡ್ಡ ಬಂದರ್ ಇದೆ ಅಲ್ಲಿ ನಮ್ಮ ಮಂಗಳೂರಲ್ಲಿ. ಆ ಬಂದರಡಿಯಲ್ಲಿ ಎಷ್ಟು ನಾಗಗಳನ್ನು ಇದು ಮಾಡಿದ್ದಾರೆ. ಅದು ನಾಗಗಳದ್ದೇ ಇದು ಜಗತ್ತಲ್ಲಿ. ಅವರಿಗೆ ಕೆ ಪೂಜಾರಿ ಅವರಿಗೆ ಪೇಜಾವರ ಅವರಿಗೆ ಗೊತ್ತಿರಬಹುದು. ಅದು ನಾಗದ್ದೇ ಜಾಗ ಅದು. ಅಲ್ಲಿ ನೋಡಿ ಇವತ್ತಿಗೂ ಕೂಡ ಅವಘಡ ವರ್ಷಕ್ಕೊಂದ್ಸಲ ಆಗೇ ಆಗುತ್ತೆ. ಅಳಿಯೋದಾಗಿರಲ್ಲ ಹಾಗೆ ಇಲ್ಲಿ ಆದ್ರೆ ಅದಕ್ಕೆ ಸಂಬಂಧಿಸಿದ ಅದು ಯಾವತ್ತೂ ಬಿಡುದಿಲ್ಲ. ಅದು ದೋಷ ಇವತ್ತಿಗೂ ಇದೆ. ಇದು ನೋಡಿ ನಮ್ಮ ಬಾವುಟಗುಡ್ಡೆ ಹತ್ರ ಕಾರ್ ಪಾರ್ಕಿಂಗ್ ಇತ್ತು ನೋಡಿ, ಅಲ್ಲಿ ದೊಡ್ಡ ಈಗ ಮಸ್ತಿದೆಲ್ಲ ಆಗಿದೆ. ಅಲ್ಲಿ ಕೂಡ ಅಷ್ಟೇ, ಅಲ್ಲಿದ್ದ ಇವತ್ತೊಂದು ಕಾರಣಿಕನೂ ಇದೆ. ರಾತ್ರಿ ಹೊತ್ತಲ್ಲಿ ತೂಟೆ ಕಾಣುದು ಇಂಥದ್ದೆಲ್ಲ ನಡೀತಾ ಇತ್ತು. ಅದೇ ರೀತಿ ನೋಡಿ ಇಲ್ಲಿ ನಮ್ಮ ಕಲ್ಲರ್ಕದಲ್ಲಿ ಮಹಾಮಾಯಿ ಕಟ್ಟೆ ಅಂತ ಉಂಟು. ಈಗ ಎಲ್ಲ ಇದು ಒಟ್ಟು ಇದು ಮಾಡಿದ್ರು. ಅಲ್ಲೂ ಅಷ್ಟೇ, ಅಲ್ಲಿ ಆಕ್ಸಿಡೆಂಟ್ ಝೋನ್ ಆಗ್ಬಿಟ್ಟು ಕಲ್ಲುರ್ಕಿದು ಆದ ಮೇಲೆ ಸ್ವಲ್ಪ ಪಾನೆ ಮಂಗಳೂರಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಸೂರ್ಯಪ್ರಸಾದ್ ನಮ್ಮಲ್ಲಿ ಇದೆ, ಕಾಣ್ತಾ ಇದೆ. ಸರಿ ಸರ್, ಕಾರಣಿಕ ಶಕ್ತಿಯನ್ನ ತೋರಿಸ್ತಾ ಇದೆ ದೈವಗಳು ಅಂತ ಹೇಳ್ತೀರಿ. ಮರ ಇತ್ತು. ಅಶ್ವತ್ಥ ಮರವನ್ನು ಏನ್ ಮಾಡಿದ್ರು,
ತೆಗ್ದಾಕ್ಬಿಟ್ರು. ಈಗ ಆ ಬೀಚ್ ರೋಡ್ ಎಲ್ಲ ಜನರು ಅದನ್ನ ಅನುಭವಿಸ್ತಾ ಇದ್ದಾರೆ, ಅದು ಕಷ್ಟಗಳನ್ನೆಲ್ಲ. ಫಸ್ಟ್ ಏನ್ ಮಾಡಿದ್ರು, ಬೀಚ್ ರೋಡ್ ಹತ್ರ ಅಲ್ಲಿ ಕನ್ನಿಕಾ ಪರಮೇಶ್ವರ್ಗೆ ಸಂಬಂಧಿಸಿದ ದೈವ ಇತ್ತು, ಅಲ್ಲಿ ಕಾಣಿಸ್ತದೆ ರಾತ್ರಿ ಅದನ್ನು ನಿಲ್ಲಿಸ್ಬಿಟ್ಟು ಬಸ್ ಸ್ಟ್ಯಾಂಡ್ ಮಾಡಿದ್ವಿ. ಈಗ ಬಸ್ ಸ್ಟ್ಯಾಂಡ್ ಡಿಕೋ ಅಂತಿದೆ. ಅದು ಕೆಲವೊಂದು ಸೂಚನೆಗಳು ಕೊಡ್ತವೆ, ಬಟ್ ನಾವು ಮಾಡುದಿಲ್ಲ. ನಾವು ಅದನ್ನ ಏನ್ ಮಾಡ್ತೇವೆ, ನಾವು ವೈಜ್ಞಾನಿಕವಾಗಿ ಮುಂದುವರಿಸಿದ್ರೆಲ್ಲ ಎಲ್ಲವೂ ಬಿಟ್ಟು ಹೋಗ್ತೇವೆ. ಬಿಟ್ಟು ಹೋದ್ರೆ ಆ ಊರಿನವರಿಗೆ. ಓಕೆ, ಸರಿ ಸರ್, ಥ್ಯಾಂಕ್ ಯು ಸೂರ್ಯಪ್ರಸಾದ್ ಅವರೇ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಒಂದು ಮಾತು, ಅವರೊಂದು ಮಾತನ್ನ ಹೇಳಿದ್ರು, ಬಂದರ ಪ್ರದೇಶದಲ್ಲಿ ಎಷ್ಟೋ ನಾಗಗಳು ಎಷ್ಟೋ ಅವನತಿ ಆಗಿರ್ಬಹುದು ಅಂತ ಹೇಳ್ಕೊಂಡು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಅವರು ಆ ಬಂದರ ಪ್ರದೇಶ ಇಷ್ಟು ಡೆವಲಪ್ ಆದ್ರೂ ಕೂಡ ಎಷ್ಟೋ ವರ್ಷಗಳ ಹಿಂದೆ ಅಲ್ಲಿ ನಾಗಮಂಡಲ ಆಗಿತ್ತು. ಅದು ನಮ್ಮ ಗಮನಕ್ಕೆ ಬಂದಿರಬಹುದು. ಹೌದು, ಬಂದರ್ ಪ್ರದೇಶದಲ್ಲೇ ನಿಮ್ಮ ಅದನ್ನ ಮಾಡಿದ್ದಿಲ್ಲ ಅಂತ ಹೇಳಿ ಈಗ ಇರುವಂತ ಅಂಬೇಡ್ಕರ್ ಸ್ಟೇಡಿಯಂ ಇದೆಯಲ್ಲ, ಸ್ಟೇಡಿಯಂ ಒಳಗಡೆ ಅದನ್ನ ನಾಗಮಂಡಲವನ್ನು ಮಾಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ. ಆ ನಂತರದ ದಿನಗಳಲ್ಲಿ MCF ಒಳಗಡೆ ಇವತ್ತಿಗೂ ಒಂದು ನಾಗರ ಗುಡಿ ಉಂಟು, ಅಲ್ಲಿ ಇವತ್ತಿಗೂ ಒಂದು ಗುಡಿ ಉಂಟು, ಅಲ್ಲಿ ಕೂಡ ನಾಗಮಂಡಲ ಆಗಿದೆ. ಇದು ನಮ್ಮ ತುಳುನಾಡಿನಲ್ಲಿ ಒಂದು ವೇಳೆ ಅಂತದಾದಾಗ ಆ ನಾಗನ ಒಂದು ದೋಷ ಬಂದಾಗ ಆಯಾಯ ಕೆಲವೊಂದು ಕಂಪನಿಗಳಿಗೆ ಕೆಲವೊಂದು ಫರ್ಮ್ಗಳಿಗೆಲ್ಲ ತೊಂದರೆ ಆದಾಗ ಅವರು ಅದು ನಂಬುವಂಥದ್ದು ಅನಿವಾರ್ಯ ಆಗಿರ್ತದೆ. ಇದೇ ಪ್ರಶ್ನೆ ಸದಾನಂದ ಪೂಜಾರಿ ಮತ್ತು ಅವರ ಬಳಗಕ್ಕೂ ಅದೇ ಪ್ರಶ್ನೆ ಬಂದಿದೆ. ಅಲ್ಲಿ ಬಹಳಷ್ಟು ಏನು ಅವಾಂತರಗಳು ನಡೆದಾಗ ನೋಡಿ 4-5 ವರ್ಷಗಳಿಂದ ಒಂದು ಕನ್ಸ್ಟ್ರಕ್ಷನ್ಸ್ ಅಲ್ಲೇ ನಿಂತು ಹೋಗಿ ಏನೂ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದಾಗ ಅವರು ಹೇಳಿದ್ರು, ಸರ್ ಹೇಳಿದ್ರು, ಯಾರು ಸೂರ್ಯಪ್ರಸಾದ್ ಹೇಳಿದ್ರು, ವೈಜ್ಞಾನಿಕ ಯುಗದಲ್ಲೂ ಕೂಡ ನಾವು ಇದನ್ನು ನಂಬಿಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಮೂಲ ಸಾಕ್ಷಿ ಇವರೇ, ಈ ಒಂದು ವೆನ್ಲಾಕ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೆಲ್ಲ ಅಲ್ವಾ. ಅವರು ಬಹಳ ಚೆನ್ನಾಗಿ ಅದನ್ನ ಮಾಡಿದ್ದಾರೆ, ಜನರಿಗೆ ಸಾಂತ್ವನವನ್ನು ಹೇಳಿದ್ದಾರೆ, ಧೈರ್ಯವನ್ನು ತುಂಬಿದ್ದಾರೆ ಅಂತ ಹೇಳ್ತೇವೆ. ಕರೆಕ್ಟ್, ಎಸ್ ಸರ್. ಜೊತೆಗೆ ಮತ್ತೊಂದು ಕರೆ ಇದೆ, ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ, ಯಾಕಂದ್ರೆ ಬಹಳಷ್ಟು ಕರೆಗಳು ಆಗದಿಂದ ಬರ್ತಾನೆ ಇದೆ. ಅದೇ ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಹಾಗಿದ್ದಾಗ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಅಷ್ಟೇ ಕೂಡ ಗುಳಿಗನ ಆ ಒಂದು ಸಾನ್ನಿಧ್ಯ ಇರುವಂತಹ ಜಾಗದಲ್ಲಿ ಇದ್ದವರು ಕೂಡ ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಬಂದಾಗ ಇದು ಗುಳಿಗನ ಶಕ್ತಿ ನೋಡೋಣ ಒಂದು ವಿಚಾರಗಳಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ? ನಮಸ್ತೆ, ವಾಮಂಜೂರಿಂದ. ಎಸ್ ಮೇಡಮ್, ನಮಸ್ತೆ, ಮಾತಾಡಿ ಮೇಡಮ್. ಸರ್, ನಾನು ಅಲ್ಲೇ ವರ್ಕ್ ಮಾಡೋದು. ಮುಂಚೆ ನಾನು ಅಲ್ಲಿ ಹುಟ್ಟಿ ಬೆಳೆದ ಪ್ಲೇಸ್ ಅದು. ಆದ್ರೆ ಮೊನ್ನೆ ಅಷ್ಟು ದೊಡ್ಡ ದೈವದ ಕೆಲಸ ಆಗುವಾಗ ನಮ್ಮವರನ್ನು ಸ್ವಲ್ಪ ಆದ್ರೂ ಯಾರನ್ನಾದ್ರೂ ಕರಿಬಹುದಿತ್ತಂತ ನನ್ನ ಯೋಚನೆ. ಓಕೆ, ಅಲ್ಲ, ಒಳ್ಳೆ ಮಾತು ಮೇಡಮ್. ತಮ್ಮ ಹೆಸರು ಅಂತ ಹೇಳಿದ್ರಿ? ಶಿಲ್ಪ ವಾಮಂಜೂರ್ ಅಂತ. ಶಿಲ್ಪ ಮೇಡಮ್, ಈಗ ನೋಡಿ, ನೀವು ಬರ್ಲೇಬೇಕು, ಇದನ್ನೇ ಹೇಳ್ತಾ ಇರುವಂತವ್ರು ಸದಾನಂದ. ಇದೇ ಅಂತಂದ್ರೆ ಸರ್, ನಾವು ಅಂದ್ರೆ ನಾನು ಕೂಡ ಅಲ್ಲೇ ವರ್ಕ್ ಮಾಡ್ತಿದ್ದೇನೆ ಸರ್. ಎಲ್ಲಿ? ವೆನ್ಲಾಕ್ ಅಲ್ಲ? ಅಲ್ಲಿ ವೆನ್ಲಾಕಲ್ಲಿ ಸರ್. ಬರ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸರ್, ಆದ್ರೂ ನಮ್ಮ ಹಿರಿಯವರಂತ ಇದ್ದಾರೆ ಸರ್, ಅವರನ್ನು ಕೂಡ ಎಲ್ಲರನ್ನು ಕರೀತಾರೆ. ಅವರು ಪ್ರಥಮ ಕಾಲಿಂದ ಹಿಡಿದು ಹೇಳುದು ಇಷ್ಟೇ, ಅಲ್ಲಿಗೆ ಸಂಬಂಧಪಟ್ಟವ್ರು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸದಾನಂದ ಸರ್. ಬೇರೆ ಏನಿಲ್ಲ, ಯಾಕಂದ್ರೆ ಅವರಿಗೂ ಕೂಡ ಒಂದು ಒಳ್ಳೇದಾಗ್ಬೇಕು ಅನ್ನೋಂಥ ಒಂದು ಆಸೆ, ಎಲ್ರಿಗೂ ಕೂಡ ಒಳ್ಳೇದಾಗ್ಬೇಕು ಅನ್ನೋಂಥದ್ದು, ಸಮಾಜಕ್ಕೆ ಒಳ್ಳೇದಾಗಬೇಕು, ಅಲ್ಲಿ ಆಸ್ಪತ್ರೆಗೆ ಒಳ್ಳೇದಾಗಬೇಕು, ಅಲ್ಲಿ ಬರುವಂತ ರೋಗಿಗಳಿಗೆ ಒಳ್ಳೇದಾಗಬೇಕು, ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋಂಥದ್ದು ಒಳ್ಳೆಯ ಉದ್ದೇಶ. ಹಾಗಾಗಿ ಅಲ್ಲಿ ಗುಡಿ ನಿರ್ಮಾಣ, ಇಲ್ಲಿ ಕಟ್ಟೆ ನಿರ್ಮಾಣ ಆಗಿರುವಂತದ್ದು. ಹಾಗಿದ್ದಾಗ ಓಕೆ, ನೀವು ಕೂಡ ಅದೇ ಜಾಗದಲ್ಲಿ ಇದ್ದವರು, ಅಲ್ಲೇ ಬೆಳೆದವರು. ಹೌದು ಸರ್, ನಾವು ಅದೇ ಪ್ಲೇಸ್ ಅಲ್ಲಿ ಹುಟ್ಟಿ ಬೆಳೆದವರು ಸರ್. ಆದ್ರೂ ತುಂಬಾ ನಂಬಿಕೆ ಇದೆ ಆ ದೈವ ದೇವರದ್ದು. ಆದ್ರೆ ಈ ಕಡೆ ವಾಮಂಜೂರ್ಗೆ ಬಂದ ನಂತರ ನಮ್ಗೆ ಆ ದೈವ ದೇವರ ಮೇಲೆ ನಂಬಿಕೆ ಇದೆ. ಆದ್ರೆ ನಮ್ಮ ಹಿರಿಯವರನ್ನು ಸ್ವಲ್ಪ ಆದ್ರೂ ಕರಿಬಹುದಿತ್ತು ಅಂತ ನನ್ನ ಯೋಚನೆ. ನೋಡಿ ಮಗ, ನಾನೊಂದು ಉತ್ತರ ಕೊಡ್ತೇನೆ ನಿಮ್ಗೆ. ನೋಡಿ, ಮೊನ್ನೆ ಈ ಒಂದು ಕೆಲಸ ಆಗುವಾಗ ಅವರಿಗೆ ಪ್ರಧಾನವಾಗಿ ಬೇಕಾದ್ದು ಅಲ್ಲಿ ಏನು ನಾವು ಮಾಡಬೇಕು ಅದನ್ನು ಮಾಡುವಂತ ದೇವತಾ ಕಾರ್ಯವೇನು ಮಾಡ್ಬೇಕು ಅದು ಮಾಡ್ಬೇಕೆಂದು ಉದ್ದೇಶದಿಂದ ಮಾಡಿದ್ದಾರೆ. ಎಷ್ಟೋ ಜನರನ್ನ ಅಲ್ಲಿ ಇದ್ದವರು ಬಿಟ್ಟು ಹೋಗಿರ್ಬೋದು. ಅವರು ಇವಾಗಲೂ ಸದಾನಂದ ಪೂಜಾರಿ ಮತ್ತು ಸಲ್ದಾನ ಸರ್ ಒಂದೇ ಮಾತು ಹೇಳುವುದು, ಮುಂದಿನ ಸಂಕ್ರಮಣದ ದಿನ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಾವು ಅಲ್ಲಿಂದು ಪೂಜೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನೀವು ಭಾಗಿಯಾಗಿ, ಅಥವಾ ನಾನು ಕೂಡ ನನಗೆ ಸಾಧ್ಯ ಆದ್ರೆ ನನ್ನ ಕುಟುಂಬದ ಮನೆಗೆ ಹೋಗ್ಲಿಕ್ಕೆ ಬೇರೆ ಟೈಮ್ ಅಂತ ಆದ್ರೆ ನಾನು ಕೂಡ ಅಲ್ಲಿ ಬರ್ತೇನೆ. ಖಂಡಿತವಾಗಿಯೂ ಆ ಸಾನ್ನಿಧ್ಯದಲ್ಲಿ ನೀವು ಕೂಡ ಬರ್ಬೇಕಂತೇಳಿ ಸದಾನಂದ ಸರ್ ಮತ್ತು ಸಲ್ದಾನ ಸರ್ ಅವರ ಆಶಯ. ಖಂಡಿತ ಬರ್ತೇವೆ ಸರ್, ನಾವು ಕೂಡ ಬರ್ತೇವೆ. ಸರಿ ಮೇಡಮ್, ಸರಿ, ಓಕೆ. ಬಹಳಷ್ಟು ಖುಷಿ ಆಯ್ತು ತಾವು ಕೂಡ ಕರೆ ಮಾಡಿದ್ರೆ. ಆ ಜಾಗದಲ್ಲಿ ಹುಟ್ಟಿ ಬೆಳೆದವರು ಅಂತ ಬಂದಾಗ ಅದು ಕೂಡ ಒಂದು ಖುಷಿ ಇದೆ. ಈಗ ಒಂದು ಬಹುಶಃ ನನಗೆ ಕಾಣುತ್ತೆ ಗುಳಿಗ ಆ ಜಾಗಡಿ ಏರ್ಪುರ ತುಂಬಿತ್ತಾರೆ ಅಕ್ಲೆ ಮಾತ್ರ ಒಟ್ಟು ಮಂತ್ರಂಚಿನ ವಿಚಾರ ಐಕ ಪೂರಕವಾದ ಮೊಕಲು ಬಾರಿ ಪುರ್ಲದ ಪ್ರಾಮಾಣಿಕವಾದ ಬೆಲೆ ಮಂತ್ರಿ ಸದಾನಂದ ಸರ್ ಸೆಲ್ಡನ ಸರ್ ಅದು ಕೂಡ ಅಕ್ಲ ಇಡೀ ತಂಡ
ಅಕ್ಲೆಗೆ ಕೈ ಮುಗಿಯೋಡು ನಮ್ಮ ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ನಿಜವಲ್ಲ ಭಾರಿ ಖುಷಿ ಪನಾಗ ನಮ್ಮ ತುಳುನಾಡದ ನಂಬಿಕೆ ಮಣ್ಣದ ಶಕ್ತಿ ಪನ್ಪುನಂಚಿನ ಅಂಚನೆ ಅಂಚದ ಉಪ್ನಾಗ ಕುಡಂಜಿ ವಿಚಾರ ನಮ್ಮ ತುಳುನಾಡು ಒಂದಿತ್ತ ಬೆಲ್ಲೋಗದ ವಿಚಾರ ಬಗೆಹರಿಂಡ್ ಪನ್ಪುನಂಚಿನ ವಿಚಾರ. ವಾಟ್ ಅಬೌಟ್ ನಮ್ಮ ಮಲ್ಟಿ ಕಾರ್ ಪಾರ್ಕಿಂಗ್ ದ ವಿಚಾರ, ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಮಾತೆರ್ಲ ಪಾತೆರ್ ನಾವು ಒಂಜಿ ವಿಚಾರ ಐತ ಕತೆ ಎಂಚಿನ ಔದಾದ ಆಪುಂಡು ಅವು ಸರಿ ಆಪುಂಡ ಅಲ್ಪ ಮಲ್ಟಿ ಕಾರ್ ಪಾರ್ಕಿಂಗ್ ಆಪುಂಡ ಅತ ಅಲ್ಪ ಉಪ್ಪುನಂಚಿನ ಗುಳಿಗನ ಸಮಸ್ಯೆ ಗುಳಿಗೆ ನೇರವಾದ ಪಂತೇರು ಓಪನ್ ಅದು ಕಾಂಟ್ರಾಕ್ಟರ್ ಲೆಪ್ಪೋಡು ಐದೋಕ ಒಂಜಿ ವಿಚಾರದ ಸಮಸ್ಯೆ ಉಂಡು ಪಂಡದು ಸೊಂಚದ ಐತ ವಿಚಾರದಾದ ಅವು ಬಾರಿ ಮಲ್ಲ ಜನ ಮಸ್ತ್ ಜನ ಕೇಳೊಂದುಲ್ಲ ಮುಲ್ಪ ಕಮೆಂಟ್ ಇಡ್ಲ. ಸೊ ಐತ ಬಗ್ಗೆ ಒಂಜಿ ಇನ್ಫಾರ್ಮೇಶನ್ ಕೊರೊಂದುಲ್ಲ ನಿಕ್ಲೆಗೆ. ಜೂನ್ 17 ಜೂನ್ 17 ತಾರೀಕಿಗೆ ನಮ್ಮ ಮಲ್ದಿನಂಚಿನ ಒಂಜಿ ವಿಸ್ತೃತವಾಯಿನಂಚಿನ ವರದಿ. ಆ ವರದಿದ ಪ್ರಕಾರ ದಾದ ಆತಂಡು ಇಡೀ ಮುಟ್ಟ ದಾದ ಬೆಳವಣಿಗೆ ಅದನ್ನು ನನ್ನಲ ಅಂಚನೆ ಉಂಡು ಆಗಿದೆಲ್ಲ ಪ್ರೋಗ್ರೆಸ್ ಆತಜಿ ಐತ ಬಗ್ಗೆ ಒಂಜಿ ಮಾಹಿತಿ ಬರೋದುಂಡು ತೂ ಒಂದ್ಬಲೆ. ವಿಶೇಷ ಬಂದರೆ ಇತ್ತೀಚೆಗಾಗಿ ನಮ್ಮ ಶರವಗುಳಿಗ ದೈವಸ್ಥಾನದಲ್ಲಿ ವರ್ಷಂಪ್ರತಿ ಆಗುವಂಥ ಕೋಲ ನಡೆಯಿತು. ಆ ಹೊತ್ತಿಗೆ ಅಲ್ಲಿಯ ಪರಿಸರದ ಭಕ್ತರು ಬಂದು ಅಲ್ಲಿ ಹಂಪನಕಟ್ಟೆ ಹತ್ತಿರ ಇರುವಂಥ ದೊಡ್ಡ ಕಟ್ಟಡವೊಂದು ಆಗ್ತದೆ. ಆ ವ್ಯಕ್ತಿ ಬಂದು ನಮ್ಮ ಕಟ್ಟಡ ಅವರ ಕೆಲಸದ ಆಳು ಬಂದು ನಮ್ಮ ಕಟ್ಟಡ ತುಂಬ ಡಿಲೇ ಆಗ್ತಾ ಉಂಟು ಏನು ಅಂತ ದೈವ ಇದರಲ್ಲಿ ಕೇಳಿದರು. ಅದಕ್ಕೆ ದೈವದ ನುಡಿ ಬಂತು, ನನ್ನನ್ನು ನೀನು ಬಂದು ಪ್ರಯೋಜನ ಇಲ್ಲ, ನಿನ್ನನ್ನು ಕಳಿಸಿದಂಥ ವ್ಯಕ್ತಿಯೇ ಈ ಪರಿಸರಕ್ಕೆ ಬಂದು ಬೇಡಿದರೆ ನಾನು ಅಭಯ ಕೊಡ್ತೇನೆ. ಹಾಗೆ ನಿನ್ನ ಇದರಲ್ಲಿ ಅಲ್ಲ, ಮತ್ತು ನನ್ನನ್ನು ಈ ಪರಿಸರದಲ್ಲಿ ತುಂಬ ಆ ವ್ಯಕ್ತಿ ತುಂಬ ಇದು ಮಾಡ್ತಾ ಉಂಟು. ಆದ ಕಾರಣ ನಾನು ಮುಂದಕ್ಕೆ ಏನು ಮಾಡ್ತೇನೆ ಅಂತ ಗೊತ್ತಾಗೋದಿಲ್ಲ. ನಾನು ಪರಿಸ್ಥಿತಿ ಅದು ಈಗಲೇ ಚಿಂತಾಜನಕ ಪರಿಸ್ಥಿತಿ ಆಗಿದೆ. ಇನ್ನು ಮುಂದಕ್ಕೂ ತುಂಬ ತೀರಾ ಹದಗೆಟ್ಟುವಂಥ ಪರಿಸ್ಥಿತಿ ಆಗಬಹುದು. ನಾಳೆ ಮಟ್ಟಿಗೆ ನಾನು ಮಾಡಿದಂಥ ನೀನು ಇದು ಮಾಡಬೇಡ, ಆ ದೈವ ನುಡಿಕೊಟ್ಟಿದೆ. ಆದ ಕಾರಣ ದೈವದ ಪೂರ್ಣ ಅನುಗ್ರಹ ಬೇಕಂದರೆ ನೀವು ಅಲ್ಲಿಗೆ ಹೋಗಲೇಬೇಕು. ನಾನು ಹೇಳಿದ್ದೇನೆ. ಸ್ಮಾರ್ಟ್ ಸಿಟಿ ಯೋಜನೆಯಾಗಿದ್ದು ಪಿಪಿಪಿ ಮಾದರಿಯಲ್ಲಿ ಈ ಕಾರ್ ಪೋರ್ಚ್ ನಿರ್ಮಾಣದ ಜವಾಬ್ದಾರಿಯನ್ನ ಖಾಸಗಿ ಕಂಪನಿಯೊಂದಕ್ಕೆ ನೀಡಲಾಗಿದೆ. ಕಾಮಗಾರಿ ಆರಂಭಿಸುವ ಮೊದಲೇ ಇಲ್ಲಿನ ಗುಳಿಗನಿಗೆ ಪೂಜೆ ಸಲ್ಲಿಸಿ ತಿಂಗಳ ಸಂಕ್ರಮಣದಂದು ಅಗೇಲು ನೀಡಲು ಇವರಿಗೆ ಸಲಹೆ ನೀಡಲಾಗಿತ್ತು. ಆದ್ರೆ ದೈವದ ಬಗ್ಗೆ ನಿರ್ಲಕ್ಷ್ಯ ತೋರಿದ ಗುತ್ತಿಗೆದಾರ ದೈವಕ್ಕೆ ಕೊಡಬೇಕಾದದನ್ನ ಕೊಡಲಿಲ್ಲ ಅನ್ನೋದು ಒಂದೆಡೆಯಾದ್ರೆ ಕನಿಷ್ಠ ದೈವಕ್ಕೆ ಕೈ ಮುಗಿದು ಕೆಲಸ ಆರಂಭಿಸಿಲ್ಲ. ಇದೇ ಕಾರಣದಿಂದ ಇದೀಗ ಆತನಿಗೆ ಅನಾರೋಗ್ಯ ಕೂಡ ಕಾಡಿದೆ ಅನ್ನೋ ವಿಚಾರ ಕೂಡ ಚರ್ಚೆಯಲ್ಲಿದೆ. ಹೀಗಾಗಿ ಆತನ ಬದಲಿಗೆ ಬಂದ ಆತನ ಮ್ಯಾನೇಜರ್ಗೆ ದೈವ ಆತನನ್ನೇ ಕರೆದುಕೊಂಡು ಬಾ ಎಂದು ಹೇಳಿದೆಯಂತೆ. ಈ ಕ್ಷೇತ್ರ ಗುಳಿಗ ದೇವರಿಗೆ ಸಂಬಂಧಪಟ್ಟದ್ದು. ಈ ಜಾಗ ನಮಗೆ ಇದರ ಮೊದಲು ಅಷ್ಟಾಗಿ ತಿಳುವಳಿಕೆ ಇರಲಿಲ್ಲ. ಕಳೆದ ಸಾರಿ ನಡೆದ ದೈವ ಕೋಲಕ್ಕೆ ನಾನು ಹೋಗಿದ್ದೆ. ಆವಾಗ ದೈವನೇ ಹೇಳ್ತು, ಗುಳಿಗ ದೇವರೇ ನನಗೆ ಸಂಬಂಧಪಟ್ಟ ಜಾಗ ಇದು ಮಾಡಬೇಕು, ನಮ್ಮ ದನಿಯವರೇ ಬಂದು ಒಂದು ಸಾರಿ ಮಾತನಾಡಬೇಕು ಅಂತೇಳಿ. ಸ್ವಲ್ಪ ಮಣ್ಣೆಲ್ಲ ಜರಿತಾ ಇದೆ, ಮಳೆ ಬರ್ತಾ ಇದೆ. ಹಾಗೆ ಅದಕ್ಕೆ ಈಗ ಕೆಲಸ ಮಾಡ್ತಾ ಇದ್ದೇವೆ ನಾವು, ಸೇಫ್ಟಿ ಪ್ರೊಸೀಜರು. ಅಂದರೆ ಇಲ್ಲಿ ಸಂಬಂಧಪಟ್ಟ ಕೆಲವರೆಲ್ಲ ಹೇಳಿದರು, ನೀವು ವರ್ಷ ಕೋಲಕ್ಕೆಲ್ಲ ಹೋಗಬೇಕು, ಪ್ರತಿ ತಿಂಗಳ ಸಂಕ್ರಾಂತಿಗೆ ಪೂಜೆಗೆ ಹಣ್ಣುಗಾಯಿ ಎಳ್ನೀರು ಕೊಟ್ಟು ಪೂಜೆ ಮಾಡಿಸಬೇಕು ಅಂತೇಳಿ ಅದನ್ನು ಮಾಡ್ತಾ ಇದ್ದೀವಿ ನಾವು. ಶರವು ಮಹಾಗಣಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶರವು ಮಹಾಗುಳಿಗ ಸ್ಥಾನ ಇದಾಗಿದ್ದು ಇಲ್ಲಿನ ಜನ ಭಯ ಭಕ್ತಿಯಿಂದ ದೈವಕ್ಕೆ ತಲೆಬಾಗುತ್ತಾರೆ. ಆದ್ರೆ ದೈವದ ಕಾಟಿಕ ಅರಿಯದ ಗುತ್ತಿಗೆದಾರನ ಉದ್ದಟತನದಿಂದ ಕಾಮಗಾರಿ ಸ್ಥಗಿತಗೊಂಡು ಸ್ಥಳೀಯ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಆದ್ರೆ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಅಭಯ ನೀಡಿದ ದೈವ ಇಲ್ಲೊಂದು ಗಂಡಾಂತರ ನಡೆಯಲಿದೆ ಎಂದು ಹೇಳಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಇದಕ್ಕೆ ಇಂಪು ನೀಡುವಂತೆ ಈಗಾಗಲೇ ಇಲ್ಲಿನ ಮಣ್ಣಿನ ಗೋಡೆ ಕುಸಿಯುತ್ತಿರುವುದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲಾಟ್ 24/7.
ಎಸ್, ಇದು ನಮ್ಮ ಹಳೆ ಬಸ್ ಸ್ಟ್ಯಾಂಡ್ನ ವಿಚಾರವಾಗಿ ಅಲ್ಲಿ ಮಲ್ಟಿ ಕಾರ್ ಪಾರ್ಕಿಂಗ್ ಆಗಬೇಕು ಅಂತ ಬಂದಾಗ ಅಲ್ಲಿ ಯಾಕೆ ಗುಳಿಗನ ಒಂದು ಶಾಪ ಇದೆ ಅನ್ನುವಂತಹ ವಿಚಾರದ ಬಗ್ಗೆ ಮಾತನಾಡಿದಾಗ ಇದು ಜೂನ್ 17 ಅಂದು ಪ್ರಕಟವಾಗಿರುವಂತಹ ವಿಸ್ತೃತವಾಗಿರುವಂತಹ ವರದಿ. ಯಾಕಂದರೆ ಆ ಒಂದು ಕಾಂಟ್ರಾಕ್ಟರ್ ಕೂಡ ಆ ಗುತ್ತಿಗೆನ ಪಡೆದುಕೊಂಡವರು ಕೂಡ ಅನಾರೋಗ್ಯದಿಂದಿದ್ದಾರೆ. ಜೊತೆಗೆ ಅವರ ಒಂದು ಸಿಬ್ಬಂದಿಗಳು ಮಾತಾಡಿರುವಂಥದ್ದು, ಜೊತೆಗೆ ಯಾರಿಗೂ ಕೂಡ ಒಳ್ಳೆದಾಗ್ತಾ ಇಲ್ಲ, ಸಮಸ್ಯೆಗಳು ಆಗ್ತಾ ಇದೆ ಅಂತ ಬಂದಾಗ ಅಲ್ಲಿ ಗುಳಿಗನ ಶಾಪ ಇದೆ. ಗುಳಿಗ ಅತೃಪ್ತಗೊಂಡಿದ್ದಾನೆ. ಗುಳಿಗ ನೇರವಾಗಿ ಹೇಳಿದ್ದಾನೆ, ಆ ಕಾಂಟ್ರಾಕ್ಟರ್ ನಮ್ಮನ್ನು ಬಂದು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಶರವು ಗುಳಿಗನ ವಿಚಾರವಾಗಿ ಆಗಿರುವಂತಹ ಒಂದು ಚರ್ಚೆ. ಸೊ ಹಾಗಿದ್ದಾಗ ಗುಳಿಗ ಮತ್ತೆ ಮತ್ತೆ ತನ್ನ ಕಾರಣಿಕ ಶಕ್ತಿಯನ್ನ ಈ ನಮ್ಮ ಕಲಿಯುಗದಲ್ಲಿ ತುಳುನಾಡ ಮಣ್ಣಿನಲ್ಲಿ ತೋರಿಸ್ತಾ ಇದ್ದಾನೆ ಅನ್ನೋದು ಅಷ್ಟೇ ಸತ್ಯದ ವಿಚಾರ. ಸೊ ಹಾಗಿದ್ದಾಗ ಈಗಾಗಲೇ ವೆಲ್ಲಾಕ್ನಲ್ಲಿ ಆಸ್ಪತ್ರೆಯಲ್ಲಿ ಗುಳಿಗನ ಕಟ್ಟೆಯು ಕೂಡ ಅಲ್ಲಿ ಆಗಿದೆ. ಯಾಕಂದರೆ ಅಲ್ಲಿ ಗುಳಿಗನ ಜಾಗವು ಕೂಡ ಹೌದು. ಹಾಗಿದ್ದಾಗ ಗುಳಿಗ ತನ್ನ ಇರುವಿಕೆಯನ್ನು ತೋರಿಸಿದ್ದಾನೆ. ಸೊ ಹಾಗಿದ್ದಾಗ ಈ ಒಂದು ಎಲ್ಲ ವಿಚಾರದಲ್ಲಿ ಕಲಿಯುಗದಲ್ಲೂ ಕೂಡ ತನ್ನ ಶಕ್ತಿಯನ್ನು ತೋರಿಸ್ತಾ ಇದ್ದಾನೆ. ಸೊ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಕೊನೆಯದಾಗಿ ನಾನು ಅತಿಥಿಗಳ ಜೊತೆ ಮಾತಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಬಹಳಷ್ಟು ಜನರು ಕರೆ ಮಾಡಿದ್ದೀರಿ, ಧನ್ಯವಾದಗಳು. ಕ್ಷಮಿಸಿ, ಯಾಕಂತ ಬಂದಾಗ ಎರಡು ಕೈಗಳನ್ನು ಜೋಡಿಸಿ ಕ್ಷಮೆ ಕೇಳ್ತೀನಿ. ತಮ್ಮ ಕರೆಯನ್ನು ತೆಗೆದುಕೊಳ್ಳುವಂಥ ಸಮಯ ನಮ್ಮಲ್ಲಿಲ್ಲ, ಸಮಯದ ಭಾವ ತುಂಬಾ ಇದೆ. ಯಾಕಂದರೆ ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ವಿ. ನಮ್ಮ ವಿಚಾರ ಇರುವಂಥದ್ದು ಇಷ್ಟೇ, ಸತ್ಯ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಏನಾಗಿದೆ ಅಲ್ಲಿ ಅನ್ನುವಂತಹ ವಿಚಾರದಲ್ಲಿ ನಾವು ಮಾತಾಡಿರುವಂಥದ್ದು. ಸೊ ಹಾಗಿದ್ದಾಗ ಕೊನೆಯದಾಗಿ ಸರ್, ಎಸ್ ಸರ್, ಸದಾನಂದ ಸರ್ ಏನು ಹೇಳಬೇಕು? ಬಿಫೋರ್ ದಟ್ ನಾನು ಸಲ್ಡನ ಸರ್ ಜೊತೆ ಮಾತಾಡಬೇಕು. ಡಾಕ್ಟರ್ ಸಲ್ಡನ ಸರ್, ಕೊನೆಯದಾಗಿ ಸರ್, ಬಹಳಷ್ಟು ತಮ್ಮ ಒಂದು ಮಾಡಿರುವಂತಹ ಪುಣ್ಯದ ಕೆಲಸ, ಒಳ್ಳೆಯ ಕೆಲಸ ಬಹಳಷ್ಟು ಜನರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಹಳಷ್ಟು ಕರೆಗಳು, ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡಿ ತಮ್ಮ ಒಂದು ನಡೆಯನ್ನು ಪ್ರಶಂಸಿಸಿದ್ದಾರೆ, ಶ್ಲಾಘಿಸಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಎಲ್ಲರೂ ಕೂಡ ಅಂದರೆ ಆ ಒಂದು ಜಾಗದಲ್ಲಿದ್ದಂತಹ ಈ ಹಿಂದಿನವರು, ಯಾಕಂದರೆ ಬಹಳಷ್ಟು ಕಾರಣಗಳಿಗೋಸ್ಕರ ಅವರು ಅಲ್ಲಿಂದ ಹೋಗ್ತಾರೆ, ವಲಸೆ ಹೋಗ್ತಾರೆ, ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ ಅಂತ ಬಂದಾಗ ಅವರಿಗೆ ಒಂದು ಅವರು ನಂಬಿರುವಂಥ ದೇವರನ್ನ ಮತ್ತೆ ನೋಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ಸೊ ಏನು ಹೇಳ್ತೀರಾ ಕೊನೆಯದಾಗಿ ಸರ್? ಎಸ್ ಸರ್, ಈ ಕಾರ್ಯಕ್ರಮ ಒಂದು ಇದರಲ್ಲಿ ಇಷ್ಟು ಜನ ಭಾಗವಹಿಸಿದ್ರು, ಕಾಲ್ಗಳು ಬಂತು. ಎಷ್ಟು ಸಂತೋಷಕರ ವಿಷಯವೇನೆಂದರೆ ಅಲ್ಲಿ ನೆಲೆಸಿದವರು ಮೊದಲು ಅವರವರ ಎಕ್ಸ್ಪೀರಿಯನ್ಸನ್ನು ನಾವು ಅದನ್ನು ಆ್ಯಕ್ಚುಲಿ ನಾವು ನೋಡಲಿಲ್ಲ, ಬಟ್ ಅವರದ್ದು ಹೇಳುವ ಎಕ್ಸ್ಪೀರಿಯನ್ಸ್ ನೋಡಿದರೆ ಈಗ ಅದು 101% ಟ್ರೂ. ಕರೆಕ್ಟ್. ನಾವು ಅದು ಮಾಡಿದ್ದನ್ನು ಈಗ ಅದು ರಿಯಲಿ ಅದರದ್ದು ರಿಸಲ್ಟ್ ಕೊಡ್ತಾ ಇದೆ ಅಂತೇಳಿ ನನಗೊಂದು ಅನಿಸ್ತಿದೆ. ಯಾಕೆಂದರೆ ಅಲ್ಲಿ ಇದ್ದವರೇ ಅದನ್ನು ಐ ವಿಟ್ನೆಸಸ್ ಅಂತ ಹೇಳ್ಬೋದು. ಕರೆಕ್ಟ್. ಹಾಗೂ ಅವರಿಗೆ ಕೂಡ ಅದು ತುಂಬ ತೃಪ್ತಿ ತಂದಿದೆ. ಹಾಗೂ ಈಗ ನಾವು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಗೆ ನಾವೊಂದು ಅದು ಚೆಂದಾಗಿ ನಡಿಬೇಕಾದ ನಾವು ಮಾಡೋ ಒಂದು ಎಫರ್ಟಿಗೆ ನಮಗೆ ಸಾರ್ವಜನಿಕರಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಹಾಗೆ ನನಗೆ ತುಂಬ ಸಂತೋಷ ಅನಿಸ್ತದೆ, ಖುಷಿ ಇದೆ. ಇನ್ನು ಮುಂದೆ ಇದೇ ಸಪೋರ್ಟ್ ಕೊಟ್ಬಿಟ್ಟು ಇನ್ನು ಮುಂದೆ ಕೂಡ ಏನು ಬರುವ ಪ್ರಾಜೆಕ್ಟ್ಸ್ ಕೂಡ ಒಳ್ಳೆ ಸಕ್ಸಸ್ ಆಗಲಿ ಅಂತ ನನ್ನ ಇಷ್ಟ. ಹಾಗೆ ಇವರಿಗೂ ನಮ್ಗೆ ಇವತ್ತು ನಮ್ಮ ಬಗ್ಗೆ ಒಳ್ಳೆ ಹಿತ ನೋಡಿದವರಿಗೆಲ್ಲರೂ ನನ್ನ ಸೈಡಿಂದ ನನ್ನ ಧನ್ಯವಾದಗಳು. ಬ್ಯೂಟಿಫುಲ್ ಸರ್. ಜೊತೆಗೆ ಈಗ ನಾವು ಪ್ರೋಗ್ರಾಮ್ ಮಾಡಿದಾಗ ಇವತ್ತು ಬಹಳಷ್ಟು ಜನರು ಅದಕ್ಕೆ ಸಂಬಂಧಪಟ್ಟಿರೋರಿಗೆ ಕರೆ ಮಾಡಿದ್ರು. ತಾವು 28 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ ಸರ್. ಅದಕ್ಕೆ ಸಂಬಂಧಪಟ್ಟವರೇ ಕರೆ ಮಾಡಿ ಅವರ ಅನುಭವವನ್ನು ಹೇಳ್ತಾ ಇದ್ರು, ಜೊತೆಗೆ ಅವರ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಏನು ಅನಿಸುತ್ತೆ ಸರ್ ಈ ಒಂದು ವಿಚಾರದ ಬಗ್ಗೆ? ಯಾಕಂದ್ರೆ ಅಂದ್ರೆ ಒಂದು ನಂಬಿಕೆ ಅಂತ ಬಂದಾಗ ಅದು ನಂಬಿಕೆ ಇದೆ ಅನ್ನುವಂಥ ಒಂದು ವಿಚಾರಗಳು ಬರುತ್ತೆ. ಸೊ ಏನು ಹೇಳ್ತೀರಿ? ಅದು ನಾವೀಗ ನಂಬಿಕೆ ಹೇಳ್ತೇವೆ, ಅಂದ್ರೆ ಇಷ್ಟು ಜನ ಅದು ನಂಬಿಕೆ ಅಂತ ಹೇಳುವಾಗ ಅದೊಂದು ಸತ್ಯವೇ ಅಂತ ಒಂದು ರೀತಿಯಲ್ಲಿ ಆಗುತ್ತೆ. ಅಫ್ಕೋರ್ಸ್ ನಮಗೆ ಕಣ್ಣಿನಿಂದ ನಾವು ಕೆಲವುದೆಲ್ಲ ದೇವರದ್ದು ನಾವು ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಜನರು ಜಾಸ್ತಿ ಹೇಳಿದಾಗ ಅವರ ಅನುಭವ ಹೇಳಿದುವಾಗ ದಟ್ ಮೀನ್ಸ್ ವಿ ಹ್ಯಾವ್ ಟು ಕಡೆಗೆ ಒಂದು ಬಿಲೀವ್ ಮಾಡಲೇಬೇಕಲ್ಲ ಮನುಷ್ಯರು. ನಮ್ಮ ತಾಯಿ ತಂದೆ ಏನು ಹೇಳ್ತಾರೆ ಅಥವಾ ನಮ್ಮ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಏನು ಹೇಳ್ತಾರೆ ಅದು ಬಿಲೀವ್ ಮಾಡ್ಕೊಂಡು ಬರ್ತೇವೆ. ಹಾಗೆ ಜಾಸ್ತಿ ಜನರು ಹೇಳುವಾಗ ಅದು ಇಟ್ ಇಸ್ ಟೈಪ್ ಆಫ್ ಟ್ರೂತ್. ಹೌದಪ್ಪ, ನಿಜ ನಿಜ. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್. ಎರಡು ಕೈಗಳನ್ನು ಜೋಡಿಸಿ ಥ್ಯಾಂಕ್ಸ್ ಹೇಳ್ತೀನಿ ತಮಗೆ. ಯಾಕಂದ್ರೆ ಒಂದು ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ರಿ, ಎಲ್ಲಾ ಭಾವನೆಗಳಿಗೂ ಕೂಡ ಬೆಲೆಯನ್ನು ಕೊಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾಕ್ಟರ್ ಸಲ್ದಾನ ಸರ್. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಎಸ್ ಸರ್, ಪೂಜಾರಿ ಸರ್ ಈಗ ನಾನು ಪಾತ್ರ ಹೊಡುತ್ತೆ ಲಾಸ್ಟ್ಗೆ ಅದು. ಬಿಫೋರ್ ದಟ್ ಕೆ ಪೇಜ್ ಅವರ ಸರ್, ನಮ್ಮ ದೈವದ ಕಾರಣಿಕ ಶಕ್ತಿ ಪಿರ ತೋಜೊಂದು ನಮ್ಮ ಕಲಿಯುಗಡ ಐತೆ ಒಟ್ಟಿಗೆ ಇತ್ತೆ ಪಿರ ನಮ್ಮ ಓಲ್ಡ್ ಬಸ್ ಸ್ಟ್ಯಾಂಡ್ ವಿಚಾರದ ನಡುಟ್ಲ ಈ ಒಂಜಿ ಗುಳಿಗ ವೆಲ್ಲಾಕ್ ಆಸ್ಪತ್ರೆ ಇತ್ತೆ ಒಂಜಿ ನೆಲೆ ಉಂತುದೇರು ದಾದ ಪನ್ಪರ್ ನನ್ನ ದುಂಬ ಗೆಡ್ಡೆ ಒಂದು ಎಡ್ಡೆ ಉದ್ದೇಶ ಮುಕ್ಲೆ ಮಾತ್ರೆಗ್ಲ ದಾದನ್ಪರ್ ಲಾಸ್ಟ್ ಗಾತ್ ಸರ್. ಒಂದು ತುಳುನಾಡು ಸರ್. ಎಸ್ ಸರ್. ಒಂದು ತುಳುನಾಡು, ಒಂದು ದೈವರು, ಒಂದು ನಾಗದೇವಿ, ಒಂದು ಯಾನ್ ಪನಿಯ ರೀತಿ ಈತೆ ಇನ್ನಿತ್ಯ ನಮ್ಮ ಈ ನಿಮ್ಮಂತಿನ ಕಾರ್ಯಕ್ರಮ ಸಾರ್ಥಕತೆಯನ್ನು ಪಡೀತು. ಕರೆಕ್ಟ್. ಸಾರ್ಥಕತೆಯನ್ನು ಪಡೀತಾರೆ ಅಂತ ಕೇಳಿದ ಸದಾನಂದ ಪೂಜಾರ್ಲ ಅವಡು ಸಲ್ದಾನ ಸರ್ ಅವಡು ಅಗ್ಲು ಮಲ್ಲ ಜನ ಅವಡು ಬಂದು ಅಗ್ಲು ಈ ಬೇಲೆ ಪೋತಿನೇ ಅಂತ ನಿಜ ನಿಜವಾದ ಬಂಡ ಇಲ್ಲಿ ಸಾರ ಜನಾಡಿ ಬತ್ತು ಬೋಪಿನ ದೇವಸ್ಥಾನ ಸಮಾನವಾದ ಆಸ್ಪತ್ರೆ ಎಲ್ಲ ಏರಿಯಾಗಳು ತೊಂದರೆ ಆರ ಬಲ್ಲಿ ಈಗಲೂ ಬೆಂಪಿನ ಜಾಗ
ಎಂಕ್ಲೆಗೆ ನುಪ್ಪುಗೊರ್ಪಿನ ಜಾಗ ಅక్కడ ಉಡಲ್ದ ಉಲಾಡ್ ದಾದ ತಂದಿಗೆಂಡ ಎಂಕ್ಲೆ ನುಪ್ಪುಗೊರ್ಪಿನ ಜಾಗ ಆ ಸಂದರ್ಭ ಎಂಕ್ಲೆಗೆ ಮುಲ್ಪ ದಾದಲ ತೊಂದರೆ ಬರಿಯರ್ ಬಲ್ಲಿ ಪಂದು ಪ್ರಶ್ನಾಚಿಂದ ಒಂಜಾತಿ ಜನ ಒಟ್ಟು ಸೇರಿದೆ ಸದನ ಪೂಜಾರ್ ಹೊರಡೆಲ್ಲ ಕೂತ್ ಬೋತಿದ್ದೀರಿ ಅವ್ರು ಒಬ್ಬರೇ ಎದ್ಕೊಂಡು ಹೋಗ್ಲಿಲ್ಲ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಒಂದಷ್ಟು ಮಂದಿಯನ್ನು ಒಟ್ಟು ಸೇರಿಸಿದಕ್ಕೆ ಎಂತ ಪರಿಹಾರನ ಹುಡುಕೋಣ ಅಂತ ಹೇಳಿ ಅಂತ ಹೇಳಿದಾಗ ಎಲ್ಲ ವೈದ್ಯಾಧಿಕಾರಿಗಳು ಮತ್ತೆ DMO RM ಎಲ್ಲ ಸೇರ್ಕೊಂಡು ಆಯ್ತು ಮುಂದುವರಿಸಿ ಅಂತ ಹೇಳಿ ಅವ್ರಿಗೊಂದು ಅದು ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ರು. ಆ ದಾರಿ ಇವತ್ತ ಏನಾಯ್ತು ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಿಂದ ಅವರು ಮಾಡಿದಂಥ ಎಲ್ಲ ಕೆಲಸವೂ ಕೂಡ ಯಾವುದು ಸಫಲತೆಯನ್ನು ಕಾಣದಾಗ ಕೊನೆಯ ಪರಿಹಾರ ಅವರು ಪ್ರಶ್ನಾ ಚಿಂತನೆಗೆ ಬಂದದ್ದು. ಆ ಪ್ರಶ್ನಾ ಚಿಂತನೆಯಲ್ಲಿ ಅವರು ಏನೆಲ್ಲ ಹೇಳಿದಾರ, ಅಲ್ಲಿ 4-5 ಮನೆಗಳಿತ್ತಂತ ಹೇಳಿ ಇವರಿಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವ್ರು ಬಂದು ಕೆಲವೇ ವರ್ಷಗಳಾದದ್ದಷ್ಟೇ. ಅಲ್ಲಿಗೆ ಒಂದು 7-8 ವರ್ಷ ಆಯ್ತು ಸರ್. ನೀವು ಸಲ್ದಾನ ಸರ್ ಸ್ವಲ್ಪ ಸಮಯ ಇದ್ರ ಅಂತ ಹೇಳಿ ಏನೇ ಇರ್ಲಿ ನೋಡಿ, ಇವತ್ತು ಫೋನ್ಗಳೆಲ್ಲ ಅಲ್ಲಿ ಇದ್ದಂತ ವಾಸ್ತವಿಕತೆಯನ್ನು ಹೇಳ್ತಾ ಇದೆಯಲ್ಲ. ಕೊನೆಗೊಬ್ಬರು ಒಂದು ಮೇಡಮ್ ಒಂದು ಫೋನ್ ಮಾಡಿದ್ರು, ನಾನು ಒಮ್ಮಂಜೂರಿನಲ್ಲಿ ಇವತ್ತಿಗೂ ನಾನು ಅಲ್ಲಿ ವೆಲ್ಲಾಕಲ್ಲಿ ನಾನು ದುಡಿತಾ ಇದ್ದೇನೆ, ನಮ್ಮ ಅಜ್ಜ ನಾವಲ್ಲಿ ಹುಟ್ಟಿ ಬೆಳೆದಂತ ಜಾಗ ಅಂತ ಹೇಳ್ಕೊಂಡು ನಿಜವಾಗಿ ನಮಗೆ ಈ ಕಾರ್ಯಕ್ರಮ ಮಾಡಿದಾಗ ಸಾರ್ಥಕತೆ ಆಯ್ತು. ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ಕೂಡ ಏನಾದ್ರು ತೊಂದರೆ ಬಂದ್ರು ಕೂಡ ಅದಕ್ಕೆ ಅಲ್ಲಿ ತೊಂದರೆ ಬೇರೆ ಯಾರಿಗಲ್ಲ, ಅವರ ಕುಟುಂಬಸ್ಥರೆಲ್ಲ ಬಂದು ಸರ್ ನಾವೊಂದು ಇಂಥ ಸಂದರ್ಭದಲ್ಲಿ ನಾವು ಕೂಡ ಬಂದು ನಿಮ್ಮ ಜೊತೆ ಪಾಲ್ಗೊಳ್ತೇವೆ ಅಂತ ಹೇಳಿದಾಗ ಅವರನ್ನು ಅತ್ಯಂತ ಪ್ರೀತಿಯಿಂದ ಕರೆದಿದ್ದಾರೆ. ನೀವು ಬನ್ನಿ, ದೈವ ಎನ್ನುವಂಥದ್ದು ನಮ್ಮ ಒಡಲಾಣದಲ್ಲಿ ಇರುವಂತಹ ದೈವ, ಅದನ್ನು ನಾವು ಬಿಟ್ಟುಕೊಡೋದು ಬೇಡ. ದೈವ ಶಕ್ತಿ ಯಾವಾಗಲೂ ನಿತ್ಯ ನಿರಂತರ ಇದೆ ಅಂತ ಹೇಳಿ ಹೇಳುದ್ರ ಮುಖೇನ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿತಿನ್ ಸರ್ ಕಾರಣ ಆಗಿದ್ದೀರಿ. ಯಾಕೆ ನಿಮ್ಮ ಯೋಚನೆ ನಮ್ಮದು ಏನಿಲ್ಲ ಸರ್, ಎಲ್ಲವೂ ದೈವ ಆಗಿರ್ಬೋದು, ದೈವ ಸಂಕಲ್ಪ ಆಗಿರ್ಬೋದು. ನೀವು ನಮ್ಮನ್ನೆಲ್ಲ ಕರೆದು ಇಲ್ಲಿ ಒಂದಷ್ಟು ಮಾತುಕತೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೆ ಕೃತಜ್ಞತೆ. ನಮ್ಮದೇನಿಲ್ಲ ಸರ್, ನಾನು ಅಗಾಧ ಪ್ರಮಾಣದಲ್ಲಿ ದೈವವನ್ನು ನಂಬುವಂತ ವ್ಯಕ್ತಿ, ನಾನು ಕೂಡ ಒಬ್ಬ. ಸೊ ಹಾಗಿದ್ದಾಗ ಎಲ್ಲವೂ ಕೂಡ ದೈವ ಪ್ರೇರಣೆ, ದೈವೇಚ್ಛೆ ಅಂತ ಹೇಳುವ ನಾನು ಪ್ರತಿ ಬಾರಿ ಕೂಡ. ಹಾಗಿದ್ದಾಗ ಇದು ದೈವ ಶಕ್ತಿ. ಯಾಕಂದ್ರೆ ನನಗೂ ಕೂಡ ಆಶ್ಚರ್ಯ ಅನಿಸ್ತು ಸರ್. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ನಮ್ಮ ಒಂದು ಕಾರ್ಯಕ್ರಮ ವಿಚಾರ ಹೇಳ್ತೇವೆ, ತಮ್ಗಳಿಗೆ ಗೊತ್ತಿದೆ ನಮ್ಮ ಕಾಲರ್ಸ್ಗಳು ಯಾವುದು ಕೂಡ ಫಿಲ್ಟರ್ಗಳನ್ನು ನಾವು ಮಾಡಲ್ಲ, ಫಿಲ್ಟರ್ಗಳಿಲ್ಲ. ಯಾರು ಕಾಲ್ ಮಾಡ್ತಾರೆ ಮಾತಾಡ್ಬೋದು, ಯಾವುದೇ ಪ್ರಶ್ನೆಗಳನ್ನ ನಮ್ಗಳಿಗೆ ಕೇಳ್ಬೋದು. ನಾನು ಕೂಡ ಪ್ರತಿ ಬಾರಿ ಉತ್ತರವನ್ನು ಕೊಟ್ಟವ. ಸೊ ಹಾಗಿದಾಗ ಯಾವುದೇ ಫಿಲ್ಟರ್ಗಳಿಲ್ಲ, ಯಾವುದೇ ಫಿಲ್ಟರ್ಗಳನ್ನ ಮಾಡಲ್ಲ ಅಂತ ಬಂದಾಗ ದೈವದ ಮೇಲೆ ನಂಬಿಕೆ ಇಟ್ಟವು ನಾನು. ಸೊ ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಆ ಜಾಗಕ್ಕೆ ಸಂಬಂಧಪಟ್ಟವರು, ಅಲ್ಲಿ ಇದ್ದವರು ಕರೆ ಮಾಡಿ ಅವರ ವಿಚಾರವನ್ನ ಹಂಚ್ಕೊಳ್ತಾರೆ ಅಂತ ಬಂದಾಗ ನಮಗೂ ಕೂಡ ಆಶ್ಚರ್ಯ ಅನಿಸ್ತು. ಗುಳಿಗನ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಮತ್ತೆ ಮತ್ತೆ ನಮ್ಗಳಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ನಮ್ಮ ಕಲಿಯುಗದಲ್ಲಿ, ನಮ್ಮ ಕಾರ್ಣಿಕ ತುಳುನಾಡ ಮಣ್ಣಿನಲ್ಲಿ ಅದು ಹೆಮ್ಮೆ. ಗುಳಿಗ ಅನ್ನುವಂಥ ಶಕ್ತಿ ಅದೇ ರೀತಿ ಅಂದ್ರೆ ಹೆಸರಿಗೆ ಮಾತ್ರ, ಅಥವಾ ನಾವು ನಮ್ಮ ಕಲ್ಪನಿಕವಾಗಿ ಉಗ್ರ ರೂಪಿ, ಆದ್ರೆ ಆ ರೀತಿ ಅಲ್ಲ ಗುಳಿಗ. ನಂಬಿದವರನ್ನ ಎಂದೂ ಕೂಡ ಕೈ ಬಿಟ್ಟಿಲ್ಲ. ಯಶಸ್ಸಿನ ಹೌದು ಸಾತ್ವಿಕವಾಗಿರುವಂತಹ ಒಂದು ಶಕ್ತಿ. ಜೊತೆಗೆ ನಂಬಿದವರನ್ನ ಎಂದೂ ಕೂಡ ಕೈ ಬಿಟ್ಟಿಲ್ಲ. ಜೊತೆಗೆ ಯಾರು ಶ್ರದ್ಧಾ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ನಂಬ್ತಾರೆ ಅವರನ್ನ ಅತ್ಯಂತ ಯಶಸ್ಸಿನ ಉತ್ತುಂಗದಲ್ಲಿ ಈ ಗುಳಿಗ ದೈವ ನಿಲ್ಲಿಸ್ತಾರೆ. ಸೊ ಅದು ನಮ್ಗಳಿಗೆ ಗೊತ್ತಿರುವಂತಹ ವಿಚಾರ. ಸೊ ಹಾಗಿದ್ದಾಗ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿಗಳು ಕೂಡ ಹೌದು ಇವರುಗಳು. ಸೊ ಅವರುಗಳ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ತಮ್ಗಳ ಬಗ್ಗೆ ತಮಗೆ ಎಷ್ಟು ಸಾರ್ಥಕತೆ ಇದೆ ಈ ಸಂದರ್ಭ, ಯಾಕಂದ್ರೆ ಬಹಳಷ್ಟು ಜನರು ಹೆಮ್ಮೆ ಪಡ್ತಾ ಇದೆ ತಮ್ಗಳ ಬಗ್ಗೆ. ಬಹುಶಃ ನಾನು ಅನ್ಕೊಳ್ತೀನಿ ಸದಾನಂದ ಪೂಜಾರಿಯವರ ಮನಸ್ಸಿನಲ್ಲಿ ಇನ್ನೂ ಕೂಡ ಸ್ವಲ್ಪ ಏನೋ ಆತಂಕ ಇದೆ, ಕನ್ಫ್ಯೂಷನ್ಸ್ ಇದೆ, ಗೊಂದಲ ಇದೆ. ಏನ್ ಗೊಂದಲ ಅಂತ ಹೇಳಿದ್ರೆ, ಇದೊಂದು ವ್ಯವಸ್ಥೆಯಲ್ಲಿ, ಅಂದ್ರೆ ಸರ್ಕಾರಿ ಒಂದು ಆಸ್ಪತ್ರೆ, ಇದೊಂದು ವ್ಯವಸ್ಥೆಯಲ್ಲಿ ನನಗೆ ಬೇರೆಯವರು ನೆಗೆಟಿವ್ ಕೂಡ ಮಾತಾಡ್ತಾರೆ, ಅಥವಾ ಬೇರೆಯವರು ಏನಾದರೂ ನನಗೆ ಮಾತಾಡ್ತಾರೆ ಅನ್ನೋದು ಒಂದು ನೆಗೆಟಿವ್. ಆ ಒಂದು ಮನಸ್ಸಿನಲ್ಲಿ ಗೊಂದಲ ಇದೆ. ಆದರೆ ಗೊತ್ತಿಲ್ಲ ಸರ್ ಎಷ್ಟು ಗೊಂದಲ ಇದೆ ಆದರೆ ನಾನು ಒಂದು ಹೇಳ್ತೀನಿ, ಗುಳಿಗ ಕಾಯ್ತಾನೆ, ಗುಳಿಗ ಶಕ್ತಿ ಕಾಯುತ್ತೆ. ಯಾರು ಸತ್ಯದ ದಾರಿಯಲ್ಲಿ ಹೋಗ್ತಾರೆ ಅವರನ್ನ ಕಾಯುತ್ತೆ. ಹೇಳುವವರು ಎಷ್ಟೋ ಜನ ಬರ್ತಾರೆ, ಆದರೆ ಗುಳಿಗ ಕಾದೇ ಕಾಯ್ತಾನೆ, ಕಾಪಾಡ್ತಾನೆ, ಶ್ರೀರಾಕ್ಷಿಯಾಗಿ ಇರ್ತಾನೆ ಅಂತ ನಮ್ಮ ನಂಬಿಕೆ. ಸೊ ಹಾಗೆ ಎಷ್ಟು ಸಾರ್ಥಕತೆ ಇದೆ ಸರ್ ಕೊನೆಗೆ. ಯಾಕಂದ್ರೆ ಬಹಳಷ್ಟು ಇವತ್ತಿನ ಕರೆಗಳಲ್ಲಿ ಇವತ್ತು ತಮಗೆ ಯಾವ ರೀತಿ ಪುಣ್ಯಗಳು ಬರುತ್ತೆ ಅಂತ ಬಂದಾಗ, ಆ ಹಿಂದಿನ ಒಂದು ಕುಟುಂಬ, ಅಲ್ಲಿ ಇದ್ದಂತಹ ಕುಟುಂಬಗಳು ಅವರು ನಮ್ಮ ದೈವವನ್ನು ನಂಬ್ತಾ ಇದ್ರು, ಅವರು ಬೇರೆ ಕಡೆ ಹೋಗಿದ್ದಾರೆ. ಈಗ ತಮ್ಗಳ ಒಂದು ಕಾರಣದಿಂದ ಮತ್ತೆ ಆ ಕುಟುಂಬ ಒಂದಾಗ್ತಾ ಇದೆ. ಆ ಕುಟುಂಬಕ್ಕೆ ಗೊತ್ತಾಗಿದೆ ನಮ್ಮ ಶಕ್ತಿ ಇದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ತುಳುನಾಡಿನ ಜನರಿಗೆ ಕೂಡ ಗೊತ್ತಾಗಿದೆ ಗುಳಿಗಿನ ಶಕ್ತಿ ತಮ್ಗಳಿಂದ. ಸೊ ಹಾಗಿದಾಗ ಎಷ್ಟು ಸಾರ್ಥಕತೆ ಇದೆ. ಇನ್ನೂ ಕೂಡ ಅದೇ ಬೇಜಾರಲ್ಲಿದ್ದೀರಾ, ಗೊಂದಲದಲ್ಲಿದ್ದೀರಾ? ಇವತ್ತು ಬೆಳಿಗ್ಗೆ ಏನಾಯ್ತು ಅಂದ್ರೆ, ಉದಯವಾಣಿಯ ಸಂತೋಷ್ ಫೋನ್ ಮಾಡಿದ್ರು. ಹಾಗೆ ಫೋನ್ ಮಾಡಿ ವರದಿ ಆಗಿದೆ, ಇದು ನಾಳೆ ವಿಜಯ ಕರ್ನಾಟಕದಲ್ಲೂ ಬರ್ಲಿಕ್ಕಿದೆ.
ಏನಾಯ್ತಂದ್ರೆ ನಮ್ಮ ಡಿ.ಎಂ ಬಂದು ಆಗಿದ್ದು 1 ವಾರ, Okay. 1 ವಾರನ 10 ದಿನನೇ. ಇವತ್ತು ನೀವು ನಂಬಿದ್ರೆ ನಂಬಿ ಉದಯವಾಣಿ ನೋಡಿ ತುಂಬಾ ಜನರದ್ದು ಮೆಸೇಜ್ ಇತ್ತು. ಆಮೇಲೆ ಇವತ್ತು ಕನಿಷ್ಠ ಒಂದು 15 ಚಾನೆಲ್ಗಳು ಆ ಕ್ಷೇತ್ರದ ಸ್ಪಾಟಿಗೆ ಬಂತು. ಈ ಬಂದಾಗ ಸ್ವಲ್ಪ ನಮಗೆಲ್ಲ ಇದು ಏನಾಗ್ತದ, ಇದು ಏನಂದ್ರೆ ಈಗಿನ ಕಾಲದಲ್ಲಿ ಏನಂದ್ರೆ ಅದನ್ನು ಧಾರ್ಮಿಕತೆಗೆ ಇದಾಗುವುದು ಅಥವಾ ಇನ್ನೊಂದು ಅದೊಂದು ಇದೊಂದು ನಮ್ದು ಹೇಳಿ ಕೇಳಿ ಸೆಕ್ಯುಲರ್ ಕಂಟ್ರಿ. ಸೊ ಈ ಗೊಂದಲದಲ್ಲಿ ನಮಗೆಲ್ಲ ನನ್ನ ಮನೆಯವರು ಹಾಗೆ ಹೇಳಿದ್ರು, ನೀವು ಯಾಕೆ ಇದರಲ್ಲಿ ಸಿಕ್ಕಾಕೋತೀರಿ ಅಂತ ಹೇಳುವಂತ ಮಾತು. ಈಗ ಬರುವಾಗಲೇ ಹೇಳಿದ್ರು, ಒಂದು ಈರೆಗೆ ಬೋಡ ಅಂತ. ಅವರು ಮಾತ್ರ ಪ್ರತಿಯೊಂದಕ್ಕೂ ಕೇಳ್ತಾರೆ, ಎಲ್ಲಿಗೆ ಹೋಗುದಾದ್ರೂ ದೇವರ ಹತ್ರ ಕೇಳ್ತಾರೆ, ಪುರೋಹಿತರ ಹತ್ರ ಕೇಳ್ತಾರೆ. ನನಗೆ ಈಗ ಅವಳಿಗೆ ಒಂದು ಅಳುಕು, ಇಲ್ಲಿ ಹೋಗಿ ನೀವು ಯಾಕೆ ಇದರಲ್ಲಿ ಸಿಕ್ಕ. ಅದಕ್ಕೆ ನಾನು ನೀವು ಫೋನ್ ಮಾಡಿದಾಗಲೂ ಕೂಡ ಹೇಳಿದೆ, ನನಗೆ 2 ಆಪರೇಷನ್ ಇತ್ತು. ಆಪರೇಷನ್ ನಾನು ಪ್ರೀಫೋನ್ ಮಾಡಿ NSಗೆ ಏನೆಲ್ಲ ಕಸರತ್ ಮಾಡಿ ನಾನು ಇಲ್ಲಿಗೆ ನಿಮಗೆ ಬಂದದ್ದು. ಬರುವಾಗ ನಾನು ಕೂಡ ಹೇಳಿದೆ, ಅದು ಕೂಡ ಬೆಳಿಗ್ಗೆ ಇಚ್ಛೆ ಸರ್, ನಾನು 8 ಗಂಟೆಗೆ ಬರ್ತೇನೆ ಅಂತ ಹೇಳಿದೆ. ಮತ್ತೆ ನಿಮ್ಮ ಯಾಕೆ ಶೆಡ್ಯೂಲ್ ಎಲ್ಲ ಇದು ಮಾಡೋದಂತ ನನ್ನ ಶೆಡ್ಯೂಲ್ ಅನ್ನೇ ಚೇಂಜ್ ಮಾಡ್ಕೊಂಡೆ ನಾನು. ಹಾಗೆ ಒಂದು 2-3 ಪೇಷಂಟ್ಗೆ ನಾಳೆ ಬನ್ನಿ ನನಗೆ ಈಗ ಹೋಗ್ಲಿಕ್ಕಿದೆ ಅಂತ ಹೇಳಿದ್ರೆ, ಆಯ್ತು ನಾಳೆ ನೀವು ಹೋಗಿ ಅಲ್ಲಿಗೆ ಅಂತ ಹೇಳಿದ್ದು ಉಂಟು. ಜೊತೆಗೆ ನಾನು ಸಲ್ದಾನರನ್ನು ನಮ್ಮೊಟ್ಟಿಗಿದ್ದವರು ಈ ಸೆಕ್ಯುಲರ್ ಎನ್ನುವಂತ, ನಾನು ಯಾವಾಗಲೂ ಮೊನ್ನೆ ಒಬ್ರು ಕೂಡ ಹೇಳ್ತಿದ್ರು ಗಣಪತಿ ಸೆಕ್ಯುಲರ್ ಅಂತ. ಇದು ಯಾವ ಧರ್ಮಕ್ಕೂ ಸೀಮಿತ ಆಗಿಲ್ಲ. ಅದಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲಿ ಇವತ್ತು ನೀವು, ನಾನು ಸಿಕ್ಕಿಮಿನ ಮಣಿಪಾಲ ಆಸ್ಪತ್ರೆಗೆ ಹೋಗಿದ್ದೇನೆ, ಅದರಲ್ಲಿ ಎದೂರಿನಲ್ಲಿ ಗಣಪತಿ ಸಿಕ್ಕಿಮಲ್ಲಿ ಗುಡ್ಡದ ಮೇಲೆ. ನೀವು ಅದು ಆಸ್ಪತ್ರೆ ನೋಡಿದ್ರೆ ಆಶ್ಚರ್ಯ ಪಡ್ತೀರಿ, ಅಲ್ಲಿಗೆ ಎಲ್ಲಿಗೆ ಹೇಗೆ ಹೋಗ್ತಾರೆ. ನಾನು ಗ್ಯಾಂಗ್ಟಾಕಿಗೆ ಹೋಗಿದ್ದೆ 2 ವರ್ಷದ ಹಿಂದೆ. ಹೋದಾಗ ನಾನು ಮಣಿಪಾಲ ಆಸ್ಪತ್ರೆ ನೋಡ್ಬೇಕಂತ ಅಲ್ಲಿ ಹೋಗಿದ್ದೆ, ಯಾಕಂದ್ರೆ ನಾನು ಅಲ್ಲಿ ಸ್ಟೂಡೆಂಟ್, KMC ಮಂಗಳೂರಿನ ಸ್ಟೂಡೆಂಟ್. ಹೋದಾಗ ಅಲ್ಲಿ ಎದುರು ಸಿಗುದು ನಿಮಗೆ ಗಣಪತಿ, ದೊಡ್ಡ ಗಣಪತಿ. ಸೊ ಇದೊಂದು. ಇನ್ನೊಂದು, ನಮಗೆ ಇದರಲ್ಲಿ ಯಾರಿಗೂ ನೋವು ಮಾಡಬೇಕು. ಈ ಕೆಲವರಿಗೆ ಪ್ರತಿಗಳು ನಮ್ಮ DMO ಅವ್ರಿಗೆ ಕೇಳಿದ್ರಂತೆ, ನೀವು ಉಸ್ತುವಾರಿ ಸಚಿವರ ಪರ್ಮಿಷನ್ ತಗೊಂಡಿದ್ದೀರಾ, ಸ್ಪೀಕರ್ಗೆ ಮಾತಾಡಿದ್ದೀರಾ? ಅವ್ರು ಗಲಿಬಿಲಿ ಆದ್ರು, ಅವ್ರಿಗೆ ಈ ವಿಷಯವೇ ಗೊತ್ತಿಲ್ಲ. ಅವ್ರು ಬಂದದ್ದು ನಮ್ಮ ಪೂಜೆ ಎಲ್ಲ ಆಗಿ ತಿಂಗಳಾಯ್ತು. ಅವ್ರು ಬಂದೆ, ನನಗೆ ಯಾಕೆ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಏನಾಗ್ತಾ ಇದೆ, ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಉಸ್ತುವಾರಿ ಸಚಿವರಿಗೆ ಹೇಳಿದಾರ, ಸ್ಪೀಕರ್ಗೆ ಹೇಳಿದಾರ ಅಂತ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಾನು ಕೂಡ ನಿಮ್ಗೆ ಅದಕ್ಕೆ ಹೇಳಿದ್ದು, ಇದರಲ್ಲಿ ಏನಾದ್ರೂ ಆಗುದಿದ್ರೆ ನಿಮ್ಮ ಬೆಂಬಲ. ನಾನು ಎಲ್ಲ ಚಾನಲ್ಗೆ ಹೇಳಿದ್ದೇನೆ, TV9ಗೆ ಹೇಳಿದ್ದೇನೆ, ಜೊತೆಗೆ ಬೆಳಿಗ್ಗೆ ಇವರು ನಮ್ಮ ಸುವರ್ಣ ನ್ಯೂಸ್ ಎಲ್ಲ ಬಂದವರಿಗೆ ಹೇಳಿದ್ದೇನೆ. ನಾನು ಸತ್ಯವನ್ನು ಹೇಳಿಕ್ಕೆ ಬರ್ತೇನೆ. ಬಸ್ ನಮಗೇನಾದ್ರೂ ನಿಮ್ಮೆಲ್ಲರ ಸಾರ್ವಜನಿಕರ ಬೆಂಬಲವೂ ಬೇಕು, ನಿಮ್ಮೆಲ್ಲರೂ ನೋಡಿ ಸರ್, ಬಹಳಷ್ಟು ಜನರು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು ತಮ್ಮಗಳನ್ನ. ಮತ್ತೆ ನನಗೆ ವೈಯಕ್ತಿಕವಾಗಿ ನಾನೊಂದು ಹಳ್ಳಿಯಿಂದ ಬಂದವ, ಇವರಿಗೆಲ್ಲ ಗೊತ್ತುಂಟು. ನಾನು ಹೈಸ್ಕೂಲ್ ಅನ್ನು 6 ಕಿಲೋಮೀಟರ್ ದಿನ ನಡೆದು ನಾನು ಹೈಸ್ಕೂಲ್ ಅವರಿಗೆ ಪ್ರಥಮ ಕ್ಲಾಸಲ್ಲಿ ನನ್ನ ಕನ್ನಡ ಮೀಡಿಯಂ ಗವರ್ಮೆಂಟ್ ಸ್ಕೂಲ್. ಸೊ ಈಗಿರುವಾಗ ನಾನು ಆವತ್ತಿನಿಂದ ಕಟೀಲಿದ್ದು ಭಕ್ತ. ನನಗೆ ಹಾಸ್ಟೆಲ್ನಲ್ಲಿ ಕಲ್ತವ್ರು, ನಾವು ಹಾಸ್ಟೆಲಲ್ಲಿ ಎಲ್ಲ ಕಷ್ಟಪಟ್ಟು ಬಂದದ್ದು ಒಂದು ವಿಷಯ, ಅದು ಒಂದು ವಿಷಯ. ಆದ್ರೆ ನನಗೆ KMCಗೆ ಸೀಟ್ ಸಿಕ್ತು. ನಾನು ದೇವರು ಮತ್ತು ದೇವರಿಗೆ ಸಂಬಂಧಪಟ್ಟಾಗ ನಾನು ಫಸ್ಟ್ ಇಯರ್ ಅಲ್ಲಿರುವಾಗ ಜಿಂದಾಲ್ ಸ್ಕಾಲರ್ಶಿಪ್ಗೆ ನಮ್ಮ ಕ್ಲಾಸಲ್ಲಿ ನಾವು ಆಗ 60 ಜನ ಮೆರಿಟ್, 60 ಜನರಲ್ಲಿ ನಾವು 5 ಜನ ಅಪ್ಲೈ ಮಾಡಿದ್ದೆವು. ಇದಕ್ಕೆ ಜಿಂದಾಲಿಗೆ ಸ್ಕಾಲರ್ಶಿಪ್ಗೆ ಏನು ಮಾನದಂಡ ಅಂದರೆ ಅವರು ಸ್ವಲ್ಪ ಇನ್ಕಮ್ ಸ್ವಲ್ಪ ಕಮ್ಮಿ ಇರಬೇಕು, SLCಯಲ್ಲಿ ಮೋರ್ ದ್ಯಾನ್ 85% ಇರಬೇಕು, ಹಾಗೇನಾದರೂ ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರಬೇಕು. ಜಿಂದಾಲ್ನವರು ತಿಂಗಳಿಗೆ 1,000 ಕೊಡ್ತಾರೆ. ಆಗಿನ ಟೈಮಲ್ಲಿ 92 ಅಲ್ಲಿ 1,000 ಅಂದ್ರೆ ದೊಡ್ಡ ಅಮೌಂಟ್. ಇಲ್ಲಿ ಏನಾಯ್ತಂದ್ರೆ ಅಪ್ಲೈ ಮಾಡಿದ್ರಲ್ಲಿ 4 ಜನರಿಗೆ ಬಂತು, ನನಗೆ ಬಂದಿಲ್ಲ. ಅದು ನನಗೆ ಭಾರಿ ಮನಸ್ಸಿಗೆ ಬೇಜಾರಾಯ್ತು. ಎಲ್ಲ ನನ್ನ ಪರ್ಸೆಂಟೇಜ್ ಸೇಮ್ ಇದೆ, ಎಲ್ಲ ನಂದು CET ಪರ್ಸೆಂಟೇಜ್ ಚೆನ್ನಾಗಿತ್ತು. ನಾನು ಎಲಿಜಿಬಿಲಿಟಿ ಇದ್ರು ಯಾಕೆ ಬರಲಿಲ್ಲ ಅಂತ ನೀವು ನಂಬಿದ್ರೆ ನಾನು ಕಟೀಲಿಗೆ ಹೋಗಿದ್ದೆ. ಇದು ಸತ್ಯ, ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಕಟೀಲಿಗೆ ಹೋಗಿ ಪ್ರಾರ್ಥನೆ ಮಾಡಿದೆ, ಎಲ್ಲರಿಗೆ ಬಂದಿದೆ, ನನಗೆ ಯಾಕೆ ಬಂದಿಲ್ಲ ಅಂತ. ಆ ದಿನ ನೈಟ್ ನನಗೆ ಅದು 6 ತಿಂಗಳ ದುಡ್ಡು ಒಟ್ಟಿಗೆ ಬರುದು. ನನಗೆ ಸ್ಯಾಂಕ್ಷನ್ ಆಗಿದೆ 800 ರೂಪಾಯಿ, 1000 ಅಲ್ಲ, ಅದು ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇದೆ ಅವರದು. ಕೆಲವರಿಗೆ 1000 ಕೊಡ್ತಾರೆ, ಕೆಲವರಿಗೆ 800, ಕೆಲವರಿಗೆ 2000 ಕೊಡ್ತಾರೆ. ಜಿಂದಾಲ್ ಸ್ಕಾಲರ್ಶಿಪ್. ಆವತ್ತು ನೈಟ್ ನನಗೆ ಅಂದ್ರೆ ಒಂದು ಕನಸಲ್ಲಿ ನನಗೆ 800 × 6 4800 ರೂಪಾಯಿದು DD ಕನಸಲ್ಲಿ ತಗೊಳ್ಳುವಂತ ಒಂದು ಕನಸು ಬಿದ್ದಿತ್ತು. ನೀವು ನಂಬಿದ್ರೆ ನಂಬಿ ನೆಕ್ಸ್ಟ್ ಡೇ ನನ್ನ ಹಾಸ್ಟೆಲ್ಗೆ DD ಬಂದು ಪೋಸ್ಟ್ ಮ್ಯಾನ್ ಕೊಟ್ಟ. ಅಲ್ಲಿಂದ ನಾನು ದೈವ ಶಕ್ತಿ ಇದೆ, ದೇವರು ಇದ್ದಾರೆ, ಇದಕ್ಕೆ ಯಾವುದೇ ಉತ್ಪ್ರೇಕ್ಷೆ ಇಲ್ಲ, ಬೇರೆಯವರು ಏನೇ ಹೇಳಿ ಆ ಒಂದು ಅನುಭವದ ಮೇಲೆ
ನನಗೆ ಅನೇಕ ಕೆಲಸ ಆಗಿದೆ. ನಾನು ಕಟೀಲಲ್ಲಿ ಏನು ಪ್ರಾರ್ಥನೆ ಮಾಡಿದ್ರು ನಮಗೆಲ್ಲ ಅದು ಸಕ್ಸಸ್ ಆಗಿದೆ. ಮತ್ತು ಕೊರಗಜ್ಜನಲ್ಲಿ ಪ್ರಾರ್ಥನೆ ಮಾಡಿದ್ದೆ, ಬೀದನಲ್ಲೂ ಪ್ರಾರ್ಥನೆ ಮಾಡ್ತೇವೆ. ನಾವು ಸಣ್ಣದಿರುವಾಗ ಅನೇಕ ಕೋಲಗಳಿಗೆಲ್ಲ ಹೋಗ್ತಿದ್ದೆ. ನಾನು ಕಂಡುಕೊಂಡಂಥ ದೈವಾರಾಧನೆಯ ಒಂದು ವಿಶೇಷ ಏನಂದರೆ, ಎಷ್ಟೋ ಕುಟುಂಬಗಳನ್ನು ಅಂದರೆ ನೀವು ಊರಲ್ಲಿರುವಂಥ ದ್ವೇಷ ಮಾತಾಡದಿರೋದು ಅಂಥದ್ದನ್ನೆಲ್ಲ ನುಡಿಗಟ್ಟಿನಲ್ಲಿ ಒಂದು ಮಾಡಿದೆ. ಸತ್ಯ. ಸೊ ಇಂಥ ಒಂದು ವಿಷಯ ಇರುವಾಗ ನಾವು ದೈವಾರಾಧನೆಗೆ ಒಂದು ಮಹತ್ವವನ್ನು ಕೊಡಲೇಬೇಕಾಗ್ತದೆ. ಈಗ ಯಾರೋ ಮಾಡೋದನ್ನು ದೈವ ಮಾಡಿದೆ ಅಂತ ಹೇಳುವಾಗ ಬಹುಶಃ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿದ್ದೀರಿ, ದೈವಗಳ ಅಸ್ತಿತ್ವವನ್ನು ತೋರಿಸ್ಕೊಂಡು ಬಂದಿದೆ. ಸೊ ಹಾಗಾಗಿ ನಾನು ವೆಲ್ಲಾಕಲ್ಲಿ ಇರುವಾಗ ಇಲ್ಲಿ ಕೆಲವು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಕೆಲವು ಕಾಂಟ್ರಾಕ್ಟರ್ಗಳು, ನನ್ನ ಒಬ್ರಿಗೂ ಕಾಂಟ್ರಾಕ್ಟರ್ ಕೂಡ ಅವರಿಗೆ ಸ್ಟೋನ್ ಆಗಿತ್ತು, ನಾನು ಅವರ ಚಿಕಿತ್ಸೆಗೆ ಬಂದಿದ್ದು. ಅವರ ಹತ್ರನೂ ಕೂಡ ವಿಚಾರಿಸ್ತಿದ್ದೇನೆ ಹೇಗೆ ನಡೀತಾ ಉಂಟು ಅಂತ. ಅವರು ಹೇಳ್ತಾ ಇದ್ರು, ನಮ್ಮ ಕಾರ್ಮಿಕರೊಬ್ಬರು ಹೀಗಾಯಿತು, ಮತ್ತು ಇನ್ನೊಬ್ಬರು ಹೀಗಾಯಿತು, ಎಲ್ಲೋ ಇದ್ದವನು ಇಲ್ಲಿ ಬಂದು ಸುಸೈಡ್ ಮಾಡ್ಕೊಂಡ, ಅವನ ಬಾಡಿಯನ್ನು ತೆಗಿಲಿಕ್ಕೆ ಅವನು 110 kg ಇದ್ದ, ಅದು ಟಾಯ್ಲೆಟ್ ಕಷ್ಟ ಆಯಿತು, ಮತ್ತು ನಾವು ಹಗ್ಗ ಹಾಕಿ ಪೊಲೀಸರು ಬಂದು ಆ 4th ಫ್ಲೋರಿಂದ ಇಳಿಸಿದ್ದು, ಇಂಥದ್ದೆಲ್ಲ ಹೇಳ್ತಾ ಇದ್ರು. ಆಗ ನನಗೊಂದು ಮನಸ್ಸಿನಲ್ಲಿ ಇದು. ಅದಕ್ಕೆ ನಾನು ಅಲ್ಲಿ ಸಿಬ್ಬಂದಿಗಳಿಗೆಲ್ಲ ಅಲ್ಲಿ ಇದ್ದವರಿಗೆ ಕೇಳಿದೆ. ಅವರು ಕೆಲವರು ಹೇಳಿದ್ರು, ಇಲ್ಲ ಸರ್ ಅದರಲ್ಲಿ ಏನೋ ಇದೆ, ನಾಗನ ಇದಿದೆ ಮತ್ತು ಗುಳಿಗನದಿದೆ. ಹಾಗಾಗಿ ನಾನು ಆಗಿನ ಡಿಸ್ಟ್ರಿಕ್ಟ್ ಸರ್ಜನ್ ಜೆಸಿಂತಾ ಡಿಸೋಜ ಇದ್ದರು, ಅವರಿಗೆ ನಾನು ಒಂದು ಮಾತು ಹೇಳಿದೆ, ಯಾವಾಗ ಉದ್ಘಾಟನೆ ರೆಡಿ ಆಗ್ತೀರಿ 1 ತಿಂಗಳ ಮುಂಚೆ ನನಗೆ ಹೇಳಿ, ನಾನು ಎಲ್ಲರನ್ನು ಸಂಘಟನೆ ಮಾಡ್ತೇನೆ, ಒಂದು ಗ್ರೂಪಲ್ಲಿ ಹಾಕ್ತೇನೆ. ಕೊಡೋದಾದ್ರೆ ಕೊಡಿ, ಕೊಡದಿದ್ರೆ ನಮಗೆ ದಿವಾಕರ್ ರಾವ್ ಇದ್ದಾರೆ, ಸುರೇಶ್ ಭಾಯ್ ಇದ್ದಾರೆ, ಸಲ್ದಾನ ಇದ್ದಾರೆ. ಸಲ್ದಾನ್ ಅವ್ರದ್ದು ಮನೆ ನೀವು ನೋಡಿದ್ರೆ ಬಹುಶಃ ಅವರು ಇನ್ನೊಬ್ಬ ರಿಚೆಸ್ಟ್ ಪರ್ಸನ್, ಅವರು ಮನಸ್ಸು ಮಾಡಿದ್ರು ಒಬ್ಬರೇ ಮಾಡ್ಯಾರ ಅಂತ. ಅಂದ್ರೆ ಅವರ ನಾನು ಇದೆಲ್ಲ ಒಳ್ಳೆ ಮನಸ್ಸು ಇದೆ. ಅಲ್ಲ ಸಲ್ದಾನ್ ನೀವು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು. ಅವ್ರ ಹತ್ರ ಅಲ್ಲಿ ಪಾಂಡೇಶ್ವರದಲ್ಲಿ ನೀವು ಜಾಗ ನೋಡಿದ್ರೆ ಅದು ಮೋಸ್ಟ್ಲಿ ಕೋಟಿಗಟ್ಟಲೆದು ಜಾಗ. ಅವರಿಗೇನು ಅಂತ ಕೊಡುವುದರಲ್ಲಿ ನೀವು ಯಾವ ಡೊನೇಷನ್ ಇಲ್ಲದೆ ಮಾಡುವ ದೇವರು ಒಳ್ಳೆಯವರಿಗೆ ಅವತ್ತು ಒಳ್ಳೇದು ಮಾಡ್ತಾರೆ. ಸೊ ಈ ರೀತಿ ಎಲ್ಲ ನಾವು ಆಲೋಚನೆಯಲ್ಲಿ ಹೊರಟವರು. ಹೊರಟಾಗ ನಾವು ಹಾಕಿದಂತ ಇದು ಏನು ಮೆಸೇಜ್ ಇದೆ ಅದು ಸಲ್ದಾನರು ಹಾಕಿದ್ದು ಫಸ್ಟ್. ನಾನು ಅವರಿಗೆ ಹೇಳಿದ್ದು, ನೀವು ಹಾಕಿ, ಸೀನಿಯರ್ ಹಾಕಿದ್ರೆ ಈ ಕೆಲವು ಸಲ ನಾನು ಹಾಕಿದ್ರೆ ಏನು ಗೊತ್ತಾ, ಇವನಂತ ಕೇಳೋದಂತ ಇರ್ತದೆ. ಅದಕ್ಕೆ ನಾನು ಅವರಿಗೆ ಫೋನ್ ಮಾಡಿ ಹೇಳಿದ್ದು, ನೀವೊಂದು ಹಾಕಿ, ಯಾಕೆಂದ್ರೆ ಫಸ್ಟ್ ನೀವು ಹಾಕಿದ್ದು ಅವರು ಸಲ್ದಾನ್ರವರು 2,000 ನಂದು ಅಥವಾ ಒಂದು 5,000 ಅಂತ ಹಾಕಿ ಫಸ್ಟ್ ನೇಮ್ ಅವ್ರದ್ದು ಹಾಕಿದ್ರೆ ಮತ್ತೆ ನೋಡುವ ರಿಯಾಕ್ಷನ್ ನೋಡುವ. ನಂಬಿದ್ರೆ ನಂಬಿ 3 ದಿನದಲ್ಲಿ ನಮಗೆ 1.5 ಲಕ್ಷ ಕಲೆಕ್ಷನ್ ಆಗಿದೆ. 3.5 ದಿನದಲ್ಲಿ ಈಗ ಖರ್ಚು ಆಗ್ತಾಗಿ ಇನ್ನೊಂದು 20,000 ಉಂಟು. ಮತ್ತೆ ನಮ್ಗೇನು ಪುರೋಹಿತರಾಗಲಿ ದರ್ಶನ ಪಾತಿ ಏನು ಹೆಚ್ಚು ಅವ್ರು ನಾವು ಕೊಟ್ಟದನ್ನು ತಗೊಂಡಿದ್ದಾರೆ. ಈಗ ಇನ್ನು ಮುಂದಕ್ಕೆ ನಮ್ದು ಅದು ಹೊಸ ಬಳಕಲ್ಲಿ ಏನು ಶಿಫ್ಟ್ ಆದ ಕೂಡಲೇ ನಾವು ಉಳಿದ ಹಣವನ್ನು, ನಮ್ಮ ಹತ್ರ ಈಗ ಒಂದು 20,000 ಉಳಿದಿದೆ, ಆ 20,000ವನ್ನು ನಾವು ಇದಕ್ಕೆ ಯಾವುದು ಆಯುಧ ಪೂಜೆಗೆ ಉಪಯೋಗಿಸ್ತೇವೆ. ಎಲ್ಲ ಟ್ರಾನ್ಸ್ಪರೆಂಟ್, ನಾನು ಅದನ್ನು ಲೆಕ್ಕವನ್ನೆಲ್ಲ ದಿನ ಇದನ್ನು ಗ್ರೂಪಲ್ಲಿ ಹಾಕ್ತೇನೆ. ಯಾವುದೇ ಕೊಲ್ಲೂರಿಗೆ ಕೂಡ ಅಲ್ಲಿ ಹೇಳಿದ್ದಾರೆ ಪಾತ್ರಿಯವರು, ನೀವು ಕೊಲ್ಲೂರಿಗೆ ಮುಖಾಂಬಿಕೆಗೆ ಹೋಗಿ 1 ಗ್ರಾಮ್ ಚಿನ್ನ ಹಾಕಬೇಕು. ಅದು ಲಾಸ್ಟ್ ಸಂಡೇ ನಾವು 12 ಜನ TT ಮಾಡಿ ಹೋಗಿ ಅದಕ್ಕೆ ಹರಕೆಯನ್ನು ಹಾಕಿ ಬಂದಿದ್ದೇವೆ. ಇಷ್ಟೆಲ್ಲ ನಾವು ಯಾಕೆ, ಇದು ನನ್ನದಲ್ಲ, ಈಗ ಆಸ್ಪತ್ರೆ ಎಲ್ಲರದು. ಹೌದಪ್ಪ, ನನಗೋಗ್ಲಿ ಮನಸ್ಸಿತ್ತು ಅವತ್ತು, ಡ್ಯೂಟಿ ಇದ್ದ ಕಾರಣ ಬಿಡ್ಲಿಕ್ಕೆ ಆಗ್ಲಿಲ್ಲ. ಡಿಎಂಒ ಕೂಡ ಪತಿ ಪತ್ನಿ ಸಮೇತರಾಗಿ ಬಂದಿದ್ರು. ಅಲ್ಲಿ ಬಂದು ಪೂಜೆ ಮಾಡಿ ಈಗ ಎಲ್ಲರಿಗೂ ಒಳ್ಳೇದಾಗುವಂಥದ್ದು ಮಾಡಿದ್ದೀವಿ. ಮತ್ತೊಂದು ನಮ್ಗೊಂದು ಅಲ್ಕ ಏನಂದ್ರೆ, ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಹಾಗೆ ಒಂದು ಬೋಡ ಒಬ್ರು ದಾದ ಅಂತ ಹೇಳುವಂತವ್ರು ಇರ್ತಾರೆ. ಅದನ್ನ ನಾನು ಬೆಳಿಗ್ಗೆ ಕೂಡ ನಾನು ಅದಕ್ಕೆ ಹೇಳಿದ್ದೇನೆ, ನಿಮ್ಗೆ ಹೇಳಿದ್ದೇನೆ, ನಿತಿನ್ ರವರೇ ನಾನು ಬರ್ತೇನೆ, ಏನಾದ್ರೂ ತೊಂದರೆಗಳಾದ ನೀವಿದ್ದೀರಲ್ಲ ಅಂತ ಎಲ್ಲರಿಗೂ ನಿಮಗೆ ಕೇಳಿದ್ದೇನೆ. ಹಾಗಾಗಿ ಸಾರ್ವಜನಿಕರ ಸಹಕಾರ ಬೇಕು. ನಾವು ಮಾಡಿದ್ದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಇದ್ರೆ ಮುಂದಕ್ಕೆ ನಾವು ಎಲ್ಲಿ ಏನೋ ಅಲ್ಲ ವೈಭವೀಕರಣ ಮಾಡಿ. ಆ ಗುಳಿಗದ ದರ್ಶನ ಪಾತಿ ಕೂಡ ಹೇಳಿದ ಅದನ್ನೇ, ನೀವು ಒಂದು ಹೂ ಇಟ್ಟರೆ ಸಾಕು, ಮತ್ತೆ ವರ್ಷಕ್ಕೊಂದು ಪರ್ವ ಪುರೋಹಿತರಿಂದ ಮಾಡಿಸಿ. ಇಷ್ಟೇ ಕೇಳಿರೋದು. ಅಲ್ಲಿ ಕೋಲ ಮಾಡಿ, ನನಗೆ ಅದು ಮಾಡಿ, ವಿಜೃಂಭಣೆ ಮಾಡಿ ಅಂತ ಎಂದೂ ಗುಳಿಗ ಕೇಳಿಲ್ಲ. ಇಷ್ಟು ಮಾಡಿದ್ರೆ ನಾನು ನಿಮ್ಮನ್ನು ಕಾಯ್ತೇನೆ. ಈ ಸಂದರ್ಭದಲ್ಲಿ ನಾನೊಂದು ಹೇಳಲು ಇಚ್ಛೆ ಪಡ್ತೇನೆ, ಯಾರಾದ್ರೂ ಇದರಲ್ಲಿ ಕಲೆಕ್ಟ್ ಮಾಡಿ ದುಡ್ಡು ಮಾಡಿದ್ರೆ ಅಂದ್ರೆ ಅದನ್ನು ಸದಾನಂದ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಡಯಾಲಿಸಿಸ್ ಶುರು ಮಾಡುವಾಗ ಅಲ್ಲಿ ಒಂದು ಡಯಾಲಿಸಿಸ್ ಮಿಷಿನ್ ಶಾರ್ಟ್ ಇತ್ತು.
ಒಂದು ಡಯಾಲಿಸಿಸ್ ಮಿಷಿನ್ he has paid 50,000 rupees from his pocket. ಈಗಲ್ಲ 5-6 ವರ್ಷದ ಹಿಂದೆ ಅಲ್ವಾ. ಈಗ 50,000 ಸ್ವಲ್ಪ ಕಮ್ಮಿ ಕಾಣಬಹುದು, ಮತ್ತೆ 5-6 ವರ್ಷದ ಹಿಂದೆ ಇಲ್ಲ ದೊಡ್ಡ ಅಮೌಂಟ್. ಹೌದು, ಒಳ್ಳೆ ಮನಸ್ಸು ಬೇಕು ಸರ್, ಒಳ್ಳೆ ಮನಸ್ಸು ಬೇಕು, ನೋ ಡೌಟ್. ಆ ಒಂದು ವಿಚಾರ ಅದು ನಿಜವಾಗ್ಲೂ ಹೆಮ್ಮೆ ಆಗುವಂಥದ್ದು. ಅಂಡ್ ತಮ್ಮ ಒಂದು ವಿಚಾರಧಾರೆಗಳು ಕೂಡ ಹೆಮ್ಮೆ ಆಗುವಂಥದ್ದು. ಜೊತೆಗೆ ಸರ್, ಈಗ ತಾವೊಂದು ವಿಚಾರವನ್ನ ಹೇಳಿದ್ರಿ, ಅಂದ್ರೆ ನಾನೊಂದು ಹೇಳ್ತೀನಿ, ಯಾರು ಇಲ್ಲ ಅಂತ ಹೇಳಿದ್ರು ಕೂಡ ಎಲ್ಲರೂ ಇದ್ದಾರೆ ತಮ್ಗಳ ಜೊತೆ. ಗುಳಿಗ ದೈವ ಇದ್ದೇ ಇರುತ್ತೆ, ಆತನ ರಕ್ಷಣೆ ಶ್ರೀರಕ್ಷೆ ಸದಾ ಇರುತ್ತೆ. ಇಲ್ಲಿ ನಾನು ಕೇಳ್ಬೇಕ್ರಿ, ಇದು ಗುಳಿಗನ ಕಟ್ಟೆ ಆಗಿರುವಂಥದ್ದು ಯಾವಾಗ ಆಗಿತ್ತು ಕಂಪ್ಲೀಟ್ ಆಗಿ? ಈಗ ಅದು ಒಂದು ಸಾಮಾನ್ಯವಾಗಿ ಅಶ್ವತ್ಥ ಮರಕ್ಕೆ ಕಟ್ಟೆ ಒಂದು ಕಟ್ಟೆ ಕಟ್ತಾರೆ, ಅದು ಶಿಫ್ಟ್ ಆಯ್ತಲ್ಲ ಯಾವಾಗ 2021 ಈಗ ಆಗಸ್ಟ್ 15ಕ್ಕೆ ಹೊಸ ಕಟ್ಟಡ ಇಲ್ಲ ಕಟ್ಟೆ ಕಟ್ಟಿದಲ್ಲ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರತಿಷ್ಠಾಪನೆ ಯಾವಾಗ? ಮೊನ್ನೆ ಆಗಸ್ಟ್ 8 ಸಂಡೇ ಬರ್ತದೆ, ಅದು ಆಗಸ್ಟ್ 11 ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಅದು ಏನು ಅಂದ್ರೆ ಒಂದು ಕಟ್ಟೆ. ಹೌದು, ಈಗ ಆಗಸ್ಟ್ 8ಕ್ಕೆ ಪ್ರತಿಷ್ಠಾಪನೆ ಮಾಡಿರುವಂತದ್ದು, 15ಕ್ಕೆ ಉದ್ಘಾಟನೆ ಕಟ್ಟಡದ ಉದ್ಘಾಟನೆ ಆಗಿರುವಂತದ್ದು. ನಾನು ಇಲ್ಲಿ ಕ್ಲಿಯರ್ ಮಾಡ್ಬೇಕು ವಿಚಾರ, ಯಾಕಂದ್ರೆ ಇದೆಲ್ಲೂ ಕೂಡ ಮೀಡಿಯಾ ಅಟೆನ್ಷನ್ ಪಡಿಬೇಕು ಅನ್ನುವಂತ ವಿಚಾರಗಳೇ ಅಲ್ಲ, ಆ ಒಂದು ನಿಟ್ಟಿನಲ್ಲಿ ಮಾಡಿರುವಂತ ವಿಚಾರವೇ ಅಲ್ಲ. ಯಾಕಂದ್ರೆ ಬಂದಾಗ ಇದು ಆಗಸ್ಟ್ 8ರಲ್ಲಿ ಆಗಿರುವಂತದ್ದು, ಆಗಸ್ಟ್ 8ರಂದು ಪ್ರತಿಷ್ಠಾಪನೆ ಮಾಡಿರುವಂತದ್ದು. ನಿಜವಾಗ್ಲೂ ಕೂಡ ಮೀಡಿಯಾ ಅಟೆನ್ಷನ್ ಪಡೆದುಕೊಳ್ಬೇಕು ಅಥವಾ ಜನರ ಗಮನವನ್ನು ಪಡೆದುಕೊಳ್ಬೇಕು ಅಂತ ಬಂದಾಗ ಆವಾಗಲೇ ಪ್ರಮೋಷನ್ ಮಾಡಬಹುದಿತ್ತು. ಅಂತ ಘಟನೆಗಳು ಯಾವುದು ಕೂಡ ಇಲ್ಲಿ ನಡೆದಿಲ್ಲ. ಇದು ಜನರ ಬಾಯಿಂದ ಬಾಯಿಗೆ ಬಂದು ಜನರಿಗೆ ಗೊತ್ತಾಗಿ, ತದನಂತರ ಒಂದು ಮಾಧ್ಯಮಕ್ಕೆ ಗೊತ್ತಾಗಿ, ತದನಂತರ ಅಲ್ಲಿ ಒಂದು ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ವರದಿಯನ್ನ ಬಂದ ನಂತರ ಇದು ಜನರ ಗಮನಕ್ಕೆ ಬಂದಿರುವಂತದ್ದು. ಹಾಗೆ ಇವರುಗಳು ಇದನ್ನ ಪ್ರಾಮಾಣಿಕವಾಗಿ ಮಾಡಿರುವಂತದ್ದು, ಯಾವುದೇ ರೀತಿಯ ಆಡಂಬರಗಳಿಲ್ಲದೆ, ಯಾವುದೇ ರೀತಿಯ ತೋರಿಕೆ ಇಲ್ಲದೆ ಪ್ರಾಮಾಣಿಕವಾಗಿ ಆ ಆಸ್ಪತ್ರೆಗೆ ಬರುವಂತಹ ಸಿಬ್ಬಂದಿಗಳಿಗೆ, ಜೊತೆಗೆ ರೋಗಿಗಳಿಗೆ, ಜೊತೆಗೆ ಅಲ್ಲಿಗೆ ಬರುವಂತಹ ಜನರಿಗೆ, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳು ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ದೈವದ ಒಂದು ನಂಬಿಕೆಯ ಮೇಲೆ ಇಟ್ಟುಕೊಂಡು ಮಾಡಿರುವಂಥ ಪ್ರಾಮಾಣಿಕವಾಗಿರುವಂಥ ಕೆಲಸ. ಸೊ ಹಾಗಿದ್ದಾಗ ಅವರುಗಳ ಜೊತೆ ದೈವ ಇದ್ದೇ ಇರುತ್ತೆ, ಜೊತೆಗೆ ಸಾರ್ವಜನಿಕರು ಇದ್ದೇ ಇರ್ತಾರೆ. ಅದರಲ್ಲೂ ಕೂಡ ಮಂಗಳೂರಿನ ತುಳುನಾಡಿನ ಜನತೆ ಅವ್ರ ಜೊತೆ ಇರ್ತಾರೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದ್ರೆ ಒಂದು ಅಳುಕಿ ಇದೆ ಅವರ ಮುಖದಲ್ಲಿ, ಸೊ ಅದನ್ನ ನಾವು ಹೋಗಲಾಡಿಸ್ಬೇಕಷ್ಟೇ. ಆದ್ರೆ ಗುಳಿಗ ಅಂತ ಬಂದಾಗ ಅತ್ಯಂತ ಶಕ್ತಿಶಾಲಿ ಆಗಿರೋ ದೈವ, ಸೊ ಅವರ ಒಂದು ಟೆನ್ಷನ್ ಅನ್ನ ಮರೆಸ್ತಾರೆ. ಎಲ್ರಿಗೂ ಕೂಡ ಒಂದು ಯಶಸ್ಸಿನ, ಅವರ ಉದ್ಯೋಗದಲ್ಲಿ ಮತ್ತಷ್ಟು ಯಶಸ್ಸಿನ ಉತ್ತುಂಗದಲ್ಲಿ ಏರಿಸ್ತಾರೆ ಅನ್ನುವಂಥ ನಂಬಿಕೆ. ಆ ನಂಬಿಕೆಯಿಂದಲೇ ಕೊನೆಯದಾಗಿ ಪ್ರೆಸೆಂಟ್ ಡಿಸ್ಟ್ರಿಕ್ಟ್ ಸರ್ಜನ್ ಏನಿದ್ದಾರೆ ಬಹಳಷ್ಟು ಒಳ್ಳೆಯವರು, ಬಹಳಷ್ಟು ಅವರು ಕೂಡ ಒಂದು ಅಳುಕಿದೆ, ಅವರಿಗೂ ಕೂಡ ಗುಳಿಗ ದೈವ ಒಳ್ಳೆ ಸಪೋರ್ಟ್ ಮಾಡ್ಲಿ. ಯಾಕೆಂದ್ರೆ ಅವರು ಬಹಳ ಓಪನ್ ಹಾರ್ಟೆಡ್. ಅವ್ರಿಗೆ ಏನ್ ಅಳುಕು ಅಂದ್ರೆ, ಇದು ನೀವು ಮಾಡಿದ ಈ ಪ್ರಶ್ನೆಗಳನ್ನೆಲ್ಲ ಇವರಿಗೆ ಕೇಳ್ತಾರಲ್ಲ, ಅದಕ್ಕೆ ಅಳುಕು. ಅವರು ಮತ್ತೆ ಒಳ್ಳೆಯವರು, ಸಾಕಷ್ಟು ಕೆಲಸ ಮಾಡಿದವರು. ಮತ್ತೆ ನಮ್ಗೆ ಅಂತ ಡಿಎಂಒ ಇದ್ರೆ, ಅಂದ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಹೆಡ್ ಅಂತದಿದ್ರೆ, ನೀವು ಎಂತ ಕೆಲಸವನ್ನು ಮಾಡ್ಲಿಕ್ಕೆ ಒಂದು ಧೈರ್ಯ ಬರ್ತದೆ. ಇಲ್ಲದ್ರೆ ಎಂತ ಗೊತ್ತು, ಎಲ್ಲ ನೀವು ಎಂತದ್ದು ಎಲ್ಲ ಸಮಸ್ಯೆ ಹೇಳುವವರು, ಎಲ್ಲ ಸಮಸ್ಯೆಯನ್ನು ಮತ್ತೆ ಸಮಸ್ಯೆ ಮಾಡುವವರು. ಇವರು ಹಾಗೆಲ್ಲ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಗುವವರು. ಒಳ್ಳೆ ನಾಯಕತ್ವವೆಲ್ಲ ಸಿಕ್ಕಿದೆ. ಅದಕ್ಕೆ ಮೋಸ್ಟ್ಲಿ ಸ್ಪೀಕರ್ ಕಾರಣ ಇರಬಹುದು. ಸ್ಪೀಕರ್ ಮತ್ತೆ ಉಸ್ತುವಾರಿ ಸಚಿವರು ಒಳ್ಳೆ ನಿಯಮವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ಪಬ್ಲಿಕ್, ನಮ್ಮ ಆಸ್ಪತ್ರೆ ಅಂತ ಹೇಳಿ ಪಬ್ಲಿಕ್ ಸಪೋರ್ಟ್ ಮಾಡಲೇಬೇಕಾಗ್ತದೆ. ಅವರು ಮಾಡುವ ಎಲ್ಲ ಕೆಲಸಗಳಿಗೆ ಎಲ್ಲರ ಸಹಕಾರ ಇರಲಿ. ನಾವು ದೇವರ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಿ. ಎಸ್ ಸರ್, ನಿಜ. ಯಾಕಂದ್ರೆ ನಮ್ಮ ಸ್ಪೀಕರ್ ಅವರು ಕೂಡ ನಮ್ಮ ತುಳುನಾಡಿನ ನಂಬಿಕೆ ಮೇಲೆ ಅಗಾಧ ಪ್ರಮಾಣದ ನಂಬಿಕೆ ಇಟ್ಟವರು, ಸೊ ಗೌರವ ಇಟ್ಕೊಂಡವರು. ಸೊ ಹಾಗಿದ್ದಾಗ ಅವರುಗಳು ಪ್ರತಿ ಬಾರಿ ಕೂಡ ನಮ್ಮಗಳ ಜೊತೆ ಇರ್ತಾರೆ. ಇಲ್ಲಿ MLA-ಗಳಾಗಿರ್ಬೋದು, ನಮ್ಮ ಸ್ಪೀಕರ್ ಆಗಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಸರ್ವ ಧರ್ಮದವರು ಕೂಡ. ಎಸ್, ನಾವು ನಮ್ಮ MP ಕೂಡ ಹಾಗೆ. MP ಬಹಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು. ಕರೆಕ್ಟ್, ನಿಮಗೆ ಏನು ಬೇಕು ನಾನು ಮಾಡಿಕೊಡ್ತೇನೆ. ಸ್ಥಳೀಯ ಶಾಸಕರಾದ ವೇದವ್ಯಾಸ ಕಾಮತ್ರು ಹಾಗೆ ಅವರು ಅಂದ್ರೆ ಪಕ್ಷ ಬಿಡುವ. ನಮ್ಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂರಾವ್ ಅದನ್ನೇ ಹೇಳಿದ್ರು, ಇದಕ್ಕೆ ಅನುದಾನ ಮೋದಿಯವರಿಂದ, ಇದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಸಿದ್ದರಾಮಯ್ಯನಿಂದ. ಅಂದ್ರೆ ನಾವು ಈ ವೇದಿಕೆಯಲ್ಲಿ ರಾಜಕೀಯ ಬೇಡ, ಅವರೆಲ್ಲ ಸೇರಿ ಮಾಡುವ, ಈ 4 ಜನರಿಗೆ ಒಳ್ಳೆದಾಗುವ ಕೆಲಸವನ್ನು ಪಕ್ಷಾತೀತವಾಗಿ ನಾವೆಲ್ಲ ಸೇರಿ ಮಾಡುವ ಅಂತ ಹೇಳುವ ಮಾತನ್ನು ಅವತ್ತು ವೇದಿಕೆಯಲ್ಲಿದ್ದಂಥ ಗುಂಡೂರಾವ್ ಹೇಳಿದ್ದಾರೆ, ಸ್ಪೀಕರ್ ಹೇಳಿದ್ದಾರೆ, MP ಅವರು ಹೇಳಿದ್ದಾರೆ, MLA ಅವರು ಹೇಳಿದ್ದಾರೆ, ಪುತ್ತೂರಿನ ಶಾಸಕರಿದ್ರು ಅವರು ಹೇಳಿದ್ದಾರೆ, ಮೇಯರ್ ಹೇಳಿದ್ದಾರೆ. ಅದೊಂದು ನಮಗೆ ಖುಷಿ ತರುವಂತ. ಈ ಎಲ್ಲರನ್ನು ಸೇರಿಸಿ, ಎಲ್ಲ ಪಕ್ಷದವರನ್ನು ಸೇರಿಸಿ ಮಾಡುವ ಕಾರ್ಯಕ್ರಮ ಅದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅವರದೇ ಒಂದು ಇರ್ತಾರೆ. ಆದ್ರೆ ಆ ದಿನ ಆದಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದೇ ಅಭಿಪ್ರಾಯ, ಜನರಿಗೆ ಒಳ್ಳೇದಾಗುವುದಾದ್ರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಎಸ್, ನಮ್ಮ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಸರ್, ಸೊ ಅವರ ಗಮನಕ್ಕೆ ಕೂಡ ಬಂದಿದೆ. ಸೊ ಹಾಗಿದ್ದಾಗ
ಅವರು ಕೂಡ ಇದಕ್ಕೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿಯನ್ನು ಕೂಡ ಅವರು ಕೂಡ ಗೌರವಿಸಿದ್ದಾರೆ ಅಂತ ಬಂದಾಗ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ ಸರ್ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು. ಸೊ ಹಾಗಿದ್ದಾಗ ಅವರ ಒಂದು ಸಪೋರ್ಟ್ ಕೂಡ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ನಂಬಿಕೆಗಳ ಮೇಲೆಯೂ ಕೂಡ ನಾವುಗಳು ಬಲವಾಗಿ ನಿಂತಿದ್ದೇವೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಜೊತೆಗೆ ಸ್ಪೀಕರ್ UT ಖಾದರ್ ಸರ್ ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಲ್ಲಿಯ ಶಾಸಕರು, ಜೊತೆಗೆ ನಮ್ಮ ಸ್ಪೀಕರ್ ಈಗ ಸದ್ಯ. ಸೊ ಅವರುಗಳ ಬಗ್ಗೆ ಗೊತ್ತಿದೆ. ಸರ್ವ ಧರ್ಮವನ್ನು ಕೂಡ ಅತ್ಯಂತ ಅದ್ಭುತವಾಗಿ ಪ್ರೀತಿಸುವಂತಹ, ಗೌರವಿಸುವಂತಹ ವ್ಯಕ್ತಿ UT ಖಾದರ್ ಸರ್. ಜೊತೆಗೆ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಜೊತೆಗೆ ನಮ್ಮ ವೇದವ್ಯಾಸ್ ಕಾಮತ್ ಇಲ್ಲಿನ MLAಗಳು. ಸೊ ಸರ್ವಧರ್ಮದವರು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ತುಳುನಾಡಿನ ಜನರು ಇಷ್ಟಪಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಬಹಳಷ್ಟು ನಮ್ಮ ಗುಳಿಗನ ಕಾರಣಿಕ ಶಕ್ತಿ ಈ ಕಲಿಯುಗದಲ್ಲಿ ಮತ್ತೆ ಗೋಚರವಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅತ್ಯಂತ ಖುಷಿಯಿಂದ, ಸಾರ್ಥಕತೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ ಒಂದು ಕುಟುಂಬಗಳು ಕೂಡ, ಅಲ್ಲಿ ಇದ್ದಂತಹ ಕುಟುಂಬಗಳು, ಅವರು ಕರೆ ಮಾಡಿ ಹೇಳಿದಾಗ ಅದು ನಮ್ಮ ದೈವ, ನಾವು ಆರಾಧನೆ ಮಾಡ್ತಿದ್ದೀವಿ ಅಂತ ಬಂದಾಗ ಅದು ಕಣ್ತುಂಬಿ ಬರುತ್ತೆ, ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಪ್ರತಿ ಬಾರಿ ಕೂಡ ಈ ಮನುಷ್ಯ ಅಥವಾ ದೈವ ಅನ್ನುವಂಥದ್ದು ಇದು ಭಾವನಾತ್ಮಕವಾಗಿದ್ದ ಸಂಬಂಧ. ಸೊ ಹಾಗಿದ್ದಾಗ ಆ ಸಂಬಂಧವನ್ನು ಉಳಿಸಿದ್ದಾರೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು, ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೂವರು ಗಣ್ಯ ವ್ಯಕ್ತಿಗಳಿಗೂ ಕೂಡ. KK ಪೇಜಾವರ ಸರ್, ತುಳು ಜನಪದ ವಿದ್ವಾಂಸರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಸದಾನಂದ ಪೂಜಾರಿ ಸರ್, ಮೂತ್ರರೋಗ ತಜ್ಞರು, ವೆನ್ಲಾಕ್ ಆಸ್ಪತ್ರೆ. ನಿಮ್ಮ ಒಳ್ಳೆಯ ಕೆಲಸ ನಾನು ಮುಂದುವರಿಲಿ ಇದೇ ರೀತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಡಾಕ್ಟರ್ ಸಲ್ದಾನ ಸರ್, XRMO ನಮ್ಮ ವೆನ್ಲಾಕ್ ಆಸ್ಪತ್ರೆ. ಮತ್ತೊಮ್ಮೆ ಸರ್ ಅನಂತ ಧನ್ಯವಾದಗಳು ತುಳುನಾಡಿನ ಸಮಸ್ತ ಜನರ ಪರವಾಗಿ ತಮಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಮಾಜ ಕಟ್ಟುವಂತ ಕೆಲಸಗಳು ತಮ್ಮಿಂದ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ವೆನ್ಲಾಕ್ಗೆ ಗುಳಿಗದಲ್ಲಿ ನಿಮಗೂ ಧನ್ಯವಾದಗಳು. ಈ ಪ್ರೋಗ್ರಾಮ್ ಇಷ್ಟು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಕಲಿಯುಗದಲ್ಲಿ ಗುಳಿಗನ ಶಕ್ತಿ ಎಷ್ಟಿದೆ ಅನ್ನೋದು ಮತ್ತೆ ಗೊತ್ತಾಗಿದೆ. ಜೊತೆಗೆ ವೆನ್ಲಾಕ್ಗೆ ಗುಳಿಗನ ದೃಷ್ಟಿ ಇತ್ತು, ಗುಳಿಗನ ಕೋಪ ಇತ್ತು. ಆ ಕೋಪ, ಶಾಪ ಎಲ್ಲವೂ ಕೂಡ ತಣ್ಣಗಾಗಿದೆ. ಗುಳಿಗ ಈಗ ನೆಲೆ ನಿಂತಿದ್ದಾನೆ. ಎಲ್ಲರನ್ನು ಕೂಡ ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ನಮ್ಮ ಹಾರೈಕೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.